ಕರೆಂಟ್ ಅಫೇರ್ಸ್ಗೆ ಸ್ವಾಗತ. ನಾನು ಶ್ರೀನಾಥ್. ಇವತ್ತಿನ ದಿನ ಒಂದು ರೀತಿಯಾದಂಥ ಒಂದು ಅನಿರೀಕ್ಷಿತವಾದಂಥ ಒಂದು ಬೆಳವಣಿಗೆ ಕರ್ನಾಟಕದಲ್ಲಿ ನಡೆದಿದೆ. ಯಾರೂ ಕೂಡ ಊಹಿಸಿರ್ಲಿಕ್ಕಿಲ್ಲ. ಅಣ್ಣಾಮಲೈ ಅವರು ರಾಜೀನಾಮೆಯನ್ನು ಕೊಡ್ತಾರೆ, ಅವರ ಒಂದು ದಕ್ಷ ಆಡಳಿತ ವ್ಯವಸ್ಥೆಗೆ ಇವತ್ತಿನ ದಿನ ರಾಜೀನಾಮೆಯನ್ನು ಕೊಡ್ತಾರೆ ಅಂತ ಯಾರೂ ಕೂಡ ಊಹಿಸಿರ್ಲಿಕ್ಕಿಲ್ಲ. ಅದೆಷ್ಟೋ ಜನ ದಕ್ಷ ಆಡಳಿತವನ್ನು ಬಯಸ್ತಾ ಇದ್ರು. ಒಂದು ಪೊಲೀಸ್ ಇಲಾಖೆಯಲ್ಲಿ ಕೈಯನ್ನು ತುಂಬ ನೀಟಾಗಿ ಇಟ್ಕೊಳ್ಬೇಕಾದಂಥ ಮತ್ತು ಅದೇ ರೀತಿಯಲ್ಲಿ ಬಾಯನ್ನು ಕೂಡ ನೀಟಾಗಿ ಇಟ್ಕೊಂಡು ತಮ್ಮ ಒಂದು ಕಾರ್ಯವೈಖರಿಯನ್ನು ನೋಡ್ತಾ ಇದ್ದಂಥ ಒಂದು ಜನತೆ ಅಣ್ಣಾಮಲೈ ಅವರಿಂದ ಅಂಥ ಒಂದು ಅಧಿಕಾರವನ್ನು ಬಯಸ್ತಾ ಇದ್ದರು. ಅದೇ ರೀತಿಯಾದಂಥ ಒಂದು ಅಧಿಕಾರವನ್ನು 9 ವರ್ಷಗಳಿಂದ ಕೂಡ ಅಣ್ಣಾಮಲೈ ಅವರು ನೀಡ್ತಾ ಬರ್ತಾಯಿದ್ರು. ಆದರೆ ಇವತ್ತು ಅನಿರೀಕ್ಷಿತವಾಗಿ ಅವರು ರಾಜೀನಾಮೆಯನ್ನು ಕೊಟ್ಟರು. ನಂತರ ಅವರು ಸಾಕಷ್ಟು ವಿಚಾರಗಳನ್ನು ಕೂಡ ಹೇಳಿದರು. ಉಡುಪಿ ಮತ್ತು ಅದೇ ರೀತಿಯಲ್ಲಿ ಕಾರ್ಕಳ, ಚಿಕ್ಕಮಗಳೂರು, ಬೆಂಗಳೂರು ಇಲ್ಲಿ ಇರ್ತಕ್ಕಂಥ ಜನತೆಯನ್ನು ನಾನು ಯಾವತ್ತೂ ಕೂಡ ಮರೆಯೋದಿಲ್ಲ. ನಾನು ಅಧಿಕಾರಕ್ಕೆ ಬಂದಂಥ ಒಂದು ಸಂದರ್ಭದಲ್ಲಿ ತುಂಬ ಪ್ರೀತಿಯಿಂದ ನನ್ನನ್ನು ನೋಡ್ಕೊಂಡಿದ್ದಾರೆ ಅನ್ನುವಂಥ ಒಂದು ವಿಚಾರವಾಗಿ ಹೇಳಿಕೆಯನ್ನು ನೀಡಿದರು. ಮತ್ತು ಅದೇ ರೀತಿಯಲ್ಲಿ ನನಗೂ ಕೂಡ ಪರ್ಸ್ನಲ್ ಆಗಿ ಸಾಕಷ್ಟು ವಿಚಾರಗಳಿದೆ, ಮನೆಯವರಿಗೆ ಟೈಮನ್ನು ಕೊಡಬೇಕು ಅನ್ನುವಂಥ ಒಂದು ವಿಚಾರ. ಮಗ ಇನ್ನೇನು ವಿದ್ಯಾಭ್ಯಾಸವನ್ನು ಮಾಡ್ತಾ ಇದ್ದಾರೆ, ಅವರಿಗೂ ಕೂಡ ಉತ್ತಮವಾದಂಥ ಒಂದು ತಂದೆ ಆಗಬೇಕು ಅನ್ನುವಂಥ ಒಂದು ವಿಚಾರ. ಹೀಗೆ ಸಾಕಷ್ಟು ಹೇಳಿಕೆಗಳನ್ನು ನೀಡಿ ಅವರು ರಾಜೀನಾಮೆಯನ್ನು ನೀಡಿರ್ತಕ್ಕಂಥ ಒಂದು ವಿಚಾರವನ್ನು ಗಮನಿಸ್ತಾ ಹೋದರೆ ಇಡೀ ಕರ್ನಾಟಕಕ್ಕೆ ಇವತ್ತು ಅಕ್ಷರಶವಾದಂಥ ಒಂದು ರೀತಿಯಲ್ಲಿ ನೋವಿನಲ್ಲಿದೆ, ಆಘಾತದಲ್ಲಿದೆ. ಇದೆಲ್ಲದಕ್ಕೂ ಕೂಡ ಉತ್ತರವನ್ನು ಕೂಡ ಅವರು ಕೊಟ್ಟಿದ್ದಾರೆ. ನನಗೂ ಕೂಡ ನೋವಾಗ್ತಾ ಇದೆ ಅನ್ನುವಂಥ ಒಂದು ವಿಚಾರವಾಗಿ ಅವರು ಕೂಡ ಹೇಳಿಕೆಯನ್ನು ನೀಡ್ತಾ ಇದ್ದರೆ, ಇತ್ತ ಉಡುಪಿಯಲ್ಲಿ ನೋಡ್ತಾ ಹೋದರೆ ಪಲಿಮಾರು ಮಠದ ಸ್ವಾಮೀಜಿಗಳು ಕೂಡ ಹೇಳಿಕೆಯನ್ನು ನೀಡಿದರು, ಹಾರೈಕೆಯನ್ನು ಮಾಡಿದರು, ಆಶೀರ್ವಾದವನ್ನು ಕೂಡ ಮಾಡಿದರು. ಅವರು ಯಾವುದೇ ಒಂದು ಕ್ಷೇತ್ರಕ್ಕೆ ಹೋದರೂ ಕೂಡ ರಾಜಕೀಯಕ್ಕೆ ಹೋಗುವಂಥ ಒಂದು ಸಾಧ್ಯತೆಗಳಿದೆ ಅನ್ನುವಂಥ ಒಂದು ವಿಚಾರವಾಗಿ ಚರ್ಚೆಗಳಾಗ್ತಾ ಇದೆ. ಅವರು ಎಲ್ಲೇ ಹೋದರೂ ಕೂಡ ಅವರ ಒಂದು ಭವಿಷ್ಯ ಉತ್ತಮವಾಗಿರಲಿ ಅನ್ನುವಂಥ ಒಂದು ನಿಟ್ಟಿನಲ್ಲಿ ಆಶೀರ್ವಾದವನ್ನು ಮಾಡಿದರು. ಇತ್ತ ಕೋಟಾ ಶ್ರೀನಿವಾಸ ಪೂಜಾರಿ ಅವರು ಕೂಡ ಅವರ ಒಂದು ಉತ್ತಮವಾದಂಥ ಒಂದು ಜೀವನ ಮುಂದೆ ಅವರಿಗೆ ಸಿಗಲಿ, ಯಾವುದೇ ಕ್ಷೇತ್ರಕ್ಕೆ ಹೋದರೂ ಕೂಡ ಅವರು ಒಳ್ಳೆ ರೀತಿಯಿಂದ ಜೀವನ ಮಾಡಲಿ ಅನ್ನುವಂಥ ಒಂದು ನಿಟ್ಟಿನಲ್ಲಿ ಹಾರೈಕೆಗಳನ್ನು ಮಾಡಿದ್ರು. ಇನ್ನು ಅದೇ ರೀತಿಯಲ್ಲಿ ಜನರು ಕೂಡ ಅವರ ಒಂದು ವಿಚಾರದಲ್ಲಿ ಹಾರೈಕೆಗಳನ್ನು ಮಾಡ್ತಾ ಇದ್ದಾರೆ, ಆಶೀರ್ವಾದವನ್ನು ಮಾಡ್ತಾ ಇದ್ದಾರೆ. ಇದೆಲ್ಲದರ ಕುರಿತಾದ ಒಂದು ಹೇಳಿಕೆ ಇದೆ, ನೋಡ್ಕೊಂಡು ಕೆಲಸ ಮಾಡಿರುವುದನ್ನು ನಾವು ಕಂಡಿದ್ದೆವು. ಬಹುತೇಕ ಅಣ್ಣಾಮಲೈ ಅವರು ಕರಾವಳಿ ಜಿಲ್ಲೆಯಲ್ಲಿ ಮತ್ತು ಚಿಕ್ಕಮಗಳೂರು ಜಿಲ್ಲೆಯಲ್ಲಿ SP ಆಗಿ ಕರ್ತವ್ಯ ನಿರ್ವಹಿಸ್ತಾ ಇದ್ದಾಗ ಭಾಳ ಪ್ರಾಮಾಣಿಕವಾಗಿ ಶ್ರದ್ಧೆಯಿಂದ ಒಬ್ಬ ಅಪರೂಪದ ಪೊಲೀಸ್ ಅಧಿಕಾರಿಯಾಗಿ ಕೆಲಸ ಮಾಡಿರುವುದನ್ನು ನಾವು ಕಂಡಿದ್ದೆವು. ಬಹುತೇಕ ಬಹುದೊಡ್ಡ ಕ್ರಿಮಿನಲ್ ಹಿನ್ನೆಲೆ ಇರುವಂಥ ಆರೋಪಿಗಳು, ಒಂದು ರೀತಿಯಲ್ಲಿ ಭೂಗತ ಲೋಕದ ಪಾತಕಿಗಳನ್ನು ಕೂಡ ಬಂಧಿಸಿದ್ದು ಕಾನೂನು ಚೌಕಟ್ಟಿನ ವ್ಯಾಪ್ತಿಯಲ್ಲಿ ಕೆಲಸ ಮಾಡಿರೋದನ್ನು ನಾನು ಕಂಡಿದ್ದೆ. ಇವತ್ತು ಅವರು ತನ್ನ ಎಳೆಯ ವಯಸ್ಸಿನಲ್ಲಿ ತಾನು ಹುದ್ದೆಯಿಂದ ನಿವೃತ್ತನಾಗ್ತಾನೆ. ಪೊಲೀಸ್ ಇಲಾಖೆಯಿಂದಾಗಿ ಕೆಲಸದ ಒತ್ತಡದಿಂದಾಗಿ ನನಗೆ ಪೊಲೀಸ್ ಇಲಾಖೆಯಿಂದ ಕೆಲಸ ಮಾಡಲಿಕ್ಕೆ ತುಂಬ ಕಷ್ಟ ಆಗ್ತದೆ ಅನ್ನುವಂಥ ಮಾತುಗಳು ಅವರ ವೈಯಕ್ತಿಕ ಇರ್ಬೋದು. ಆದರೂ ಒಬ್ಬ ದಕ್ಷ ಅಧಿಕಾರಿ ಅನ್ನೋ ಹಿನ್ನೆಲೆಯಲ್ಲಿ ಅವರು ಇನ್ನಷ್ಟು ವರ್ಷಗಳ ಕಾಲ ಈ ಪೊಲೀಸ್ ಇಲಾಖೆಯಲ್ಲಿ ಕರ್ತವ್ಯ ನಿರ್ವಹಿಸುವುದು ಒಳ್ಳೆಯದಿತ್ತು ಅಂತ ನನಗೂ ಅನಿಸಿತ್ತು. ಈ ಮಧ್ಯೆ ತನ್ನ ಕೌಟುಂಬಿಕ ಕಾರಣಗಳು ಸೇರಿದಂತೆ ನಾನು ನಿವೃತ್ತಿ ಆಗ್ತೇನೆ ಮತ್ತು ಅನೇಕ ಸಾರ್ವಜನಿಕ ಕಾರ್ಯಕ್ರಮಗಳಲ್ಲಿ ತನಗೆ ಪಾಲ್ಗೊಳ್ಳಿಕ್ಕೆ ಆಗ್ತಾ ಇಲ್ಲ ಅನ್ನೋರ ಹಿನ್ನೆಲೆ ಮತ್ತು ಅವರಿಗೆ ಬಹುತೇಕ ರಾಜಕೀಯದ ಸೆಳೆತ ಇರಬಹುದು ಅನ್ನುವಂಥ ಕೆಲವರ ಮಾತುಗಳನ್ನೆಲ್ಲ ಕೇಳಿದಾಗ ಅವರು ಎಲ್ಲೇ ಇದ್ದರೂ ಒಬ್ಬ ಯಶಸ್ವಿ ವ್ಯಕ್ತಿಯಾಗಿ ರೂಪುಗೊಳ್ಳಿ ಅನ್ನೋದು ನನ್ನ ಹಾರೈಕೆ ಇದೆ. ಅಣ್ಣಾಮಲೈ ಅವರು ಒಬ್ಬ ದಕ್ಷ ರಕ್ಷಣಾಧಿಕಾರಿಗಳು, ಒಳ್ಳೆಯ ಹೆಸರು ಪಡೆದವರು, ನಮ್ಮ ಉಡುಪಿಗೆ ತುಂಬ ಹತ್ತಿರದವರವರು. ಅವರು ಕಾನೂನನ್ನು ಚೆನ್ನಾಗಿ ನಿರ್ವಹಣೆ ಮಾಡಿದವರು, ದಕ್ಷ ಒಬ್ಬ ನೇತಾರ ರಾಜಕೀಯಕ್ಕೆ ಹೋಗ್ತಾರೆ. ಅದಕ್ಕೆ ನಂದೇನು ವಿರೋಧ ಏನಿಲ್ಲ. ರಾಜಕೀಯಕ್ಕೆ ಎಲ್ಲರೂ ಪ್ರವೇಶ ಮಾಡಬಹುದು, ಅದೇನು ಮಾಡಬಾರ್ದು ಅಂತೇನಿಲ್ಲ. ಆದರೆ ನನ್ನ ಅನಿಸಿಕೆ ಇಷ್ಟು, ಅವರು ಇನ್ನೂ ಸೇವೆ ಮಾಡಲಿಕ್ಕೆ ಅವಕಾಶ ಇದೆ. ಹಾಗಾಗಿ ಇನ್ನೊಂದು 10 ವರ್ಷ ಇಲ್ಲಿ ದಕ್ಷ ಸೇವೆಯನ್ನು ಕೊಟ್ಟು ರಾಜಕೀಯಕ್ಕೆ ಯಾವಾಗ ಬೇಕಾದರೂ ಪ್ರವೇಶ ಮಾಡಬಹುದಿತ್ತು. ಇಷ್ಟು ಬೇಗ ಬೇಕಿತ್ತ ಅಂತ. ಈಗಾಗಲೇ ಇದೆಲ್ಲ ನೀವು ನೋಡಿರ್ತಕ್ಕಂಥದ್ದು. ಇನ್ನೂ ಕೆಲವು ವರ್ಷಗಳ ಕಾಲ ಒಂದು ಪೊಲೀಸ್ ವ್ಯವಸ್ಥೆಯಲ್ಲಿ ಆಡಳಿತವನ್ನು ನಡೆಸ್ಬೋದಾಗಿತ್ತು ಅನ್ನುವಂಥ ಒಂದು ವಿಚಾರವಾಗಿ ಕರ್ನಾಟಕದ ಜನತೆ ಹೇಳ್ತಾ ಇದ್ದಾರೆ. ಅದೇ ರೀತಿಯಲ್ಲಿ ಸಾಕಷ್ಟು ರಾಜಕಾರಣಿಗಳು, ಸ್ವಾಮೀಜಿಗಳು ಎಲ್ಲರೂ ಕೂಡ ಅವರ ಒಂದು ಅಭಿಪ್ರಾಯ ಇದೇ ಆಗಿರ್ತಕ್ಕಂಥದ್ದು. ಇನ್ನು ನಿಮ್ಮ ಒಂದು ಅಭಿಪ್ರಾಯಗಳನ್ನು ಕೂಡ ನೀವು ತಿಳಿಸ್ಬೋದು. ಇವತ್ತಿನ ದಿನ ನನ್ನ ಜೊತೆ ಇಬ್ಬರು ಅತಿಥಿ ಗಣ್ಯರಿದ್ದಾರೆ. ಕೊಕ್ಕರ್ಣೆ ಸುರೇಂದ್ರನಾಥ್ ಶೆಟ್ಟರು, ರಾಜಕೀಯ ವಿಶ್ಲೇಷಕರು, ಅವರ ಜೊತೆ ಕೂಡ ಮಾತಾಡ್ತೇನೆ. ಜೊತೆಗೆ ಮನೋಜ್ ಕಡಬ ಅವರು, ಸಾಮಾಜಿಕ ಚಿಂತಕರು, ಅವರ ಜೊತೆ ಕೂಡ ಮಾತಾಡ್ತಾ ಹೋಗ್ತೇವೆ. ಈ ಒಂದು ಆಡಳಿತ ವ್ಯವಸ್ಥೆಗಳು, ಅದೇ ರೀತಿಯಲ್ಲಿ ಅಣ್ಣಾಮಲೈ ಅವರ ಒಂದು ವ್ಯಕ್ತಿತ್ವ, ವೈಖರಿ, ಅದೆಲ್ಲದರ ಕಾರ್ಯವೈಖರಿ, ಇದೆಲ್ಲದರ ಬಗ್ಗೆ ಮಾತಾಡ್ತಾ ಹೋಗ್ತೇವೆ. ಇಬ್ಬರಿಗೂ ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಈಗ ಒಂದು ಕರೆ ಇದೆ. ಹಲೋ. ಹಲೋ, ನಮಸ್ತೆ ಸರ್. ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಿ? ನಿಮ್ಮ ಹೆಸರು? ನಾವು ಬ್ರಹ್ಮಾವರದಿಂದ.
ಎಸ್ ಹೇಳಿ ಸರ್, ಇವತ್ತು ಸಿಂಗಮ್ ಅವರು ರಾಜೀನಾಮೆಯನ್ನು ಕೊಟ್ಟಿದ್ದಾರೆ. ರಿಯಲ್ ಸಿಂಗಮ್ ಅಂತ ಹೆಸರು ಪಡೆದಂಥ ಅಣ್ಣಾಮಲೈ ಅವರು ರಾಜೀನಾಮೆ ಕೊಟ್ಟಿರ್ತಕ್ಕಂಥ ಒಂದು ವಿಚಾರವಾಗಿ ಮಾತಾಡ್ತಾ ಇದ್ದೀವಿ. ನಿಮ್ಮ ಒಂದು ಅಭಿಪ್ರಾಯ ಸರ್? ಅದು ತುಂಬಾ ಬೇಜಾರಾಗ್ತದೆ. ಅವರು ದಕ್ಷ ಅಧಿಕಾರಿಯಾಗಿ ರಾಜೀನಾಮೆ ಕೊಡಬಾರದಿತ್ತು. ಆದ್ರೂ ಅವರಿಂದ ತುಂಬಾ ಎಕ್ಸ್ಪೆಕ್ಟ್ ಮಾಡಿದ್ದೇನೆ ಅವರಿಂದ. ಖಂಡಿತ ಖಂಡಿತ ಅವರು ರಾಜೀನಾಮೆ ಕೊಡಬಾರ್ದು. ಏನಾದ್ರೂ ನಮ್ಮ ಊರಿಗೆ, ಜಿಲ್ಲೆಗೆ, ದೇಶಕ್ಕೆ ಅಂತವರು ಬೇಕು ನಮ್ಗೆ. ಖಂಡಿತ ಸರ್, ಧನ್ಯವಾದಗಳು ನಿಮ್ಮ ಒಂದು ಅಭಿಪ್ರಾಯಕ್ಕೆ. ಓಕೆ ಓಕೆ. ಸೊ ಮೊದಲಿಗೆ ನಾನು ಸುರೇಂದ್ರನಾಥ್ ಶೆಟ್ಟರ್ ಹತ್ರ ಬರ್ತೇನೆ. ಅಣ್ಣಾಮಲೈ ಅವರ ಒಂದು ಕಾರ್ಯವೈಖರಿಯನ್ನು ಕೂಡ ನೀವು ಗಮನಿಸಿದ್ದೀರಿ. ಅದೇ ರೀತಿಯಲ್ಲಿ ಇವತ್ತು ಅವರು ರಾಜೀನಾಮೆ ಕೊಟ್ಟಿರ್ತಕ್ಕಂಥ ಒಂದು ವಿಚಾರವನ್ನು ಕೂಡ ಗಮನಿಸಿದ್ದೀರಿ. ಆದರೆ ಒಂದು ಹಂತದಲ್ಲಿ ಅವರು ರಾಜೀನಾಮೆಯನ್ನು ಕೊಟ್ಟರು ಕೂಡ ಕರ್ನಾಟಕದ ಜನತೆ ಈ ಒಂದು ರಾಜೀನಾಮೆಯನ್ನು ಎಕ್ಸೆಪ್ಟ್ ಮಾಡ್ತಾ ಇಲ್ಲ, ಅವರು ಒಪ್ಪುತ್ತಾ ಇಲ್ಲ, ರಾಜೀನಾಮೆ ಬೇಡ ಅನ್ನುವಂಥ ಒಂದು ನಿಟ್ಟಿನಲ್ಲೇ ಮಾತಾಡ್ತಾ ಇದ್ದಾರೆ. ಈ ಕುರಿತಾಗಿ ನೀವು ಏನು ಹೇಳ್ತೀರಿ? ಮುಖ್ಯವಾಗಿ ಇವತ್ತು ನಾವು ಚರ್ಚೆ ಮಾಡಬೇಕಾದ ಈ ಒಂದು ಸಂದಿಗ್ಧ ಸ್ಥಿತಿಯಲ್ಲಿ ಅಣ್ಣಾಮಲೈಯವರು ರಾಜೀನಾಮೆ ಕೊಡ್ತಾ ಇದ್ದಾರೆ ಅನ್ನುವಂಥ ಒಂದು ಸುದ್ದಿ ಎಲ್ರಿಗೂ ನೋವು ಉಂಟು ಮಾಡಿದೆ, ಅದರಲ್ಲಿ ಎರಡು ಮಾತಿಲ್ಲ. ಅದಕ್ಕಿಂತ ಮೊದಲು ರಾಜ್ಯಶಾಸ್ತ್ರ ಮತ್ತು ಆಡಳಿತ ಶಾಸ್ತ್ರವನ್ನು ಅಧ್ಯಯನ ಮಾಡುವ ಮತ್ತು ವಿದ್ಯಾರ್ಥಿಗಳು ತಿಳಿಸುವ ಒಬ್ಬ ಮೇಸ್ಟ್ರಾಗಿ ಒಂದು ಎರಡು ಮಾತು ಹೇಳಬೇಕಾಗತ್ತೆ. ಯಾಕೆ ಕೇಳಿದ್ರೆ ಯಾವುದೇ ಒಂದು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಆಡಳಿತ ರಂಗದಲ್ಲಿ ಎರಡು ಸ್ತರಗಳನ್ನು ನಾವು ಕಾಣ್ತೇವೆ. ಒಂದು ರಾಜಕೀಯ ಸ್ತರ ಅಂತ ಇದೆ, ರಾಜಕೀಯ ಕಾರ್ಯಾಂಗ ಅಂತ ಕರಿತೇವೆ. ಅದೇ ರೀತಿ ಅದರ ಕೆಳಗೆ ಜವಾಬ್ದಾರಿಯುತವಾಗಿ ಕೆಲಸ ಮಾಡಬೇಕಾದಂಥ ನಾಗರಿಕ ಸೇವಾ ವರ್ಗ ಅಂತ ಇದ್ರೆ ಅಲ್ಲಿ IAS ಬರ್ಬೋದು, IPS, IRS, ಹೀಗೆ ನಂಬರ್ ಆಫ್ ಡಿಪಾರ್ಟ್ಮೆಂಟಲ್ ಸರ್ವಿಸ್ ಬರುತ್ತೆ. ನಾನು ಯಾಕೆ ಪ್ರಸ್ತುತ ಮಾಡ್ತಾ ಇದ್ದೇನೆ ಕೇಳಿದರೆ, ಒಂದು ಸರ್ಕಾರ ಚೆನ್ನಾಗಿದೆ ಅಂತ ಹೇಳಿದರೆ ಬರೀ ರಾಜಕೀಯ ಸರ್ಕಾರ ಅಲ್ಲ ಅದು, ಅದರ ಜೊತೆಗೆ ನಾಗರಿಕ ಸೇವಾ ವರ್ಗವೂ ಸೇರಿರುತ್ತೆ. ಈ ವಿಚಾರ ನಾನು ಯಾಕೆ ಇಲ್ಲಿ ಮಂಡಿಸ್ತಾ ಇದ್ದೇನೆ ಕೇಳಿದರೆ, ಒಂದು ಜಿಲ್ಲೆಯ ಉತ್ತಮ ಆಡಳಿತ ನಡೀತಾ ಇದೆ ಅಂತ ಹೇಳಿದರೆ ಬರೀ ಜನಪ್ರತಿನಿಧಿಗಳಿಂದ ಸಾಧ್ಯ ಇಲ್ಲ. ಅದು ಅದಕ್ಕೆ ಪೂರಕವಾಗಿ ನಿಲ್ಲುವಂಥ ಒಂದು ಜಿಲ್ಲಾಧಿಕಾರಿಗಳು ಇರ್ಬೋದು, ಜಿಲ್ಲಾ ದಂಡಾಧಿಕಾರಿಗಳು ಇರ್ಬೋದು, ಅಥವಾ ಬೇರೆ ಬೇರೆ ನೌಕಾ ಸೇವಾ ವರ್ಗಗಳು ಇರಬಹುದು. ಆ ನಿಟ್ಟಿನಲ್ಲಿ ಅಣ್ಣಾಮಲೈಯವರು ಏನು ಮಾಡಿದ್ರು ಕೇಳಿದರೆ, ಉಡುಪಿ ಚಿಕ್ಕಮಗಳೂರಿಗೆ ಬಂದಾಗ ಕೂಡ ಪ್ರಪ್ರಥಮವಾಗಿ ಉಡುಪಿಗೆ ಮತ್ತು ಚಿಕ್ಕಮಗಳೂರು ಎರಡು ಕಡೆಯಲ್ಲಿ ತಮ್ಮ ಅಧಿಕಾರ ಅವರು ಹಿಡಿದಾಗ ಅವರು ಒಂದು ರೀತಿಯಲ್ಲಿ ಇಡೀ ಒಂದು ಎರಡು ಜಿಲ್ಲೆಗಳ ಸಮಗ್ರ ಸಮಸ್ಯೆಗಳೇನಿದೆ, ರಕ್ಷಣೆಗೆ ಸಮಸ್ಯೆ ಇರಬಹುದು ಅಥವಾ ಯಾವುದೇ ಒಂದು ಆಗಲೇ ಶ್ರೀನಿವಾಸ ಪೂಜಾರಿ ಹೇಳಿದಾಗ ಭೂಗತ ಅಂತ ಥ್ರೆಟ್ಗಳು ಇರಬಹುದು, ಇದಕ್ಕೆಲ್ಲವೂ ಕೂಡ ಸಮಗ್ರವಾಗಿ ಒಂದು ಕಾರ್ಯಾಚರಣೆ ಮಾಡಿದರು. ಅಂದ್ರೆ ನಿಷ್ಪಕ್ಷಪಾತವಾಗಿ ಎಲ್ಲರೂ ಒಪ್ಪಿಕೊಳ್ಳೋ ಥರದಲ್ಲಿ ಯಾವ ರಾಜಕೀಯ ಬಣ್ಣಗಳು ಬರದ ಹಾಗೇನೆ, ಅಂದ್ರೆ ತಾವೇ ಮುಂದೆ ನಿಂತ್ಕೊಂಡು ಆ ರೀತಿ ಸೇವೆ ಕೊಟ್ಟರಲ್ಲ, ಅದು ಒಂದು ಜಿಲ್ಲೆಗೆ ಬೇಕಾಗತ್ತೆ, ಒಂದು ರಾಜ್ಯಕ್ಕೆ ಬೇಕಾಗತ್ತೆ, ಒಂದು ದೇಶಕ್ಕೆ ಬೇಕಾಗತ್ತೆ. ಆ ದೃಷ್ಟಿಯಿಂದ ಇವತ್ತು ಅಣ್ಣಾಮಲೈ ಎಲ್ಲರ ಮನಸ್ಸನ್ನು ಗೆದ್ದಿದ್ದಾರೆ ಅಂತ ಅನಿಸುತ್ತೆ. ಯಾಕೆ ಕೇಳಿದ್ರೆ ಒಬ್ಬ ಅಧಿಕಾರಿ ಆಗಿರಬೇಕಾದ ಎಲ್ಲ ಅರ್ಹತೆಗಳಲ್ಲಿ ಅವರಿತ್ತು. ಏನೋ ಮಾಡಬೇಕು, ಒಂದು ನಿಶ್ಚಿತವಾಗಿ ನಾನು ಇದು ಮಾಡ್ತೇನೆ ಅನ್ನುವ ಒಂದೇ ಒಂದು ಉದ್ದೇಶದಿಂದ ಬಂದು ಅವರು IPS ಆಗಿ ಬಂದರು, ಅದನ್ನು ಮಾಡಿ ತೋರಿಸಿದ್ದಾರೆ. ಆದರೆ ಒಂದೇ ಒಂದು ಬೇಜಾರು ಅಂತ ಹೇಳಿದರೆ, ಕೇವಲ 8, 9, 10 ವರ್ಷ ಸೇವೆಯಲ್ಲಿಯೇ ಇವರು ಇದನ್ನು ಬಿಟ್ಟು ನಾನು ಬೇರೆ ಕಡೆ ಹೋಗ್ತಾ ಇದ್ದಾನೆ ಅಂದಾಗ ಎಲ್ರಿಗೂ ಬೇಜಾರಾಗುತ್ತೆ. ಯಾಕೆ ಅಂಥವರ ಸೇವೆ ಒಂದು ನಾಡಿಗೆ ಬೇಕಾಗುತ್ತೆ, ಆಡಳಿತ ಖಂಡಿತ ಬೇಕಾಗುತ್ತೆ. ಆ ದೃಷ್ಟಿಯಿಂದ ನಾವು ಸ್ವಲ್ಪ ಚರ್ಚೆ ಮಾಡಬೇಕಾಗತ್ತೆ. ಎಸ್, ಒಂದು ಕರೆ ಇದೆ. ಎಸ್, ಹಲೋ. ಹಲೋ, ನಮಸ್ತೆ ಸರ್, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಿ? ನಿಮ್ಮ ಹೆಸರು? ಸರ್ ನಾವು ಧಾರವಾಡದಿಂದ. ಎಸ್ ಹೇಳಿ ಸರ್, ಈ ಒಂದು ಸಿಂಗಮ್ ಅಂತಕ್ಕಂಥ ಕರೆಸಿಕೊಳ್ಳುವಂಥ ಅಣ್ಣಾಮಲೈ ಅವರು ರಾಜೀನಾಮೆಯನ್ನು ಕೊಟ್ಟಿರ್ತಕ್ಕಂಥದ್ದು, ಈ ವಿಚಾರವಾಗಿ ಕರ್ನಾಟಕವೇ ನೋವಿನಲ್ಲಿದೆ. ಏನು ಹೇಳ್ತೀರಿ, ನಿಮ್ಮ ಒಂದು ಅಭಿಪ್ರಾಯ? ಸರ್ ಇದು ತುಂಬಾ ಬೇಜಾರವಾದ ಸಂಗತಿ ಸರ್ ಇದು. ಇವಾಗ ಕಾಕಿಯಲ್ಲಿ ಕೆಲವೊಂದಿಷ್ಟು ಜನ ಮಾತ್ರ ಒಂದು ಒಳ್ಳೆಯ ರೀತಿ ಅಂತ ಇದ್ದವರು, ಅವರು ಉಡುಪಿಯಲ್ಲಾಗ್ಲಿ ಮತ್ತೆ ಚಿಕ್ಕಮಗಳೂರಲ್ಲಾಗ್ಲಿ ಮತ್ತೆ ಬೆಂಗಳೂರಲ್ಲಿ ಒಳ್ಳೆ ಹೆಸರು ಮಾಡಿದಂತ ಸರ್ ಅವರು. ಕಾಕಿ ಅಂದ್ರೆ ಏನೋ ಒಂದು ಕದರನ್ನು ತೋರಿಸ್ಕೊಟ್ರ ಅವರು. ಈ ಸಡನ್ ಈ ರೀತಿ ಒಂದು ಕೊಟ್ಟಿರೋದು ತುಂಬಾ ನಮ್ಗೆ ಆಘಾತ ಸರ್ ಇದು. ಖಂಡಿತ. ಯಾಕಂದ್ರೆ ಇಂಥವ್ರು ಇನ್ನೂ ಬರ್ಬೇಕು ಸರ್. ಇವಾಗ ಇಂಥವ್ರು ಇರೋದ್ರಿಂದಾನೇ ಕೆಲವೊಂದು ಭ್ರಷ್ಟ ರಾಜಕಾರಣಿಗಳಾಗ್ಲಿ, ದರೋಡೆ ಸುಳಿಕರು, ಯಾವುದೇ ಒಂದು ಇನ್ಫ್ಲೂಯೆನ್ಸ್ ಇದೆ, ಎಂಥದೇ ಇನ್ಫ್ಲೂಯೆನ್ಸ್ ಬಂದ್ರು ಇದು ಮಾಡ್ತಿದ್ರ ಅವರು. ಖಂಡಿತ ಅವ್ರು ಇದ್ದಾರೆ ಅಂತ ಯಾರು ದೊಡ್ಡ ನಾಯಕರಿದ್ರು ಬಹಳ ಬಿತ್ತಿರಲಿಲ್ಲ ಅಂತ ಒಳ್ಳೆ ಆಫೀಸರ್, ಖಡಕ್ ಆಫೀಸರ್ ಅವರು. ಖಂಡಿತ, ಧನ್ಯವಾದಗಳು. ರಾಜಕೀಯ ವೈಷಮ್ಯದಿಂದ ಮಾಡಿದ್ರು ಏನೋ ಒಂದು, ಅದೇ ಒಂದು ಬೇಜಾರು ಸಂಗತಿ ಸರ್ ಇದು. ಖಂಡಿತ ಸರ್, ಈ ವಿಚಾರವಾಗಿ ಕೂಡ ಮಾತಾಡ್ತಾ ಹೋಗ್ತೇವೆ. ಧನ್ಯವಾದಗಳು ನಿಮ್ಮ ಒಂದು ಅಭಿಪ್ರಾಯಕ್ಕೆ. ಈಗಾಗಲೇ ಮಾತಾಡ್ತಾ ಇರುವ ಹಾಗೆ ಎಷ್ಟೋ ಜನರಿಗೆ ಪ್ರೇರಣೆ ಆಗಿದ್ರು, ಎಷ್ಟೋ ಜನ ಯುವಕರಿಗೆ ಪ್ರೇರಣೆ ಆಗಿದ್ರು. ಮತ್ತೆ ಪೊಲೀಸ್ ಇಲಾಖೆ ಅಂತಂದ್ರೆ ಒಂದು ಅರ್ಥ ಕೊಡ್ತಾ ಇದ್ರು, ಲಂಚವನ್ನು ತೆಗೆದುಕೊಳ್ತಾ ಇದ್ರು, ದಕ್ಷ ಆಡಳಿತ ಇರಲಿಲ್ಲ ಅನ್ನುವಂಥ ಒಂದು ನಿಟ್ಟಿನಲ್ಲಿ ಬೇರೆದೇ ಅರ್ಥವನ್ನು ಕಲ್ಪಿಸಲಾಗ್ತಾ ಇತ್ತು. ಆ ಸಂದರ್ಭದಲ್ಲಿ ಬಂದು ಈ ರೀತಿಯಲ್ಲಿ ದಕ್ಷ ಆಡಳಿತವನ್ನು ಕೊಡ್ಬೋದು ಅಂತ ತೋರಿಸಿಕೊಟ್ಟಂತಹ ಅಣ್ಣಾಮಲೈ ಅವರು ಉಡುಪಿ ಮತ್ತು ಕಾರ್ಕಳವನ್ನು ನೋಡ್ತಾ ಹೋದರೆ, ಚಿಕ್ಕಮಗಳೂರನ್ನ ಎಲ್ಲವನ್ನು ನೋಡ್ತಾ ಹೋದರೆ ಉತ್ತಮವಾದಂಥ ಒಂದು ಆಡಳಿತವನ್ನು ಕೊಟ್ಟಿರ್ತಕ್ಕಂಥ ಒಂದು ಅಣ್ಣಾಮಲೈ ಅವರಿಗೆ ಇವತ್ತು ರಾಜೀನಾಮೆಯನ್ನು ಕೊಟ್ಟಿರ್ತಕ್ಕಂಥದ್ದು. ಈ ವಿಚಾರವಾಗಿ ಒಬ್ಬ ಜನಸಾಮಾನ್ಯರಾಗಿ ಏನು ಹೇಳ್ತೀರಿ ಅಂತ? ಅಣ್ಣಾಮಲೈ ಅವರು ಕಾರ್ಕಳದ ASP ಆಗಿ ಉಡುಪಿ ಜಿಲ್ಲೆಗೆ ಪದಾರ್ಪಣೆ ಮಾಡಿದರು.
ನಿಜವಾಗಿ ನಮ್ಮ ಉಡುಪಿಯಲ್ಲಿ ಈಗ ಇರುವ DYSP ಯಾರಿದೆ ಅಂತ ಕೇಳಿದರೆ ಹೆಚ್ಚಿನ ಜನರಿಗೆ ಗೊತ್ತಿರಲಿಕ್ಕಿಲ್ಲ, ಅಥವಾ ಈಗಿನ SP ಹೆಸರೇ ಎಷ್ಟು ಜನರಿಗೆ ಗೊತ್ತಿದೆ ಅಂತ ಗೊತ್ತಿರಲಿಕ್ಕಿಲ್ಲ. ಆದರೆ ಅಣ್ಣಾಮಲೈಯವರು ಕಾರ್ಕಳದಲ್ಲಿ ASP ಆಗಿ ಚಾರ್ಜ್ ತಗೊಂಡಿದ್ದು, ಅಥವಾ ಅಲ್ಲಿರುವಾಗ ಕಾರ್ಕಳದ ASP ಅಣ್ಣಾಮಲೈ ಅಂತೇಳಿ ಉಡುಪಿಯಾದ್ಯಂತ ಜನ ಮಾತಾಡ್ಕೊಳ್ತಾ ಇದ್ರು. ಅಂದರೆ ಅದರ ಅರ್ಥ ಅಲ್ಲಿಂದಲೇ ಅವರ ಇಟ್ಟ ಹೆಜ್ಜೆಯೇ ಒಂದು ದಿಟ್ಟ ಹೆಜ್ಜೆ ಆಗಿತ್ತು. ಅದರ ನಂತರ ಪದೋನ್ನತಿ ಪಡೆದು ಬಿಟ್ಟು ಉಡುಪಿ SP ಆಗಿ ಅವರು ಉಡುಪಿಗೆ ಬಂದರು. ಬಂದಾಗಲೇ ನಮಗೆ ನಿಜವಾಗಿ ಪೇಪರ್ನಲ್ಲಿ ಓದದ ಕೆಲವೊಂದು ಘಟನೆಗಳನ್ನು ನಾವು ಈ ಗಣಪತಿ ಬಗ್ಗೆ ಅಥವಾ ಇನ್ಯಾವುದೋ ದೇವತೆಗಳ ಬಗ್ಗೆ ಅಥವಾ ಇನ್ಯಾವುದೋ ಮಹಾನುಭಾವರ ಬಗ್ಗೆ ಉಪಕಥೆಗಳನ್ನು ಕೇಳಿದಾಗೆ ಅಣ್ಣಾಮಲೈ ಎಂಬ ವ್ಯಕ್ತಿಯ ಬಗ್ಗೆ ಹಲವಾರು ಉಪಕಥೆಗಳನ್ನು ಕೇಳಿದ್ದೇವೆ. ಅದು ಎಷ್ಟು ಸತ್ಯ ಎಷ್ಟು ಸುಳ್ಳು ಅಂತ ನನಗೆ ಗೊತ್ತಿಲ್ಲದ ಕಾರಣ ಇಲ್ಲಿ ಹೇಳಲಿಕ್ಕೆ ಬಯಸೋದಿಲ್ಲ. ಅಣ್ಣಾಮಲೈಯವರು ಉಡುಪಿಗೆ ಕಾಲಿಟ್ಟ ತಕ್ಷಣ ಹಾಗಾಯ್ತು ಹೀಗಾಯ್ತು, ಮಧ್ಯರಾತ್ರಿಯಲ್ಲಿ ಬೈಕ್ ಓಡಿಸ್ಕೊಂಡು ಹೋಗ್ತಾ ಇದ್ರು, ಹಾಗಾಯ್ತಂತೆ ಹೀಗಾಯ್ತಂತೆ, ಜನರ ಬಾಯಲ್ಲಿ ಪ್ರಚಾರಗಳು. ಅಂದ್ರೆ ಅರ್ಥಾತ್ ಈ ಮನುಷ್ಯ ಏನು ಬಿರುಗಾಳಿಯಾಗಿ ಉಡುಪಿ ಜಿಲ್ಲೆಗೆ ಕಾಲಿಟ್ಟರು ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. ಉಡುಪಿಯಲ್ಲಿ ನಡೆಯುತ್ತಿದ್ದಂತಹ ಅಂದರೆ ಏನೇನು ಚಟುವಟಿಕೆಗಳು, ಏನು ನಡಿಬಾರ್ದಂಥ ಚಟುವಟಿಕೆಗಳು ಏನಿದ್ದು ಅದನ್ನೆಲ್ಲ ಒಂದು ಹಂತಕ್ಕೆ ತರಲಿಕ್ಕೆ, ತಹಬಂದಿಗೆ ತರಲಿಕ್ಕೆ ಅವರ ಪಾತ್ರ ಖಂಡಿತವಾಗಿಯೂ ಅದನ್ನು ನಾವು ಮನಪೂರ್ವಕ ಒಪ್ಪಿಕೊಳ್ಬೇಕಂತ ವಿಚಾರ. ಅಲ್ಲಿಂದ ಚಿಕ್ಕಮಗಳೂರಿಗೆ ಅವರಿಗೆ ವರ್ಗಾವಣೆ ಆಗುವಾಗ ನಮಗೆಲ್ಲ ಗೊತ್ತಿದೆ, ಒಕ್ಕೊರಲಿನಿಂದ ನಾವೆಲ್ಲ ಅವರು ವರ್ಗಾವಣೆ ಆಗಬಾರ್ದು ಅಂತ ಸಾಮಾಜಿಕ ತಾಣಗಳ ಮೂಲಕ, ಸೋಷಿಯಲ್ ಮೀಡಿಯಾದ ಮೂಲಕ ಪ್ರಾಯಶಃ ಉಡುಪಿ ಜಿಲ್ಲೆಯಲ್ಲಿ ಕೇವಲ ಏಕೈಕ ಒಬ್ಬ ವ್ಯಕ್ತಿಗೆ ಮಾತ್ರ ಜನರೆಲ್ಲ ಈ ಥರ ಒಕ್ಕೊರಲಿನಿಂದ ಅವರ ವರ್ಗಾವಣೆ ಬೇಡ ಅಂತ ಬೇಡ್ಕೊಂಡಿದ್ದು ಅಂತ ನಾನು ಭಾವಿಸ್ತೇನೆ. ಖಂಡಿತ ಉಡುಪಿ ಜಿಲ್ಲೆಯಲ್ಲಿ ನೆನಪಿಸಿಕೊಂಡ್ರೆ, ಉಡುಪಿ ಜಿಲ್ಲೆ ಮಾತ್ರ ಅಲ್ಲ, ನಾವು ದೇಶದಾದ್ಯಂತ ನೆನಪಿಸಿಕೊಂಡ್ರೆ ಲಕ್ಷಾನುಗಟ್ಟಲೆ ಸರ್ಕಾರಿ ಅಧಿಕಾರಿಗಳು ಬಂದು ಹೋಗ್ತಾರೆ. IPS IAS ರ್ಯಾಂಕಿನವರು ಇರ್ಬೋದು, ಇನ್ನು ಬೇರೆ ಬೇರೆ ಸ್ತರದ ಅಧಿಕಾರಿಗಳಿರ್ತಾರೆ. ಆದರೆ ಎಷ್ಟು ಜನರ ಬಗ್ಗೆ ಜನರಿಗೆ ಗೊತ್ತಿದೆ, ಎಷ್ಟು ಜನರ ಬಗ್ಗೆ ಜನ ಮಾತಾಡ್ತಿದ್ದಾರೆ ಎಂಬುದು ಬಹಳ ಮುಖ್ಯ. ಉಡುಪಿಯಲ್ಲಿ ಹಲವಾರು ಜಿಲ್ಲಾಧಿಕಾರಿಗಳು ಬಂದು ಹೋದ್ರು. ಪೊನ್ನುರಾಜ್ ಅವರನ್ನು ಜನ ನೆನಪಿಸಿಕೊಳ್ತಿದ್ದಾರೆ ಇವತ್ತಿಗೂ. ಬೇರೆ ಜಿಲ್ಲಾಧಿಕಾರಿಗಳು ಬಂದ್ರು, ಚೆನ್ನಾಗಿ ಮಾಡಿದ್ರು, ಇಲ್ಲ ಅಂತ ಹೇಳಲ್ಲ, ಬಟ್ ನೆನಪಿಸಿಕೊಳ್ಳುವಂತ ಜಿಲ್ಲಾಧಿಕಾರಿಯಾಗಿದ್ರು. ಅಣ್ಣಾಮಲೈ ಅವರು ಬಂದ್ರು, ಉಡುಪಿ ಜಿಲ್ಲೆ ಹುಟ್ಟಿದಾಗಿಂದ ಇವತ್ತಿನವರೆಗೆ ಹಲವಾರು ಜನ SP ಗಳು ಬಂದು ಹೋದ್ರು. ಅಣ್ಣಾಮಲೈ ಅವರು ನೆನಪಿಸಿಕೊಳ್ತಿದ್ದಾರೆ, ಬೇರೆಯವ್ರನ್ನ ಯಾಕೆ ನೆನಪಿಸಿಕೊಳ್ತಾ ಇಲ್ಲ? ಭಾರತವನ್ನು ಹಲವಾರು ರಾಷ್ಟ್ರಪತಿಗಳು ಆಳಿದ್ರು. ಭಾರತ ರತ್ನ ಅಬ್ದುಲ್ ಕಲಾಂ ಅನ್ನು ಜನ ಇನ್ನೂ ನೆನಪಿಸಿಕೊಳ್ತಿದ್ದಾರೆ. ಈ ಸಾಲಿಗೆ ಸೇರುವಂತ ಒಂದು ವ್ಯಕ್ತಿ ದಿಢೀರಂತ ಒಂದು ರಾಜೀನಾಮೆ ಕೊಟ್ಟಿದ್ದು ನಿಜವಾಗಿ ನಮಗೆ ಕರ್ನಾಟಕದ ಜನತೆಗೆ ಬಹಳಷ್ಟು ನೋವು ತಂದಿರೋ ವಿಚಾರ. ಕನಿಷ್ಠ ಇನ್ನೊಂದು 10 ವರ್ಷ ಆದ್ರೂ ಅವರ ಸೇವೆ ನಮಗೆ ಬೇಕಾಗಿತ್ತು. 10 ವರ್ಷ ಆದ್ರೂ ಅವರ ಸೇವೆಯಿಂದ ನಮ್ಮ ನಾಡಿನಲ್ಲಿ, ಕರ್ನಾಟಕದಲ್ಲಿ ಬಹಳಷ್ಟು ಬದಲಾವಣೆಗಳನ್ನು, ಅವರಿಗೆ ಪೋಸ್ಟಿಂಗ್ ಎಲ್ಲಿದೆಯೋ ಉಡುಪಿ ಕಾರ್ಕಳ ಆಯಿತು, ಉಡುಪಿ ಆಯಿತು, ಆನಂತರ ಚಿಕ್ಕಮಗಳೂರಿಗೆ ಹೋದರು, ಆನಂತರ ಬೆಂಗಳೂರು, ಬಹುಶಃ ಕೇವಲ 4 ಸ್ಥಳಗಳಲ್ಲಿ ಅವರ ಪೋಸ್ಟಿಂಗ್ ಆಯಿತು. ಇನ್ನಷ್ಟು ಕಡೆಗಳಲ್ಲಿ ಅವರ ಪೋಸ್ಟಿಂಗ್ ಆಗಿಬಿಟ್ಟು ಜನರಿಗೆ ಬಹಳಷ್ಟು ಉಪಯೋಗ ಆಗಬೇಕಿತ್ತು, ಅವರಿಂದಾಗಿ ನಮ್ಮ ನಾಡಿಗೆ ಬಹಳಷ್ಟು ಉಪಯೋಗ ಆಗಬೇಕಿತ್ತು ಅಂತ ನಮ್ಮೆಲ್ಲರ ಅನಿಸಿಕೆ ಅಂತ ನಾನು ಭಾವಿಸ್ತೇನೆ. ಈಗಾಗಲೇ ಇವ್ರು ಹೇಳಿರೋ ಹಾಗೆ ಸರ್ ಮಾತಾಡಬೇಕಾಗತ್ತೆ. 9 ವರ್ಷಗಳ ಒಂದು ಅವಧಿಯಲ್ಲಿ ಅವರು ಅಧಿಕಾರವನ್ನು ಮಾಡಿದರು. ದಿಢೀರನೆ ಇವರು ರಾಜೀನಾಮೆಯನ್ನು ಕೊಟ್ಟಿರ್ತಕ್ಕಂಥದ್ದು ಎಂಥವರಿಗೂ ಕೂಡ ನೋವನ್ನು ಉಂಟು ಮಾಡಿರ್ತಕ್ಕಂಥ ಒಂದು ವಿಚಾರವೇ. ಹಾಗೆ ನೋಡ್ತಾ ಹೋದರೆ ಈ ಒಂದು 9 ವರ್ಷಗಳ ಒಂದು ಅವಧಿಯಲ್ಲಿ ನೀವು ಆವಾಗಲೇ ಹೇಳಿದ್ರಿ ರಾಜಕೀಯವಾಗಿ ಕಾರ್ಯಾಂಗ, ಅದೇ ರೀತಿಯಲ್ಲಿ ನಾಗರಿಕವಾದಂಥ ಒಂದು ಕಾರ್ಯಾಂಗ ಅಂತ. ಅಣ್ಣಾಮಲೈಯವರು ಈ 2 ವಿಚಾರದಲ್ಲಿ ಎಷ್ಟು ಪರ್ಫೆಕ್ಟ್ ಆಗಿದ್ರು ಅನ್ನುವಂಥ ಒಂದು ವಿಚಾರ. ಅಂದರೆ ಇಲ್ಲಿ ಒಂದೇದಾಗಿ ಅಣ್ಣಾಮಲೈಯವರ ವ್ಯಕ್ತಿತ್ವ ಹಾಗೆಯೇ ಕಾಣುತ್ತೆ. ಯಾಕೆ 9 ವರ್ಷದಲ್ಲಿ ಅತ್ಯಂತ ಇಷ್ಟಪಟ್ಟು ಬಂದಂಥ ಕ್ಷೇತ್ರ ಅವರು IPS ಅಂತ ಹೇಳಿದರೆ ನಿಮ್ಗೆ ಗೊತ್ತಿದೆ. ಅಣ್ಣಾಮಲೈಯವರ ಒಂದು ಬ್ರೀಫ್ ಬಯೋಡೇಟಾ ತಗೊಂಡಾಗ ಕೂಡ ಅರ್ಥ ಆಗುತ್ತೆ. ಒಬ್ಬ ಮೆಕ್ಯಾನಿಕಲ್ ಇಂಜಿನಿಯರ್ ಆಗಿ, ಅಂದರೆ ಅವರ ಒಂದು ಹಿಂದೆ ನೋಡುವಾಗ ತುಂಬ ಹಂಬಲ್ ಫ್ಯಾಮಿಲಿಯಿಂದ ಬಂದವರು, ಅವರು ಕೃಷಿ ಕುಟುಂಬದಿಂದ ಬಂದವರು, ಎಲ್ಲ ಕಷ್ಟವನ್ನು ಮೆಂದು ನೊಂದು ಬಂದವರು. ಏನೋ ಇಂಜಿನಿಯರ್ ಆಗಿ ಅವರು ಫಾರಿನ್ ಕಂಟ್ರಿಯಲ್ಲಿ ಕೂಡ ಕೆಲಸ ಮಾಡ್ತಾ ಇದ್ದವರು, ಇಲ್ಲ ನನಗೊಂದು IPS ಆಗಬೇಕಂತ ದಿಢೀರಾಗಿ ಅವ್ರ ಮನಸ್ಸಿಗೆ ಬಂತು. ತಕ್ಷಣ ಅವರು UPSC ಪರೀಕ್ಷೆ ಕಂಡಕ್ಟ್ ಮಾಡಿ, ತುಂಬ ಟಫೆಸ್ಟ್ ಪರೀಕ್ಷೆ ಐ ಟೆಲ್ ಯು. ಯಾಕೆ ಹೇಳಿದ್ರೆ IAS IPS ಸುಲಭದಲ್ಲಿ ಪಾಸ್ ಆಗಲಿ ಸಾಧ್ಯ ಇಲ್ಲ. ಅದರ ಮೇಲೆ ಡಿಟರ್ಮಿನೇಷನ್ನಿಂದ ಪಾಸ್ ಆಗಿ ಬಂದ ಒಬ್ಬ ಅಭ್ಯರ್ಥಿ ಇಮಿಡಿಯೇಟ್ ಆಗಿ IPS ಹುದ್ದೆಗೆ ಬಂದು ಕೇವಲ 9 ವರ್ಷದಲ್ಲಿ ನನಗಿದು ಬೇಡ, ಏನೋ ನಾನು ಕೃಷಿಕನಾಗ್ತೇನೆ ಅಂತ ಹೇಳ್ತಿದ್ದಾರೆ, ಅಥವಾ ಬೇರೆ ಕ್ಷೇತ್ರವನ್ನು ಆಯ್ಕೆ ಮಾಡ್ಕೊಳ್ತೇನೆ, ಜನರ ನಡುವೆ ಸೇವೆಗೆ ಹೋಗ್ತೇನೆ ಅನ್ನುವ ಒಂದು ಆ ಸ್ಫೂರ್ತಿ ಅವರಿಗೆ ಬಂತಲ್ಲ, ಅದು ನೋಡುವಾಗ ನನಗನ್ಸುತ್ತೆ ಅಣ್ಣಾಮಲೈಯವರು ನಿಂತಲ್ಲಿ ನಿಲ್ಲುವ ವ್ಯಕ್ತಿ ಅಲ್ಲ ಅವರು. ಯಾಕೆ ಕೇಳಿದ್ರೆ ಕೆಲವರು ಇದ್ದಾರೆ ಅತಿ ಒಂದು ರೀತಿಯ ಹುರುಪು ಇರ್ತದೆ, ಅವರಿಗೆ ಸ್ಫೂರ್ತಿ ಇರ್ತದೆ, ಏನೋ ಸಾಧಿಸಬೇಕಂತ ಇರುತ್ತೆ ಅವ್ರ ಮಾತಿನಲ್ಲಿ ಗೊತ್ತಾಗುತ್ತೆ. ಯಾಕೆ ಕೇಳಿದ್ರೆ ನಾನು IPS ನಲ್ಲಿ ಇದ್ಬಿಟ್ರೆ ಆಫ್ಟರ್ ಆಲ್ ಒಂದು ಪೊಲೀಸ್ ಆಫೀಸರ್ ಆಗಿ ರಿಟೈರ್ಡ್ ಆಗ್ಬೋದಿತ್ತೇನೋ, ಇದಕ್ಕಿಂತ ಜಾಸ್ತಿ ನನ್ನ ವರ್ತುಲವನ್ನು ತೆಗಿಬೇಕು, ಜಾಸ್ತಿ ಜನರಿಗೆ ನಾನು ಹತ್ತಿರ ಆಗಬೇಕು ಅನ್ನೋ ದೃಷ್ಟಿಯಿಂದ ಅವರು ರಾಜಕೀಯ ಪ್ರವೇಶ ಮಾಡಿದ್ರು. ಅಷ್ಟೇ
ಆಶ್ಚರ್ಯ ಇಲ್ಲ. ಯಾಕೆ ಕೇಳಿದ್ರೆ ಒಂದು ಅರ್ಥದಲ್ಲಿ ರಾಜಕೀಯ ಸುಲಭ ಅಲ್ಲ, ಅವರೇ ಹೇಳಿದ್ರು. ಯಾಕೆ ಕೇಳಿದ್ರೆ ರಾಜಕೀಯ ಕ್ಷೇತ್ರ ಅನ್ನುವಂತ ಇವತ್ತು ತನ್ನ ರೆಸಿಗ್ನೇಷನ್ ಕೊಡ್ತೇನೆ ಅನ್ನೋ ಸಂದರ್ಭದಲ್ಲಿ ಹೇಳಿದ್ರು, ದ ಟಫೆಸ್ಟ್ ಕ್ಷೇತ್ರ ಇದ್ರೆ IPS ಗಿಂತ ರಾಜಕೀಯ ಶಾಸ್ತ್ರ ಅಂತ ಹೇಳಿದ್ರು, ಅಥವಾ ರಾಜಕೀಯ ಕ್ಷೇತ್ರ ಅಂತ ಹೇಳಿದ್ರು. ಯಾಕೆ ಕೇಳಿದ್ರೆ ಅಷ್ಟು ಅದನ್ನೆಲ್ಲ ಫೇಸ್ ಮಾಡ್ಲಿಕ್ಕೆ ಅವ್ರು ರೆಡಿ ಇದ್ದಾರೆ. ಯಾಕೆ ಕೇಳಿದ್ರೆ ಅವರಿಗೆ ಆ ಒಂದು ನೇಮ್ ಅಂಡ್ ಫೇಮ್ ಈಗಾಗಲೇ ಬಂದ್ಬಿಟ್ಟಿದೆ ಅಲ್ವಾ. ಸೊ ಆದ ಕಾರಣ ನಾನು ಹೇಳ್ತೇನೆ, ಅವರು ಇನ್ನೂ ಹೆಚ್ಚು ಒಂದು ರೀತಿಯ ಹೆಜ್ಜೆ ಇಡಬಹುದು, ದಿಟ್ಟವಾದ ಹೆಜ್ಜೆಯನ್ನು ಕೆಲವೇ ತಿಂಗಳಿನಲ್ಲಿ ನಿರ್ಧಾರ ಮಾಡಿ ರಾಜಕೀಯ ಬಂದರೂ ಆಶ್ಚರ್ಯ ಇಲ್ಲ ಅಂತ ಅನಿಸುತ್ತೆ ಪ್ರಸ್ತುತ ಒಂದು ಅವರ ಹೇಳಿಕೆ ನೋಡುವಾಗ. ಎಸ್ ಮನೋಜ್ ಕಡಬ ಅವರೇ, ಬಹುಶಃ ಇವರಾಗಿ ಈಗಾಗಲೇ ಹೇಳಿರ್ತಕ್ಕಂಥದ್ದು, ಅದೇ ರೀತಿಯಲ್ಲಿ ಸಾಕಷ್ಟು ಜನರ ಬಾಯಲ್ಲೂ ಕೂಡ ಇರ್ತಕ್ಕಂಥದ್ದು, ರಾಜಕೀಯ ಪ್ರವೇಶವನ್ನು ಮಾಡ್ಬೋದು ಅಣ್ಣಾಮಲೈ ಅನ್ನುವಂಥ ಒಂದು ವಿಚಾರ. ಹಾಗೆ ನೋಡೋದಾದ್ರೆ ನಿಮ್ಮ ಒಂದು ಅಭಿಪ್ರಾಯ ಏನು ಅಂತ? ರಾಜಕೀಯ ಪ್ರವೇಶವನ್ನು ಮಾಡಿದರೆ ಅವರು ಉತ್ತಮವಾದಂಥ ಒಂದು ಆಡಳಿತವನ್ನು ಕೊಡ್ಬೋದಾ? ಈಗಿರ್ತಕ್ಕಂಥ ಒಂದು ರಾಜಕೀಯ ಪರಿಸ್ಥಿತಿಗೂ ಅಣ್ಣಾಮಲೈ ಅವರು ದಕ್ಷ ಆಡಳಿತವನ್ನು ಈಗ ಪೊಲೀಸ್ ಇಲಾಖೆಯಲ್ಲಿ ನಡೆಸಿ ಬಂದಂಥವರು ರಾಜಕೀಯಕ್ಕೆ ಎಂಟ್ರಿ ಕೊಟ್ಟರೆ ಏನಾಗ್ಬೋದು ಅನ್ನೋಂಥ ಒಂದು ವಿಚಾರ. ನಾವು ಈಗಾಗಲೇ ಕೆಲವೊಂದು ಸಿನಿಮಾಗಳೆಲ್ಲ ನೋಡಿದ್ದು, ಬಹುಶಃ ನಿಜ ಜೀವನದ ಹತ್ರ ಬರ್ತಾ ಇದೆ ಅಂತ ಭಾವಿಸ್ತೀನಿ. ಹಲವೊಂದು ಸಿನಿಮಾಗಳಲ್ಲಿ ನಾವು ನೋಡಿದ್ದೇವೆ, ದಕ್ಷ ಪೊಲೀಸ್ ಅಧಿಕಾರಿಗಳಾಗಿದ್ದವರು ರಾಜಕೀಯ ವ್ಯಕ್ತಿಗಳ ಒಂದು ಸಹವಾಸದ ಏನೋ ಸಮಸ್ಯೆಗಳೆಲ್ಲ ಸಿಲುಕಿಬಿಟ್ಟು ಅವರು ರಾಜೀನಾಮೆ ಕೊಟ್ಟುಬಿಟ್ಟು ಆ ನಂತರ ರಾಜಕೀಯ ಪ್ರವೇಶ ಮಾಡಿ ಒಳ್ಳೆಯ ಒಂದು ಹೆಸರು ಮಾಡಿದ್ದನ್ನು ನಾವು ಸಿನಿಮಾಗಳಲ್ಲಿ ನೋಡಿದ್ದೇವೆ. ಬಹುಶಃ ನಮ್ಮ ನಿಜ ಜೀವನದಲ್ಲಿ ನೋಡುವಂಥದ್ದು ಕಾಲನೇ ಬರ್ತಾ ಇದೆ ಅಂತ ನಾನು ಭಾವಿಸ್ತೇನೆ. ನನಗೆ ಅನಿಸ್ತದೆ ಅಣ್ಣಾಮಲೈ ಅವರು ಈ ಭಾಗದಲ್ಲೇ ಎಲೆಕ್ಷನ್ ನಿಂತರೂ ನಾವೆಲ್ಲ ಅಂದರೆ ಅಷ್ಟೊಂದು ಪ್ರೀತಿ ಇದೆ ಅವರ ಮೇಲೆ, ಪಕ್ಷವನ್ನೆಲ್ಲ ಮರೆತು ಬಿಟ್ಟು ಅವರನ್ನೇ ನಾವೇ ಎಲೆಕ್ಟ್ ಮಾಡಿಯೇವೆ ಅಂತ ಭಾವಿಸ್ತೇನೆ. ಯಾಕಂತ ಹೇಳಿದ್ರೆ ಅವರಿಗೆ ನಮಗೆ ಅವರ ಒಂದು ಪಾಸ್ಟ್ ಗೊತ್ತಿದೆ, ನಮಗೆ ಅವರು 9 ವರ್ಷಗಳ ಕಾಲ ಆಡಳಿತ ಮಾಡಿದ್ದು ಹೇಗೆ ಮಾಡಿದ್ದಾರೆ ಅಂತ ನಮಗೆ ಗೊತ್ತಿದೆ. ಅಂತ ಒಂದು ದಕ್ಷ ವ್ಯಕ್ತಿ ಮುಂದೆ ಅಧಿಕಾರ ಕೈಯಲ್ಲಿ ಸಿಕ್ಕಿದ್ರೆ ಯಾವ ಥರ ಇರಬಹುದು ಅಂತಲೂ ನಮ್ಗೆ ಗೊತ್ತು. ಈಗ ಇರುವಂಥ ಅಧಿಕಾರವನ್ನು ಬೇರೆ ಅಧಿಕಾರಿಗಳು ಮಾಡ್ಲಿಕ್ಕಾಗದ್ದನ್ನು ಮಾಡಿ ತೋರಿಸಿ. ಉದಾಹರಣೆಗೆ TN ಶೇಷನ್ ಅವರು ಮುಖ್ಯ ಚುನಾವಣಾ ಆಯುಕ್ತರಾಗಿದ್ದಾಗ ಅಲ್ಲಿವರೆಗೆ ನಮಗೆ ಚುನಾವಣಾ ಏನದು ಒಂದು ಇದೆ ಅಂತಲೇ ಆಯೋಗ ಇದೆ ಅಂತಲೇ ಗೊತ್ತಿದ್ದಿಲ್ಲ ಜನಸಾಮಾನ್ಯರಿಗೆ. ಅದಕ್ಕೆ ಒಂದು ಹೆಸರನ್ನ ಅವರು ತಂದರು. ಅದೇ ಥರ ಇವರು ಆ್ಯಕ್ಚುಲಿ ಒಂದು ತನಗೆ ಸಿಕ್ಕಿದಂಥ ಅಧಿಕಾರವನ್ನು ಅತ್ಯಂತ ಪ್ರಬಲವಾಗಿ ಅದನ್ನು ಬಳಸಿಕೊಂಡು ನಮಗೆಲ್ಲ ಬೇಕಾದಂಥ ರೀತಿಯಲ್ಲಿ ಉತ್ತಮವಾಗಿ ಒಂದು ಆಡಳಿತ ಕೊಟ್ಟ ವ್ಯಕ್ತಿ. ಮುಂದೆ ಅವರು ರಾಜಕೀಯಕ್ಕೆ ಬಂದರೆ ಬಹುಶಃ ಇನ್ನಷ್ಟು ಬಹಳ ಪ್ರಾಯಶಃ ಒಳ್ಳೆಯ ಒಂದು ಆಡಳಿತಗಾರ ಆಗ್ಬೋದು ಅಂತ ನಾನು ಭಾವಿಸ್ತೇನೆ. ಆದರೆ ನಾವು ಮತ್ತೆ ಹೇಳ್ಕೊಳ್ಳೋದು, ನಮಗೆ ಅವರು ಬೇಕಿತ್ತು, ಒಬ್ಬರು ಪೊಲೀಸ್ ಅಧಿಕಾರಿಯಾಗಿ ನಮಗೆ ಬೇಕಿತ್ತು ಅಂತ ಭಾವಿಸ್ತಾ ಇದ್ದೇನೆ. ಇದಕ್ಕೆ ನಾನು ಸ್ವಲ್ಪ ಪೂರಕವಾಗಿ ಮಾತಾಡಬೇಕಾಗತ್ತೆ. ಯಾಕೆ ಹೇಳಿದ್ರೆ ಇಲ್ಲಿ ಅಣ್ಣಾಮಲೈ ಪ್ರಾಮುಖ್ಯ ಆಗೋದಿಲ್ಲ, ಬದಲಾಗಿ ಇಲ್ಲಿ ಒಂದು ಇವರು ಹೇಳಿದಾಗೆ ರಾಜಕೀಯ ಇದೆ, ಸಿವಿಲ್ ಸರ್ವಿಸ್ ಅಥವಾ ಇದು ಪೊಲೀಸ್ ಸರ್ವಿಸ್ ಇರಬಹುದು. ನಮ್ಮ ಆಡಳಿತ ಶಾಸ್ತ್ರದಲ್ಲಿ ಒಂದು ಮಾತಿದೆ, ಏನು ಕೇಳಿದರೆ ಯಾವುದೇ ಒಬ್ಬ ಸಿವಿಲ್ ಸರ್ವೆಂಟ್ ಹೇಗಿರ್ಬೇಕು ಹೇಳಿದ್ರೆ ಹಿ ಶುಡ್ ಬಿ ಪೊಲಿಟಿಕಲಿ ನ್ಯೂಟ್ರಲ್ ಅಂತ. ಅಂದ್ರೆ ನಾನು ಒಬ್ಬ IPS ಇರ್ಬೋದು, IAS ಇರ್ಬೋದು, ಯಾವುದೇ ಒಬ್ಬ ಟೀಚರ್ ಆಗಿ ಇರ್ಬೋದು, ಒಬ್ಬ ಗೌರ್ಮೆಂಟ್ ಸರ್ವೆಂಟ್ ಆಗಿ ಕೂತಾಗ ನಾನು ಯಾವುದೇ ಪಕ್ಷ ಅಧಿಕಾರಕ್ಕೆ ಬರಲಿ ಅದಕ್ಕೆ ನಾನು ಪೂರಕವಾಗಿ ಕೆಲಸ ಮಾಡಬೇಕಾಗತ್ತೆ. ಅದನ್ನು ಪ್ರಶ್ನೆ ಮಾಡುವ ಮನಸ್ಸು ಇದ್ರೂ ಕೂಡ ನಾನು ಮಾಡಬಾರ್ದು. ಏನಕ್ಕೆ ಹೇಳಿದ್ರೆ ನಾನೊಬ್ಬ ಸರ್ವೆಂಟ್ ಅಲ್ಲಿ, ರಾಜಕೀಯ ಪಕ್ಷಗಳು ಬರುತ್ತೆ, ಇವತ್ತು ಅಧಿಕಾರ ಬರುತ್ತೆ, ನಾಳೆ ಹೋಗ್ತಾರೆ, ಅವರೆಲ್ಲರಿಗೂ ಸಮಾನವಾಗಿ ಮಡೆ ಹಾಕುವಂತ ಒಂದು ಮನಸ್ಥಿತಿಯನ್ನು ನಾವು ಇಟ್ಕೊಳ್ಬೇಕಾಗತ್ತೆ. ಕೆಲವೊಮ್ಮೆ ಏನಾಗುತ್ತೆ ಕೇಳಿದ್ರೆ, ಕೆಲವು ಸ್ವಲ್ಪ ಸ್ಫೂರ್ತಿ ಇದ್ದವರು ಏನಾಗುತ್ತೆ ಕೇಳಿದ್ರೆ, ನನ್ನ ಉದ್ದೇಶ ಏನಿದೆ, ನನ್ನ ಗುರಿ ಏನಿದೆ, ನನಗೆ ಇಚ್ಛಾಶಕ್ತಿ ಏನಿದೆ, ಅದಕ್ಕೆ ಪೂರಕವಾಗದಂತ ಒಂದು ಸರ್ಕಾರ ಅಧಿಕಾರಕ್ಕೆ ಬಂದಾಗ ಅದರ ಜೊತೆ ಆಕ್ಟ್ ಮಾಡೋದು ತುಂಬಾ ಕಷ್ಟ ಆಗುತ್ತೆ. ಯಾಕೆ ಅದನ್ನು ಎಲ್ಲೋ ಒಂದು ರೀತಿಯ ವಿರೋಧಿಸಬೇಕಾಗುತ್ತೆ. ಹಾಗಂತ ವಿರೋಧಿಸ್ಲಿಕ್ಕೆ ಆಗೋಲ್ಲ. ಯಾಕೆ ಕೇಳಿದ್ರೆ ರಾಜಕೀಯ ಕಾರ್ಯಾಂಗ ಈ ಸಿವಿಲ್ ಸರ್ವಿಸ್ಗಿಂತ ಮೇಲೆ ಇರ್ತಾರೆ. ಅವರು ಪೊಲಿಟಿಕಲ್ ರೆಪ್ರೆಸೆಂಟೇಟಿವ್, ಒಂದು ಜನಪ್ರತಿನಿಧಿಗಳಾದ ಕಾರಣ ಅವರಿಗೆ ಹೆಚ್ಚಿನ ಮನ್ನಣೆ ಇರುತ್ತೆ. ಯಾರಿಗೆ? ರಾಜಕಾರಣಿಗಳಿಗೆ, ಅಂದ್ರೆ ರಾಜಕೀಯ ಕಾರ್ಯಾಂಗಕ್ಕೆ. ಸೊ ಈ ಸಂದಿಗ್ಧ ಸ್ಥಿತಿಯಲ್ಲಿ ಕೆಲವೊಮ್ಮೆ ಸಿವಿಲ್ ಸರ್ವೆಂಟ್ಸ್, IAS ಇರ್ಬೋದು, IRS ಇರ್ಬೋದು, IPS ಅಂತ ಅಧಿಕಾರಿಗಳು ಸಿಕ್ಕಾಕೊಳ್ತಾರೆ. ಆದ ಕಾರಣ ಹೇಳ್ತಾರೆ, ಒಂದು ಪ್ರಿನ್ಸಿಪಲ್ ಮಾಡಿ ಇಟ್ಟಿದೆ ಮೊದಲೇ, ಏನ್ ಕೇಳಿದ್ರೆ ಯಾವುದೇ ಸಿವಿಲ್ ಸರ್ವೆಂಟ್ಸ್ ಅವನು ಪೊಲಿಟಿಕಲಿ ಶುಡ್ ಬಿ ನ್ಯೂಟ್ರಲ್, ತಟಸ್ಥನಾಗಿರಬೇಕು. ಇನ್ನೊಂದು ಮಾಡಿದ್ರು, ಏನು ಕೇಳಿದ್ರೆ ಈ ಶುಡ್ ಬಿ ಪೊಲಿಟಿಕಲ್ ಅನಾನಿಮಿಟಿ ಅಂತ ಕರೀತಾರೆ. ಅಂದ್ರೆ ಅನಾನಿಮಿಟಿ ಅಂತ ಹೇಳಿದ್ರೆ ಒಬ್ಬ IPS, IRS, IAS ಆಫೀಸರ್ ಅಥವಾ ಯಾರೇ ಇರೆಸ್ಪೆಕ್ಟ್ ಆಫ್ ದರ್ ಕೇಡರ್ ಅವರು ಅನಾಮಧೇಯನಾಗಿರಬೇಕು. ಅನಾಮಧೇಯ ಅಂತ ಹೇಳಿದ್ರೆ ಏನು? ಫಾರ್ ಎಕ್ಸಾಂಪಲ್ ಉಡುಪಿ ಅಂತ ಇಟ್ಕೊಳ್ಳಿ. ಈಗ ಇವ್ರು ಹೇಳಿದ್ರು, ಪೊನ್ನೂರಾಜ್ ಹೇಳಿದ್ರು, ಅಥವಾ ನಾನು ಅಣ್ಣಾಮಲೈ ಅಂತ ಹೇಳ್ತೇನೆ. ಆದ್ರೆ ಈ ಜಿಲ್ಲೆಯ ಅಭಿವೃದ್ಧಿ ನನ್ನಿಂದ ಆಗಿದೆ ಅಂತ ಹೇಳಿಕ್ಕೆ ಅವ್ರಿಗೆ ಆಗೋದೇ ಇಲ್ಲ, ಹೇಳಲೇಬಾರದು. ಅದು ಹೇಳುತ್ತೆ, ಯಾವುದೇ ಪ್ರಚಾರವನ್ನು ತಗೊಳ್ಳಿಕ್ಕಿಲ್ಲ. ಇವತ್ತು ಹೆಚ್ಚಿನ ಆಫೀಸರ್ಸ್ ಏನ್ ಮಾಡ್ತಾರೆ, ಅವ್ರ ಜನರ ಜೊತೆಗೆ ಬೆರೀತಾರೆ. ಆಕ್ಚುಲಿ ನೋಡಿದ್ರೆ ಸಿವಿಲ್ ಸರ್ವಿಸ್ ನ ಒಂದು ಇದರ ಪ್ರಕಾರ ಅವರಿಗೆ ಹೆಚ್ಚು ಸಾರ್ವಜನಿಕ ಸ್ಟೇಜಸ್ ಗಳನ್ನು ಬಳಸ್ಕೊಳ್ಳಿಕ್ಕಿಲ್ಲ, ಹೇಳಿಕೆಗಳನ್ನು ಕೊಡ್ಲಿಕ್ಕಿಲ್ಲ. ಯಾಕೆ ಕೇಳಿದ್ರೆ ನಾವು ಒಂದು ರೀತಿಯಲ್ಲಿ ಒಬ್ಬ ಸಂಗೀತ, ಈಗ ನಾನು ಅಥವಾ ನೀವು ಹಾಡ್ತೀರ ಅಂತ ಹೇಳಿದ್ರೆ ಈ ಹಿನ್ನೆಲೆ ಗಾಯಕರಾಗಿ ಕೆಲಸ ಮಾಡಬೇಕು. ಹಿನ್ನೆಲೆಯಲ್ಲಿ ನಾವು ಇನ್ನು ತಬಲಾ ಅಥವಾ ಇನ್ಸ್ಟ್ರೂಮೆಂಟಲ್ ಮ್ಯೂಸಿಕ್ ಮಾತ್ರ. ನಾನು ಹಾಡಿದ್ದು ಚೆನ್ನಾಗಿ ಕೇಳ್ತೇವೆ, ಯಾಕೆ? ನನ್ನ ಇನ್ಸ್ಟ್ರೂಮೆಂಟಲ್ ಮ್ಯೂಸಿಕ್ ಇಂದ. ಯಾರು ಹಾಡುವುದು ಕೇಳಿದ್ರೆ ರಾಜಕಾರಣಿಗಳು. ಉಡುಪಿ ನನ್ನಿಂದ ಉದ್ಧಾರ ಆಗಿದೆ ಅಂತ ಹೇಳುದು ಯಾರು? ರಾಜಕಾರಣಿಗಳು.
ರಾಜಕಾರಣಿಗಳು. ಆದ್ರೆ ನಿಜವಾಗಿ ಆಗಿರೋದು ಯಾರಿಂದ? ಪೊನ್ನುರಾಜು ಅಥವಾ ಅಣ್ಣಾಮಲೈ ಅಂತ ವ್ಯಕ್ತಿಗಳು, ಯಾವುದೇ ಒಬ್ಬ ಇರೆಸ್ಪೆಕ್ಟಿವ್ DC ಇಂದ ಅಥವಾ ಯಾವುದೇ ಒಬ್ಬ ನೌಕರನಿಂದ ಆಗಿರ್ಬೋದು. ಆದ್ರೆ ಅದನ್ನು ಹೇಳಿಕೊಳ್ಳುವ ಒಂದು ಅಧಿಕಾರ ನಮಗಿಲ್ಲ ಅಥವಾ ಒಂದು ಅವಕಾಶ ನಮಗಿಲ್ಲ. ಅದಕ್ಕೋಸ್ಕರ ಏನ್ ಹೇಳ್ತಾರೆ ಕೇಳಿದ್ರೆ, ನಮ್ಮ ಸಿವಿಲ್ ಸರ್ವಿಸ್ ನ ಪ್ರಿನ್ಸಿಪಲ್ ಹೇಳುತ್ತೆ, ವಾಟ್ ಯು ಶುಡ್ ಬಿ ಅನಾನಿಮಿಟಿ, ಶುಡ್ ಕೀಪ್ ಅಪ್ ಅನಾನಿಮಿಟಿ, ಅನಾಮಧೇಯ ಏನಾಗಿರಬೇಕು. ಆದ್ರೆ ಇಲ್ಲಿ ಏನಾಗುತ್ತೆ ಕೇಳಿದ್ರೆ, ಅದು ನಾನು ಹೇಳ್ತೇನೆ, ಇವನ್ ಕಿರಣ್ ಬೇಡಿ ಇರ್ಬೋದು ಅಥವಾ ನಿಮ್ಮೆಲ್ಲ ಟಾಪ್ ಲೆವೆಲ್ ಇವತ್ತು ನೋಡ್ತೀರಿ, IAS ಆಫೀಸರ್, IPS ಆಫೀಸರ್ ಎಲ್ಲೋ ಒಂದು ರೀತಿಯಲ್ಲಿ ಹೆಚ್ಚು ಹೆಚ್ಚು ಸಾರ್ವಜನಿಕವಾಗಿ ತಮ್ಮ ವ್ಯಕ್ತಿತ್ವವನ್ನು ಬಿಂಬಿಸ್ಕೊಳ್ತಾ ಹೋಗ್ತಾರೆ. ಇಲ್ಲಿ ರಾಜಕೀಯವಾಗಿ ಕ್ಲಾಶ್ ಆಗುವಂತ ಸಾಧ್ಯತೆಗಳು ಇರುತ್ತೆ, ಇಲ್ಲಂತ ಅರ್ಥ ಅಲ್ಲ. ಯಾಕೆಂದ್ರೆ ಆ ದೃಷ್ಟಿಯಿಂದಲೇ ಎಲ್ಲೋ ಒಂದು ರೀತಿಯ ಅವರಿಗೆ ಒಂದು ಲಗಾಮ ಹಾಕಬೇಕು, ಒಂದು ಹಿಡಿತ ಹಾಕಬೇಕು ಅನ್ನೋ ದೃಷ್ಟಿಯಿಂದ ನಮ್ಮಲ್ಲಿ ಸಿವಿಲ್ ಸರ್ವಿಸಿನ ಒಂದು ತತ್ವವನ್ನು ಫ್ರೇಮ್ ಮಾಡುವಾಗ, ಆ ಸಿವಿಲ್ ಸರ್ವಿಸ್ನ ಕೋಡ್ ಆಫ್ ಕಾಂಡಕ್ಟ್ ಮಾಡುವಾಗ ಹೇಳ್ತಾರೆ, ನೀವು ಯಾವುದೇ ರಾಜಕೀಯ ಪಕ್ಷಗಳಿಗೆ ವಾಲಬಾರದು, ಹೇಳಿಕೆಯನ್ನು ನೀಡಬಾರದು, ಅಥವಾ ನೀವು ಅನಾಮಧೇಯ ವ್ಯಕ್ತಿಯಾಗಿ ಕೆಲಸ ಮಾಡಿ ಇಲ್ಲಿಂದ ಮಾಡಿ ನೀವು ತೆರಳಬೇಕು ಅನ್ನುವ ನೀತಿಯನ್ನು ನಮ್ಮ ಮೇಲೆ ಹಾಕಿದ್ದಾರೆ. ನಾನು ಯಾಕೆ ಇದೆಲ್ಲವೂ ಚರ್ಚೆಗೆ ಇವತ್ತು ಗ್ರಾಸ ಆಗುತ್ತೆ. ಒಂದು ಕರೆ ಇದೆ. ಹಲೋ, ನಮಸ್ತೆ ಸರ್, ಎಲ್ಲಿಂದ ಕರೆ ಮಾಡ್ತಾ ಇದ್ರಿ? ನಿಮ್ಮ ಹೆಸರು? ಎಸ್ ಹೇಳಿ. ಅಣ್ಣಾಮಲೈ ಅವರ ಬಗ್ಗೆ ಮಾತಾಡ್ತಾ ಇದ್ವಿ, ನಿಮ್ಮ ಒಂದು ಅಭಿಪ್ರಾಯ? ಅಣ್ಣಾಮಲೈ ಅವರು ದಕ್ಷ ಅಧಿಕಾರಿ. ಖಂಡಿತ. ಅಣ್ಣಾಮಲೈ ಅವರು ದಕ್ಷ ಅಧಿಕಾರಿ. ಇವರು ಏತಕ್ಕಾಗಿ ರಾಜೀನಾಮೆ? ರಾಜಕೀಯದ ಒತ್ತಡ ಉಂಟಾ ಅಲ್ಲ, ರಾಜಕೀಯ ಒತ್ತಡದಿಂದ ಇವರಿಗೆ ಕೆಲಸ ಮಾಡ್ಲಿಕ್ಕೆ ಆಗುದಿರುವ ಏನು ವಿಷಯ ಗೊತ್ತಿಲ್ಲ, ಅದು ಬರ್ಲಿಲ್ಲ. ಅಂತೂ ರಾಜಕೀಯ ಸೇರುವುದಾದ್ರೆ ಅದು ಹೊಲಸು ರಾಜಕೀಯ. ಈಗಿನ ರಾಜಕೀಯ ಹೊಲಸು ರಾಜಕೀಯ. ಈ ದಕ್ಷ ಅಧಿಕಾರಿಗೆ ಈ ರಾಜಕೀಯ ಒಪ್ಲಿಕ್ಕಿಲ್ಲ, ರಾಜಕೀಯ ಬರುವುದಾದ್ರೆ. ಮತ್ತೊಂದು ಹೇಳಿದಾದ್ರೆ ಅಧಿಕಾರಿ ವರ್ಗ ಮತ್ತು ರಾಜಕೀಯ ಅಂದ್ರೆ ಎತ್ತು ಅಂದ್ರೆ ಅಧಿಕಾರಿಗಳು, ಅದ್ರ ಇದು ಇಡುವುದಂದ್ರೆ ಯಾರು? ರಾಜಕಾರಣಿಗಳು. ಜನಗಳು ಒಳ ಇವರನ್ನು ಇದು ಮಾಡುವುದು ಯಾವುದು? ಹಾಗೆ ಆಗಿದೆ ಈಗ ಈಗಿನ ಕಾಲ. ಅವರು ಎತ್ತುಗಳು ರಾಜಕೀಯವರು ಅವರನ್ನು ಹಿಡಿಯುವುದು, ಇವರನ್ನು ತುಳಿಯುವುದು ಕಥೆಯಲ್ಲಿ. ಈಗಿನ ಪರಿಸ್ಥಿತಿ ಬಂದ್ರೆ ಅವರು ರಾಜಕೀಯ ಸೇರುವುದಾದ್ರೆ ನನ್ನ ಲೆಕ್ಕದಲ್ಲಿ ಆ ದಕ್ಷ ಅಧಿಕಾರಿ ಅಗತ್ಯನೇ ಇಲ್ಲ ಅಂತ ಹೇಳುವುದು ಈಗಿನ ಪರಿಸ್ಥಿತಿ ಆಗಿ ಉಂಟು. ಹೇಗೆ ಮಾತಾಡ್ತಾರೆ ರಾಜಕೀಯದವರು, ಹೇಗೆ ಬೆಳಿಗ್ಗೆ ಇದ್ರೆ ಸಂಜೆ ಒಂದು ಮಧ್ಯಾಹ್ನ ಒಂದು ಹೇಗೆ ಮಾತಾಡ್ತಾರೆ ಗೊತ್ತಿಲ್ಲ. ರಾಜಕೀಯ ಹೊಲಸಾಗಿದೆ ಈಗ. ಖಂಡಿತ. ಎಸ್, ಧನ್ಯವಾದಗಳು ಸರ್ ನಿಮ್ಮ ಒಂದು ಅಭಿಪ್ರಾಯಕ್ಕೆ. ಇವತ್ತು ಇವರ ಮಾತು ಕೇಳಿದ್ರೆ ಇನ್ನೊಂದು ನೆನಪಾಯ್ತು ನನಗೆ. ಪತ್ರಕರ್ತರು ಇವತ್ತು ಕೇಳ್ತಾರೆ, ಮೀಡಿಯಾ ಪರ್ಸನ್ ಅಣ್ಣಾಮಲೈ ಕೇಳ್ತಾರೆ, ನೀವು ಏನೋ ರಿಸೈನ್ ಮಾಡಿ ಹೋಗ್ತಾ ಇದ್ದೀರಿ, ಏನು ಅನಿಸ್ತದೆ ನಮ್ಮ ರಾಜಕೀಯ ವ್ಯವಸ್ಥೆ ಬಗ್ಗೆ? ಆಗ ಅವ್ರು ಹೇಳ್ತಾರೆ, ಒಂದು ಮಾತು ಹೇಳ್ತಾರೆ, ನನಗೆ ಕರ್ನಾಟಕದಲ್ಲಿ ಎಲ್ಲ ರಾಜಕಾರಣಿಗಳು ನನಗೆ ತುಂಬ ಖುಷಿ ಕೊಟ್ಟಿದ್ದಾರೆ, ನೆಮ್ಮದಿ ನೀಡಿದ್ದಾರೆ, ಇನ್ಕ್ಲೂಡಿಂಗ್ ಕುಮಾರಸ್ವಾಮಿಯವರು ಇರ್ಬೋದು, ಸಿದ್ದರಾಮಯ್ಯನವರು ಇರ್ಬೋದು, ಇರೆಸ್ಪೆಕ್ಟಿವ್ ಪಾರ್ಟಿ ಯಾರು ಕೂಡ ನನಗೆ ಹರ್ಟ್ ಮಾಡಲಿಲ್ಲ ಅನ್ನುವುದನ್ನು ಅವರು ಓಪನ್ ಆಗಿ ತೆರೆದ ಮನಸ್ಸಿನಿಂದ ಹೇಳಿದ್ದಾರೆ. ಅದು ಯಾಕೆ ಹೇಳಿದ್ದಾರೆ ಅನ್ನೋದು ಬೇರೆ, ಅಥವಾ ಆ ರೀತಿ ಬೈದು ಹೋಗ್ಲಿಕ್ಕೂ ಆಗೋಲ್ಲ, ಇದ್ದ ಅಭಿಪ್ರಾಯವನ್ನು ಚಲಾಯಿಸಿ ಹೋಗ್ಲಿಕ್ಕೂ ಆಗೋದಿಲ್ಲ. ಒಳ್ಳೆ ಮನಸ್ಸಿನಿಂದ ನಾನು ತೆರಳಬೇಕು ಅನ್ನೋ ಉದ್ದೇಶದಿಂದ ಎಲ್ಲರನ್ನೂ ಕೂಡ ಪ್ರೈಸ್ ಮಾಡಿ ಹೋಗಿದ್ದಾರೆ ಅವರು. ಖಂಡಿತ ಈ ವಿಚಾರವಾಗಿ ಮತ್ತೆ ಮಾತಾಡಬೇಕಾಗುತ್ತೆ. ಎಸ್, ಈಗಾಗಲೇ ನೋಡ್ತಾ ಇರುವ ಹಾಗೆ ಅಣ್ಣಾಮಲೈ ಅವರ ಒಂದು ರಾಜೀನಾಮೆಯ ವಿಚಾರವಾಗಿ ಮಾತಾಡ್ತಾ ಇದ್ವಿ. ಸಾಕಷ್ಟು ವಿಚಾರಗಳು ತೆರೆದುಕೊಳ್ತಾ ಹೋಗ್ತಾ ಇದೆ. ಯಾಕೆ ರಾಜೀನಾಮೆಯನ್ನು ಕೊಟ್ಟರು, ರಾಜಕೀಯಕ್ಕೆ ಎಂಟ್ರಿ ಆಗ್ಬೋದಾ, ಇಂಥ ಒಂದು ರಾಜಕಾರಣದ ಪರಿಸ್ಥಿತಿಯಲ್ಲಿ ಅಣ್ಣಾಮಲೈ ಅಂತ ಒಂದು ದಕ್ಷ ಅಧಿಕಾರಿಗೆ ಇಲ್ಲೂ ಕೂಡ ಸ್ಥಾನ ಇದೆಯಾ, ಇಂಥ ಒಂದು ರಾಜಕೀಯ ವ್ಯವಸ್ಥೆಯಲ್ಲಿ ಸ್ಥಾನ ಇದೆಯಾ ಅನ್ನುವಂಥ ಒಂದು ವಿಚಾರವಾಗಿ ಕೂಡ ಮಾತಾಡಲೇಬೇಕಾಗುತ್ತೆ. ಅದೆಲ್ಲದರ ಬಗ್ಗೆ ಮಾತಾಡ್ತೀವಿ ಚಿಕ್ಕದೊಂದು ವಿರಾಮದ ನಂತರ. ವಿರಾಮದ ನಂತರ ಕಾರ್ಯಕ್ರಮಕ್ಕೆ ಮತ್ತೆ ಸ್ವಾಗತ. ರಿಯಲ್ ಸಿಂಗಂ ಬಗ್ಗೆ ಮಾತಾಡ್ತಾ ಇದ್ವಿ.
ಯಾವ ರೀತಿಯಾದಂಥ ಒಂದು ದಕ್ಷ ಆಡಳಿತವನ್ನು ಉಡುಪಿ, ಚಿಕ್ಕಮಗಳೂರು, ಅದೇ ರೀತಿಯಲ್ಲಿ ಕಾರ್ಕಳ, ಬೆಂಗಳೂರುಗಳಲ್ಲಿ ಕೊಟ್ಟರು. 9 ವರ್ಷಗಳ ಒಂದು ಅಧಿಕಾರಾವಧಿ ಅವರಿಗೆ ಸಾಕಾಯ್ತಾ ಅನ್ನುವಂಥ ಒಂದು ವಿಚಾರ. ಯಾಕೆಂತಂದರೆ ಒಬ್ಬ ವ್ಯಕ್ತಿ, ಅದರಲ್ಲೂ ಕೂಡ IPS ಆಗುವಂಥ ಒಂದು ವ್ಯಕ್ತಿಗೆ ಮನಸ್ಸೇನು ಇರುತ್ತೆ ಅಂತಂದರೆ ಒಳ್ಳೆಯ ರೀತಿಯಾದಂಥ ಒಂದು ಸೇವೆಯನ್ನು ಜನತೆಗೆ ಕೊಡಬೇಕು, ಅದ್ಭುತವಾದಂಥ ಒಂದು ಸೇವೆಯನ್ನು ಕೊಡಬೇಕು, ನನ್ನ ಒಂದು ಅಧಿಕಾರಾವಧಿಯಲ್ಲಿ ದಕ್ಷವಾದಂಥ ಒಂದು ಆಡಳಿತವನ್ನು ಕೊಡಬೇಕು ಅನ್ನುವಂಥ ಒಂದು ಮನಸ್ಥಿತಿಯಿಂದ ಅಷ್ಟು ಕಷ್ಟದ ಪರೀಕ್ಷೆಯನ್ನು ಪಾಸ್ ಮಾಡಿ ಬರ್ತಕ್ಕಂಥದ್ದು. ಆದರೆ 9 ವರ್ಷಕ್ಕೆ ಇಂಥ ಒಂದು ಅಧಿಕಾರಕ್ಕೆ ರಾಜೀನಾಮೆಯನ್ನು ಕೊಟ್ಟಿದ್ದಾರೆ ಅಂತಂದರೆ ಅದರ ಹಿಂದಿನ ಅರ್ಥಗಳು ಏನಿರ್ಬೋದು ಅನ್ನುವಷ್ಟರ ಮಟ್ಟಿಗೆ ಸಾಕಷ್ಟು ಸಂಶಯಗಳು ಉಂಟಾಗುತ್ತೆ. ಇದೆಲ್ಲದರ ವಿಚಾರವಾಗಿ ಮಾತಾಡ್ತಾ ಅವರೊಂದು ಅಭಿಪ್ರಾಯಗಳನ್ನು ಕೂಡ ತಿಳಿಸಿದ್ದಾರೆ. ಅಂದರೆ ಅವರು ರಾಜೀನಾಮೆಯನ್ನು ಕೊಟ್ಟ ನಂತರ ರಾಜೀನಾಮೆಯನ್ನು ಕೊಡುವುದಕ್ಕಿಂತ ಮುಂಚೆ ಸಾಕಷ್ಟು ಅಭಿಪ್ರಾಯಗಳನ್ನು ಕೂಡ ಅವರು ಸಲ್ಲಿಸ್ತಾ ಬರ್ತಾ ಇದ್ದಾರೆ. ಇದೆಲ್ಲ ವಿಚಾರವಾಗಿ ಒಂದು ವರದಿ ಇದೆ, ನೋಡ್ಕೊಂಡು. ಬಾಮ್ಮನೆ ಈ ಕಡೆ Bye sir. All the best sir. All the best sir. Bye sir. Experience of working with previous CM Siddaramaiah ಅವರು, current CM ಕುಮಾರಸ್ವಾಮಿ ಸಾಹೇಬರು, ಎಲ್ಲ ಹೋಮ್ ಮಿನಿಸ್ಟರ್ಸ್ ಅವರು, ಪರಮೇಶ್ವರ್ ಸಾಹೇಬರು, ಜಾರ್ಜ್ ಸಾಹೇಬರು, ನಮ್ಮ ಪಾಟೀಲ್ ಸಾಹೇಬರು ಎಲ್ಲರೂ ಕೂಡ ದೇ ಹ್ಯಾವ್ ರಿಯಲಿ ಗಿವನ್ ಮೀ ಲಾಟ್ ಆಫ್ ಫ್ರೀಡಮ್. ಸೊ ತುಂಬ ಜನ ಹೇಳ್ತಾರೆ ಪೊಲಿಟಿಕಲ್ ಒತ್ತಡ ಆಯಿತು ಅದಕ್ಕೋಸ್ಕರ ಕೆಲಸ ರಿಸೈನ್ ಮಾಡಿ ಹೋಗ್ತಾರೆ. ನನ್ನ ಕೇಸ್ನಲ್ಲಿ ಖಂಡಿತವಾಗಿ ಆ ಥರ ಇಲ್ಲ. ದ ಹೋಲ್ ಸ್ಟೇಟಸ್ ಟ್ರೀಟೆಡ್ ಮೀ ವಿತ್ ರೆಸ್ಪೆಕ್ಟ್. ಇನ್ನೂ ಸ್ವಲ್ಪ ಟೈಮ್ ಕೆಲಸ ಮಾಡಬೇಕಾಗಿತ್ತು, ದಟ್ ಈಸ್ ಓನ್ಲಿ ಮೈ ವರಿ. ಬಟ್ ಕೆಲವು ಡೆಸಿಷನ್ ಆ ಟೈಮಲ್ಲಿ ಈಗಾಗಲೇ ಅವ್ರು ನೋಡಿರೋ ಹಾಗೆ ರಾಜೀನಾಮೆಯನ್ನು ಕೊಟ್ಟರು. ನಂತರ ನೀವು ಈಗಾಗಲೇ ಹೇಳಿದ್ರಿ ಸಿದ್ದರಾಮಯ್ಯನವರು, ಕುಮಾರಸ್ವಾಮಿಯವರು ಎಲ್ಲರೂ ಕೂಡ ಅದ್ಭುತವಾದಂಥ ಒಂದು ವ್ಯವಸ್ಥೆಯನ್ನು ನನಗೆ ಕಲ್ಪಿಸಿ ಕೊಟ್ಟಿದ್ರು ಅನ್ನುವಂಥ ಒಂದು ನಿಟ್ಟಿನಲ್ಲಿ ಅವರು ಹೇಳಿಕೆಯನ್ನು ಕೊಡ್ತಾ ಹೋಗಿರ್ತಕ್ಕಂಥದ್ದು. ಆದರೆ ನಮಗೆ ಗಂಗಾಧರ ಪೂಜಾರಿ ಅಂತ ಅವರು ಕಾಲ್ ಮಾಡಿದಾಗ ಹೇಳಿದ್ರು, ಇಂಥ ಒಂದು ಹೊಲಸು ರಾಜಕಾರಣ, ಅದಕ್ಕೆ ಇಂಥ ದಕ್ಷ ಅಧಿಕಾರಿಗಳು ಬರಬಾರ್ದು, ದಕ್ಷ ಅಧಿಕಾರಿಗಳು ಬಂದರೆ ಅವರಿಗೆ ಇರುವಂಥ ಒಂದು ಹೆಸರು ಕೂಡ ಹಾಳಾಗುತ್ತೆ, ಅಷ್ಟರ ಮಟ್ಟಿಗೆ ರಾಜಕಾರಣ ಹಾಳಾಗಿದೆ, ಹೊಲಸೆದ್ದು ಹೋಗಿದೆ ಅನ್ನುವಂಥ ಒಂದು ನಿಟ್ಟಿನಲ್ಲಿ ಅವರು ಹೇಳಿಕೆಯನ್ನು ಕೊಟ್ಟಿರ್ತಕ್ಕಂಥದ್ದು. ಎಸ್ ಸರ್, ಒಂದು ಕರೆ ಇದೆ. ಹಲೋ. ಹಲೋ, ನಮಸ್ತೆ ಸರ್, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಿ? ನಿಮ್ಮ ಹೆಸರು? ಎಸ್ ಹೇಳಿ ಸರ್. ಅಣ್ಣಾಮಲೈ ಅವರ ಒಂದು ರಾಜೀನಾಮೆ ವಿಚಾರವಾಗಿ ಮಾತಾಡ್ತಾ ಇದ್ವಿ, ನಿಮ್ಮ ಒಂದು ಅಭಿಪ್ರಾಯ? ಅಲ್ಲ, ಅಣ್ಣಾಮಲೈ ಅವರು ದಕ್ಷ ಅಧಿಕಾರಿ ಆಗಿದ್ರು. ಅವರ ರಾಜೀನಾಮೆ ಅವರ ಸ್ವತಂತ್ರ. ಯಾಕಂದ್ರೆ ಅವರೇ ಕಷ್ಟಪಟ್ಟು ಓದಿದ್ದು, ಕಷ್ಟಪಟ್ಟು ಈ ಖಡಕ್ ಅಧಿಕಾರಿ ಅಂತ ಇಸ್ಕೊಂಡಿದ್ದಾರೆ. ಅದು ಅವರ ಸ್ವಯಂ ನಿರ್ಧಾರ. ಅದ್ರ ಬಗ್ಗೆ ನಾವು ವಿರೋಧ ಮಾಡುವ ಅಗತ್ಯ ಇಲ್ಲ. ಮತ್ತೆ ರಾಜಕೀಯ ಪ್ರವೇಶ ಮಾಡ್ತಾರೆ ಅಂತ ಹೇಳಿ ರಾಜಕೀಯ ಕೊಳಕು ಅಂತ ಕಾಣೋದು ಯಾರಿಗೆ ಅಂದ್ರೆ, ಕೊಳಕು ರಾಜಕೀಯ ಯಾರು ಮಾಡ್ತಾರೆ ಅವ್ರಿಗೆ ಕೊಳಕು ಅಂತ ಕಾಣೋದು. ಮತ್ತೆ ರಾಜಕೀಯಕ್ಕೆ ಬಂದ್ರೆ ಏನ್ ತಪ್ಪೇನಿಲ್ಲ. ಪ್ರತಿಯೊಬ್ಬರಿಗೂ ಅವ್ರಿಗಾದಂತ ಸ್ವಾತಂತ್ರ್ಯ ಇದೆ. ಅವರ ಸ್ವಾತಂತ್ರ್ಯಕ್ಕೆ ನಾವು ಧಕ್ಕೆ ಮಾಡೋದಲ್ಲ, ಅದನ್ನು ವಿರೋಧ ಮಾಡೋದು, ಅದನ್ನು ಸ್ವಾಗತ ಮಾಡೋದು, ಅದು ನಮಗ್ ಬಿಟ್ಟ ವಿಚಾರ. ಆದ್ರೆ ರಾಜಕೀಯ ಸೇರೋದು ಉತ್ತಮ. ಯಾಕಂದ್ರೆ ಈಗಿನ ಪರಿಸ್ಥಿತಿಯಲ್ಲಿ ರಾಜಕೀಯಕ್ಕೆ ಸೇರಿ ಉತ್ತಮ ಆಡಳಿತವನ್ನು ಕೊಡೋರು ನಮ್ಮ ದೇಶಕ್ಕೆ ಬೇಕಾಗಿದೆ. ಎಸ್, ಖಂಡಿತ ಸರ್, ನಿಮ್ಮ ಒಂದು ಅಭಿಪ್ರಾಯಕ್ಕೆ ಧನ್ಯವಾದಗಳು. ಸಿಗುರ್ತಾಗಿ ಕೂಡ ನಾನು ಮತ್ತೆ ಮಾತಾಡ್ತಾ ಹೋಗ್ತೇನೆ ರಾಜಕೀಯಕ್ಕೆ ಬರುವಂತ ಒಂದು ವಿಚಾರವಾಗಿ. ಎಸ್, ಇಂಥ ಒಂದು ರಾಜಕಾರಣದ ಒಂದು ವ್ಯವಸ್ಥೆಯಲ್ಲಿ ಅಣ್ಣಾಮಲೈ ಅವರಿಗೆ ಒಂದು ಸ್ಥಾನ ಇದೆಯಾ ಅಂತ, ದಕ್ಷ ಆಡಳಿತಗಾರನಿಗೆ ಸ್ಥಾನ ಇದೆಯಾ? ಈ ಕಳೆದ ಕೆಲವು ವರ್ಷಗಳ ಮೊದಲುವರೆಗೆ ಯಾವುದೇ ಪೊಲೀಸ್ ಆಫೀಸರ್ಗಳ ಹೆಸರು ಸಾರ್ವಜನಿಕ ವಲಯದಲ್ಲಿ ಕೇಳಿ ಬರ್ತಾ ಇರಲಿಲ್ಲ. ಯಾವುದೇ ಪೊಲೀಸ್ ಅಧಿಕಾರಿಯನ್ನು ಕೂಡ ಜನ ಇಷ್ಟೊಂದು ಪ್ರೀತಿಸ್ತಾ ಇರಲಿಲ್ಲ. ರಾಜಕೀಯ ವ್ಯಕ್ತಿಗಳು ಸಹಿತ ಈಗಾಗಲೇ ಗಂಗಾಧರ್ ಅವರು ಹೇಳಿದ್ರು ಹೊಲಸು ರಾಜಕಾರಣ ಅಂತ ಹೇಳಿದ್ರು. ಅಕ್ಷರಶಃ ಸತ್ಯ. ಈ ಹೊಲಸು ರಾಜಕಾರಣವನ್ನು ತೊಳಿಲಿಕ್ಕಾದ್ರೂ ಒಬ್ರು ಬೇಕಲ್ಲ. ರಾಜಕೀಯದಲ್ಲಿರುವ ಹೊಲಸನ್ನು ತೊಳೆದು ಆ ರಾಜಕೀಯ ಅದರ ಪಾವಿತ್ರ್ಯತೆಯನ್ನು ಕಾಪಾಡಲಿಕ್ಕೆ ನನಗನಿಸಿ ಅಣ್ಣಾಮಲೈ ಅಂತವರಿಗೆ ಸಾಧ್ಯ ಆಗ್ಬಹುದು. ಯಾಕಂದ್ರೆ ಇವಾಗ ಬಹಳಷ್ಟು ಜನ ರಾಜಕಾರಣಿಗಳಿಗೆ ಚೆನ್ನಾಗಿ ಮಾಡಬೇಕು ಅಂತ ಆಸೆ ಇದೆ. ಆಸೆ ಇಟ್ಕೊಂಡು ರಾಜಕಾರಣಿಗಳಾದವರಿದ್ದಾರೆ. ನಾನು ಹೆಸರು ಹೇಳಲಿಕ್ಕೆ ಬಯಸ್ತಾ ಇಲ್ಲ. ಯಾಕಂದ್ರೆ ರಾಜಕಾರಣಿಗಳು ಯಾರದೇ ಹೆಸರು, ಯಾಕಂದ್ರೆ ನಾನು ರಾಜಕೀಯದಲ್ಲಿ ನಾನು ತಟಸ್ಥ ನಾನು, ಹಾಗಾಗಿ ನಾನು ಹೇಳ್ತಾ ಇದ್ದೇನೆ. ಹಾಗಾಗಿ ನಾನು ಯಾರದೇ ಹೆಸರು ಹೇಳಲಿಕ್ಕೆ ಇಷ್ಟಪಡ್ತಾ ಇಲ್ಲ. ಆದ್ರೆ ಅವರಿಂದ ಮಾಡ್ಲಿಕ್ಕೆ ಆಗಿಲ್ಲ. ಎಷ್ಟೋ ಜನ ರಾಜಕಾರಣಿಗಳು ತಾನು ಒಳ್ಳೆ ಕೆಲಸ ಮಾಡಬೇಕು ಅಥವಾ ರಾಜಕೀಯವನ್ನು ಶುಭ್ರ ಮಾಡಿಸ್ಬೇಕು ಅಂತ ಬಂದು ಅವ್ರ ಹತ್ರ ಮಾಡೋಕ್ಕಾಗಿಲ್ಲ. ಅಣ್ಣಾಮಲೈ ಅಂತವರು ಆ ಮನಸ್ಸು ಮಾಡಿ ಹೊರಟ್ರೆ ಯಾಕೆ ಸಾಧ್ಯ ಆಗ್ಲಿಕ್ಕಿಲ್ಲ ಅಂತ. ಸಾಧ್ಯ ಆದೀತು. ಯಾಕಂದ್ರೆ ಅವರು
ಇಷ್ಟು ಚಿಕ್ಕ ವಯಸ್ಸಿನಲ್ಲಿ ಇಂಥ ಒಂದು ನಿರ್ಧಾರ ತಗೊಳ್ಬೇಕಾದ್ರೆ ಒಂದು ಬಹಳಷ್ಟು ಯೋಚನೆ ಮಾಡಿ, ಬಹಳಷ್ಟು ಪ್ರೀ ಪ್ಲಾನಿಂಗ್ ಮಾಡಿ. ಯಾಕಂದ್ರೆ ನಾನೊಬ್ಬ ವ್ಯಕ್ತಿತ್ವ ವಿಕಸನ ತರಬೇತುದಾರ. ಇಂಥ ವಿಚಾರಗಳಲ್ಲಿ ನಾವೇನು ಹೇಳ್ತೇವೆ, ಮುಂದೆ ಏನು ಬರಬೇಕು ಅಂತೇಳಿ ನಾವು ಪ್ಲ್ಯಾನ್ ಮಾಡಿಕೊಂಡು, ಯೋಚನೆ ಮಾಡ್ಕೊಂಡು, ನಿರ್ಧಾರ ಮಾಡ್ಕೊಳ್ಬೇಕು ಅಂತೇಳಿ ನಾವು ಯುವಜನತೆಗೆ ನಾವು ಕರೆ ಕೊಡುವಂತಹ ವ್ಯಕ್ತಿ ನಾನು. ಹಾಗಾಗಿ ಅಣ್ಣಾಮಲೆಯವರ ಈ ನಿರ್ಧಾರದ ಬಗ್ಗೆ ನಾನು ಖಂಡಿತವಾಗಿ ತಪ್ಪು ನಿರ್ಧಾರ ಅಂತ ಹೇಳ್ತಾ ಇಲ್ಲ. ಒಂದು ವೇಳೆ ಅವರು ರಾಜಕೀಯ ಕ್ಷೇತ್ರ ಇರ್ಬೋದು ಅಥವಾ ಯಾವುದೇ ಸಾಮಾಜಿಕ ಕಾರ್ಯಕರ್ತನ ಕ್ಷೇತ್ರ ಇರ್ಬೋದು, ಯಾವುದೇ ಕ್ಷೇತ್ರ ಅವರು ಆರಿಸ್ಕೊಂಡ್ರೆ ಆ ಕ್ಷೇತ್ರದಲ್ಲಿ ಅವರು ಮಿಂಚ್ತಾರೆ, ಅವರ ಕೈ ಶುಭ್ರವಾಗಿ ಇರುತ್ತೆ ಅಂತ ನಾವು ಭಾವಿಸ್ತೀವಿ. ಯಾಕಂತೇಳಿದ್ರೆ ಅವ್ರಿಗೆ ಗೊತ್ತಿದೆ, ಎಲ್ಲವನ್ನು ನೋಡಿದ್ದಾರೆ ಅವರು. ಕೆಳ ಹಂತವನ್ನು ನೋಡಿದ್ದಾರೆ, ತಳ ಹಂತವನ್ನು ನೋಡಿದ್ದಾರೆ, ಮೇಲ್ ಹಂತವನ್ನು ನೋಡಿದ್ದಾರೆ, ಎಲ್ಲವನ್ನು ನೋಡಿದ್ದಾರೆ. ಎಲ್ಲಿ ಏನಿದೆ ಅಂತ ಗೊತ್ತು, ಯಾವುದನ್ನು ಹೆಂಗೆ ತೊಳಿಬೇಕಂತ ಗೊತ್ತು ಅಂತ ಆ ಒಂದು ಅನಿಸಿಕೆಯಿಂದ, ಆ ತಿಳುವಳಿಕೆಯಿಂದ ಈ ಒಂದು ಏನೋ ಅವರೊಂದು ನಿರ್ಧಾರವನ್ನು ತಗೊಂಡಿದ್ದಾರೆ ಅಂತ ನಾನು ಭಾವಿಸ್ತೇನೆ. ಸುರೇಂದ್ರ, ನಾನು ಸ್ವಲ್ಪ ಒಂದು ವಿಚಾರವನ್ನು ನಾನು ಮಾಡಬೇಕಾಗುತ್ತೆ. ಏನು ಅಂತಂದ್ರೆ, ಸಾಂಗ್ಲಿಯಾನ್ ಅವರಿದ್ರು, ಅದ್ಭುತವಾದಂಥ ಒಂದು ಅಧಿಕಾರವನ್ನು ಅವರು ಪೊಲೀಸ್ ಆಗಿ ನಿರ್ವಹಿಸಿದ್ರು. ಇವರು ಶಂಕರ್ ಬಿದಿರೆಯವರಿದ್ರು, ಅವರು ಕೂಡ ಉತ್ತಮವಾದಂಥ ಒಂದು ಆಡಳಿತವನ್ನು ಪೊಲೀಸ್ ಆಗಿ ನಿರ್ವಹಿಸಿದ್ರು. ಜೊತೆಗೆ ಕಿರಣ್ ಬೇಡಿ ಅವರಿದ್ರು, ಅವರ ಹೆಸರು ಪೊಲೀಸ್ ಕಾಕಿ ಬಟ್ಟೆಯನ್ನು ತೊಟ್ಟಾಗ ಅದ್ಭುತವಾದಂಥ ಒಂದು ಹೆಸರನ್ನು ಗಳಿಸಿದ್ರು. ಇನ್ನು ಅದೇ ರೀತಿಯಲ್ಲಿ ಸಾಕಷ್ಟು ಜನರು ನಮ್ಮ ಕಣ್ಣು ಮುಂದೆ ಬರ್ತಾರೆ ಪೊಲೀಸ್ ಆಗಿ. ಆದ್ರೆ ಅವರು ರಾಜಕಾರಣಕ್ಕೆ ಎಂಟ್ರಿ ಕೊಟ್ಟ ನಂತರ ಅದೇ ಹೆಸರನ್ನ ಅವರು ಉಳಿಸ್ಕೊಂಡು ಹೋಗಿದ್ದಾರಾ ಅಥವಾ ಬೆಳೆಸ್ಕೊಂಡು ಹೋಗಿದ್ದಾರಾ ಮಾಡಬೇಕಾಗತ್ತೆ. ಖಂಡಿತ ನೀವು ಒಳ್ಳೆಯ ಪ್ರಶ್ನೆ ಕೇಳಿದ್ರಿ. ಯಾಕೆ ಕೇಳಿದ್ರೆ, ಈ ಒಂದು ಒಳ್ಳೆ ನನ್ನ ಸರ್ವಿಸ್ ಕೊಡ್ಬೇಕಂತಿದ್ರೆ ಯಾವ ಕ್ಷೇತ್ರವೂ ಅಡ್ಡಿಲ್ಲ. ಅದೇನು ಬರೀ ರಾಜಕೀಯ ಆಗ್ಬೇಕಂತೇನಿಲ್ಲ. ಒಬ್ಬ ಪೊಲೀಸ್ ಆಫೀಸರ್ ಆಗಿ, ಒಬ್ಬ ಜಿಲ್ಲಾಧಿಕಾರಿಯಾಗಿ, ಯಾವುದೇ ಹುದ್ದೆಯಲ್ಲಿ ಒಬ್ಬ ಕ್ಲರ್ಕ್ ಆಗಿ ಆದರೂ ಕೂಡ ಯಾವ ರೀತಿಯಲ್ಲಿ ಕೂಡ ಸೇವೆ ಕೊಡಲಿಕ್ಕೆ ಯಾವ ಅಡೆತಡೆ ಇಲ್ಲ, ಅದು ಒಪ್ಕೊಳ್ಳುವಂಥದ್ದು. ಇನ್ನೊಂದು ನಾವು ನೆನಪಿಸ್ಕೊಳ್ಬೇಕಾಗತ್ತೆ, ಇದು ಎಲ್ಲೋ ಒಂದು ಕಡೆ ರಾಂಗ್ ನೋಷನ್ ತಕೊಂಡು ಹೋಗುತ್ತೆ ಅಂತ. ಯಾಕೆ ಕೇಳಿದರೆ, ಫಾರ್ ಎಕ್ಸಾಂಪಲ್, ಇವತ್ತು ಒಬ್ಬ ದಕ್ಷ ಅಧಿಕಾರಿ ತನ್ನ ವಾಲಂಟ್ರಿ ಆಗಿ ನಾವು ರಿಸೈನ್ ಮಾಡ್ತೇನೆ ಅಂತ ಹೇಳಿದರೆ ಅದು ಆಡಳಿತ ಕ್ಷೇತ್ರಕ್ಕೆ ದೊಡ್ಡ ತೊಡಕದು. ಯಾಕೆ ಕೇಳಿದರೆ, ನಾನು ಒಬ್ಬ IPS IAS ಆಫೀಸರ್ ಆಗಿ ಒಂದು ರಾಜಕೀಯ ಕ್ಷೇತ್ರವು ಶುದ್ಧಿ ಮಾಡುವಷ್ಟು ತಾಕತ್ತು ನನಗಿರುತ್ತೆ. ನಿಮಗೊಂದು ಸಣ್ಣ ಉದಾಹರಣೆ ಕೊಡ್ತೇನೆ. ಹಿಂದೆ ಒಬ್ಬ DC ಅವ್ರು ಹೇಳ್ತಾನೆ, ನಾನು ಹೆಸರು ಹೇಳೋಲ್ಲ, ಅವರು ಒಬ್ಬ ಮಂತ್ರಿ ಅವರಿಗೆ ಜೋರ್ ಮಾಡ್ತಾರೆ. ಜೋರ್ ಅಂದ್ರೆ ಅನ್ಪಾರ್ಲಿಮೆಂಟರಿ ವರ್ಡ್ ಹಾಕಿ ಯೂಸ್ ಮಾಡಿ ಬೈತಾರೆ. ಆಗ ಆ DC ಆ ಒಬ್ಬ ಮಂತ್ರಿ ಏನ್ ಹೇಳ್ತಾರೆ ಗೊತ್ತುಂಟಾ? ನಾಳೆ ಬೆಳಿಗ್ಗೆ ಮನಸ್ಸು ಮಾಡಿದ್ರೆ ನಾನು ನಿಮ್ಮ ಸ್ಥಾನದಲ್ಲಿ ಕೂತ್ಕೊಳ್ಬಹುದು. ನೋಡಿ, ಒಬ್ಬ IAS ಆಫೀಸರ್ ಲೇಡಿ ಹೇಳ್ತಾರೆ ಒಬ್ಬ ಮಂತ್ರಿಗೆ, ನಾಳೆ ನಾನು ಮನಸ್ಸು ಮಾಡಿದರೆ ನಿಮ್ಮ ಸ್ಥಾನದಲ್ಲಿ ನಾನು ಕೂತ್ಕೊಳ್ಬಹುದು, ಆದ್ರೆ ನಿಮಗೆ ಮನಸ್ಸು ಮಾಡಿದರೆ ನನ್ನ ಸ್ಥಾನದಲ್ಲಿ ಕೂತ್ಕೊಳ್ಳಿಕ್ಕೆ ಆಗೋದಿಲ್ಲ ಅಂತ. ಖಂಡಿತ. ಯಾಕೆ ಗೊತ್ತುಂಟಾ? ಇಷ್ಟು ಮಟ್ಟಿನ ಅಧಿಕಾರ ಇದೆ, ಇಷ್ಟು ಮಟ್ಟಿನ ಸ್ಥಾನಮಾನ ಇದೆ, ಇಷ್ಟು ಮಟ್ಟಿನ ಸೇವಾ ಕ್ಷೇತ್ರ ತೆರೆದುಕೊಂಡಿರುವಾಗ ನೀವು ಇದ್ದಕ್ಕಿದ್ದ ಹಾಗೆ ರಿಸೈನ್ ಮಾಡಿ ನಾನು ಬೇರೆ ಕ್ಷೇತ್ರದಲ್ಲಿ ಸೇವೆ ಮಾಡ್ತೇನೆ ಅನ್ನೋದು ಅಷ್ಟು ಸಮಂಜಸ ಅಲ್ಲ ಅಂತ ಅನಿಸುತ್ತೆ. ಯಾಕೆ ಕೇಳಿದ್ರೆ, ಇವತ್ತು ನೀವು ಹೇಳಿದ್ರಿ, ಇವರೆಲ್ಲರೂ ನಿಮ್ಮ ಹೆಸರಲ್ಲಿ ಕೋಟ್ ಮಾಡಿದ್ರಿ ಅಲ್ವಾ? ಚಂದ್ರಪ್ರಭಾ ಇವರು ಇರ್ಬೋದು, ಅಥವಾ ನೀವು ಕೆಂಪರಾಜ್ ಇರ್ಬೋದು, ಶಿವರಾಮ್ ಅಂತ IAS ಆಫೀಸರ್ ಇರ್ಬೋದು, ಇವರೆಲ್ಲರೂ ಯಾವಾಗ ಬಂದ್ರು ಕೊಡದೆ ಅಟ್ ದ ಟೈಮ್ ಆಫ್ ಎಡ್ಜ್ ಆಫ್ ದ ರಿಟೈರ್ಮೆಂಟ್ ಅಲ್ವಾ? ರಿಟೈರ್ಮೆಂಟ್ ನಲ್ಲಿ ಅವರಿಗೆ ಇನ್ನೊಂದು ಸ್ಥಾನ ಹುಡುಕ್ಬೇಕಿತ್ತು, ಆವಾಗ ಬಂದ್ರು. ಇನ್ನೊಂದು ಸಣ್ಣ ಉದಾಹರಣೆ ಕೊಡ್ತೇನೆ ನೋಡಿ. ಒಬ್ಬ ಅರವಿಂದ ಕೇಜ್ರಿವಾಲ್ ಅಂತ ವ್ಯಕ್ತಿ, ಅವ್ರು ಏನಾಗಿದ್ರು, ಒಬ್ಬ IRS ಆಫೀಸರ್ ಆಗಿದ್ದವರು ಅಲ್ವಾ? ಅವರು ಬರುವಾಗ ಭಾರಿ ಹುಮ್ಮಸ್ಸಿತ್ತು ಅವರಿಗೆ, ನಾನು ದಕ್ಷ, ಪ್ರಾಮಾಣಿಕ, ಭ್ರಷ್ಟರಹಿತವಾದ ಆಡಳಿತ ಕೊಡ್ತೇನೆ ಅಂತ ಹೇಳಿ ಬಿದ್ದು ಮತ್ತೆ ಇವರು ಮೇಲೆ ಮೇಲೆ ಒದ್ದಾಡ್ತಾ ಇದ್ದಾರೆ ನೋಡಿ. ಅಂದ್ರೆ ಎಸ್, ಖಂಡಿತವಾಗಿ. ಯಾಕೆ ಕೇಳಿದ್ರೆ, ಅಲ್ಲಿ ಇರುವಾಗ ಕನಸುಗಳು ಚೆನ್ನಾಗಿರುತ್ತೆ, ಆದ್ರೆ ಇವ್ರು ಹೇಳಿದಾಗೆ ಹೊಲಸಿಗೆ ಬಿದ್ದಾಗ ಎಲ್ಲೋ ನಾವು ಅದಾಗಿ ಪರಿವರ್ತನೆ ಆದ್ರೂ ಆಶ್ಚರ್ಯ ಇಲ್ಲ. ಯಾಕೆ ಕೇಳಿದ್ರೆ, ಅಷ್ಟರ ಮಟ್ಟಿಗೆ ರಾಜಕೀಯ ಇವತ್ತು ಹೊಲಸಾಗಿದೆ, ಅದನ್ನು ಎದ್ದು ಬರುವಂತ ದರ್ಶ ಸುಲಭ ಅಲ್ಲ. ಇನ್ನೊಂದು ಎಚ್ಚರಿಕೆ ಕೊಡ್ತೇನೆ, ಅನುಪಮ ಶಣೆ ಅಂತ ಹೆಸರು ಕೇಳಿದ್ರಿ ನಮ್ಮಲ್ಲಿ ನೀವು ಅಲ್ವಾ? DSP ಆಗಿ ಇದ್ದವರು ಈ ರಾಜಕೀಯ ತೊಳಲಾಟ, ಈಗೆಲ್ಲ ಒತ್ತಡಕ್ಕೆ ಅವರು ಗೆದರಿಯೋ ಗೊತ್ತಿಲ್ಲ, ಇವರಿಗೆ ಬುದ್ಧಿ ಕಲಿಸ್ತೇನೆ ಅಂತ ಹೇಳಿ ರಾಜಕೀಯಕ್ಕೆ ಬಂದ್ರು, ಆದ್ರೆ ಅವ್ರು ಮತ್ತೆ ತಲೆ ಎತ್ತಲಿಕ್ಕೆ ಆಗ್ಲಿಲ್ಲ. ಇಂಥ ಎಕ್ಸಾಂಪಲ್ಸ್ಗಳು ನಮ್ಮ ಮುಂದೆ ಇದೆ, ಸುಲಭ ಅಲ್ಲ. ಯಾಕೆ ಕೇಳಿದ್ರೆ, ಎಲ್ಲೊಂದು ಅಣ್ಣಾಮಲೈ ತುಂಬಾ ಆಲೋಚನೆ ಮಾಡಿರ್ಬೋದು, ಬೇರೆ ಈಗ ಕೃಷಿಕನಾಗಿಯೋ ಬೇರೆ ಕ್ಷೇತ್ರ ಆಪ್ಟ್ ಮಾಡ್ಕೊಂಡಿರ್ಬೋದು. ಬರೀ ಅಣ್ಣಾಮಲೈ ಅಂತ ನಾನು ಕೋಟ್ ಮಾಡ್ತಾ ಇಲ್ಲ. ಇಂಥದ್ದು ಬರುವಾಗ ತುಂಬಾ ಗಂಭೀರವಾಗಿ ಆಲೋಚನೆ ಮಾಡಬೇಕಾಗತ್ತೆ, ಸುಲಭ ಅಲ್ಲದು. ಕ್ಷೇತ್ರವನ್ನು ಬದಲಾಯಿಸಿ ನಾನು ಬರ್ತೇನೆ ಅಂತ ಹೇಳಿದ್ರೆ ಸುಲಭ ಅಲ್ಲ ಅನ್ನೋ ಒಂದು ಎಚ್ಚರಿಕೆ ನಾವು ಕೊಡ್ಬೇಕಾಗತ್ತೆ. ಒಂದು ಕರೆ ಇದೆ. ಎಸ್, ಹಲೋ. ನಮಸ್ತೆ ಸರ್, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಿ? ನಿಮ್ಮ ಹೆಸರು? ಸರ್, ನಾನು ಉಡುಪಿಯಿಂದ. ಎಸ್, ಹೇಳಿ. ಅಣ್ಣಾಮಲೈ ಅವರ ಒಂದು ವಿಚಾರವಾಗಿ, ರಾಜೀನಾಮೆ ವಿಚಾರವಾಗಿ, ರಾಜಕೀಯಕ್ಕೆ ಎಂಟ್ರಿ ಕೊಡುವಂತ ಒಂದು ವಿಚಾರವಾಗಿ ಮಾತಾಡ್ತಾ ಇದ್ದೀನಿ. ನಿಮ್ಮ ಒಂದು ಅಭಿಪ್ರಾಯ? ಸರ್, ನನಗೆ ತುಂಬಾ ಅಂದ್ರೆ ತುಂಬಾ ದುಃಖ ಬರ್ತಾ ಇದೆ ಅವ್ರು ರಾಜೀನಾಮೆ ಕೊಟ್ಟದ್ದು. ಖಂಡಿತ ಸರ್, ಇಡೀ ಕರ್ನಾಟಕಕ್ಕೆ ಬೇಜಾರಾಗಿದೆ. ನಾನೊಂದು ಗೃಹ ರಕ್ಷಕ ದಳದಲ್ಲಿ ರೂಢಿ ಮಾಡ್ತಾ ಇದ್ದೇನೆ ಉಡುಪಿ ಜಿಲ್ಲೆಯಲ್ಲಿ. ಅದೊಂದು CM ಬಂದೋಬಸ್ತ್ ಡ್ಯೂಟಿಯಲ್ಲಿ ನಮಗೆ ಅನ್ನದ ವ್ಯವಸ್ಥೆಗಳನ್ನು, ನೀರಿನ ವ್ಯವಸ್ಥೆಗಳನ್ನು ಮಾಡಿದಂತ ಒಂದು ಅಣ್ಣಾಮಲೈ ಅವರು ಈಗ ರಾಜೀನಾಮೆ ಕೊಡ್ತಾ ಇರ್ತಾರಂತ ಹೇಳಿದ್ರೆ ಭಾರಿ ಬೇಜಾರಾಗ್ತಿದೆ ಸರ್
ಖಂಡಿತ ಖಂಡಿತ. ಹೌದು ಸರ್, ನಾನೊಂದು ಗೃಹ ರಕ್ಷಕ ದಳದಲ್ಲಿ ಸುಮಾರು ಒಂದು 15-16 ವರ್ಷಗಳಿಂದ ಹೋಮ್ ಗಾರ್ಡ್ ಅಂತ ಹೇಳಿ ಮಾಡ್ತಾ ಇದ್ದೇನೆ. ಖಂಡಿತ. ಹೌದು ಸರ್, ಆದ್ರೆ ಅವರು ರಾಜೀನಾಮೆ ಕೊಡ್ತಾ ಇದ್ದಾರೆ ಅಂತ ಹೇಳಿದ್ರೆ ತುಂಬಾ ಬೇಜಾರಾಗ್ತಿದೆ ನನಗೆ. ಖಂಡಿತ. ಇಡೀ ಕರ್ನಾಟಕದ ಜನತೆಗೆ ಯಾರು ದಕ್ಷ ಆಡಳಿತವನ್ನ ಮಾಡಬೇಕು, ಯಾರು ದಕ್ಷ ಆಡಳಿತ ಪೊಲೀಸ್ ಇಲಾಖೆಯಲ್ಲಿ ಇರಬೇಕು ಅಂತ ಬಯಸ್ತಾ ಇದ್ರೋ ಪ್ರತಿಯೊಬ್ಬರಿಗೂ ಕೂಡ ಬೇಜಾರಾಗಿರ್ತಕ್ಕಂಥ ಒಂದು ವಿಚಾರ. ಧನ್ಯವಾದಗಳು ಸರ್ ನಿಮ್ಮ ಒಂದು ಅಭಿಪ್ರಾಯಕ್ಕೆ. ಅವರಿಗೆ ಅದ್ಭುತವಾದಂಥ ಒಂದು ಕೆಲಸ ಇತ್ತು. ಇಂಜಿನಿಯರಿಂಗ್ ಮಾಡಿ ಇಂಜಿನಿಯರ್ ಆಗಿದ್ರು, ಮಲೇಷ್ಯಾದಲ್ಲಿ ಕೂಡ ಇದ್ರು, ಒಳ್ಳೆ ಕೆಲಸ ಇತ್ತು, ಸಂಬಳ ಕೂಡ ಇತ್ತು. ಆದರೆ ಅವರು ಜನರ ಸೇವೆಯನ್ನು ಮಾಡಬೇಕು, ಜನರಿಗೋಸ್ಕರ ದುಡಿಬೇಕು ಅಂತಕ್ಕಂಥ ಒಂದು ವಿಚಾರವಾಗಿ ಭಾರತಕ್ಕೆ ಬಂದರು. IPS ಅನ್ನು ಕೂಡ ಮಾಡಿದ್ರು, ಅದೇ ರೀತಿಯಲ್ಲಿ ಪಾಸ್ ಆದರು. ಇಲ್ಲಿ ಕಾರ್ಕಳಕ್ಕೆ ಅವರು ಅಧಿಕಾರವನ್ನು ಕೂಡ ವಹಿಸ್ಕೊಟ್ರು, ಸೇವೆಯನ್ನು ಕೂಡ ಮಾಡ್ತಾ ಇದ್ರು. ಆದರೆ ಹಠಾತ್ತನೆ ತಮ್ಮ ಒಂದು ಸೇವೆಯನ್ನು ನಿಲ್ಲಿಸಿ ರಾಜೀನಾಮೆಯನ್ನು ಕೊಟ್ಟಿರ್ತಕ್ಕಂಥ ಒಂದು ವಿಚಾರವನ್ನು ನೋಡ್ತಾ ಹೋದ್ರೆ ಕೇವಲ ಅವರು ಪರ್ಸನಲ್ ಇಶ್ಯೂಗಳಿಂದ ರಾಜೀನಾಮೆಯನ್ನು ಕೊಡ್ತಾ ಇಲ್ಲ, ಬೇರೆ ಏನೋ ಕಾರಣಗಳು ಇದೆ ಅಂತಕ್ಕಂಥ ಒಂದು ವಿಚಾರ ನಿಮಗೆ ಅನ್ಸೋದಿಲ್ವಾ ಅಂತ, ಒಬ್ಬ ಜನಸಾಮಾನ್ಯರಾಗಿ ಅನ್ಸೋದಿಲ್ವಾ ಅಂತ? ಎಸ್, ನಾನು ಅವರು ಕಾರ್ಕಳ ASP ಆಗಿದ್ದಾಗ ಕಾರ್ಕಳ ಕಾಲೇಜೊಂದರಲ್ಲಿ ವಿದ್ಯಾರ್ಥಿಗಳನ್ನು ಉದ್ದೇಶಿಸಿ ಮಾತಾಡಿದ್ದ ಕೆಲವೊಂದು ವಿಚಾರಗಳು ನೆನಪಿಗೆ ತರಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಅವರು ತಾನು IPSಗೆ ಬಂದ ವಿಚಾರವಾಗಿ ಮಾತಾಡ್ತಾ ಇದ್ರು. ಸರಿಯಾಗಿ ನನಗೆ ನೆನಪಿಲ್ಲ, ಅದು ನೆನಪಿದ್ದಷ್ಟು ಹೇಳ್ತೇನೆ. ಉತ್ತರ ಭಾರತದಲ್ಲಿ ಎಲ್ಲೋ ಒಂದು ಕಡೆಯಲ್ಲಿ ಯಾವುದೋ ಒಂದು ಕಾಲೇಜ್ ಕ್ಯಾಂಪಸ್ ಎಲ್ಲೋ ಒಂದು ಕಡೆಯಲ್ಲಿ ಹೋದಾಗ ಯಾವುದೋ ಒಂದು ವಿಚಾರವನ್ನು ಕಂಡು ಮನನೊಂದು ದಿಢೀರಂತ ತೆಗೆದುಕೊಂಡಂತ ಒಂದು ನಿರ್ಧಾರ, IPS ಆಗಬೇಕು, ಆ ಮೂಲಕ ನಾನು ಸಮಾಜಕ್ಕೆ ಏನಾದ್ರು ಕೊಡುಗೆ ಮಾಡಬೇಕು ಅಂತೇಳಿ. ಇವಾಗ ನೋಡಿದ್ರೆ ದಿಢೀರಂತ ಇಲ್ಲಿ ಒಂದು ನಿರ್ಧಾರ ತಗೊಂಡ್ಬಿಟ್ಟು ನಾನು ರಾಜಕೀಯ ಬಿಟ್ಟು ಸುರೇಂದ್ರನಾಥ್ ಶೆಟ್ಟಿ ಸರ್ ಹೇಳಿದ ಹಾಗೆ ನನಗೆ ಏನು ನೆನಪಾಗ್ತದೆ, ಏನು ತುಲನೆ ಮಾಡ್ಲಿಕ್ಕೆ ಇಷ್ಟಪಡ್ತಿದ್ದೇನೆ ಅಂತ ಹೇಳಿದ್ರೆ, ಅವರು ದಿಢೀರಂತ ನಿರ್ಧಾರಗಳನ್ನು ತಗೊಳ್ತಾ ಬದಲಿಸ್ತಾ ಹೋಗುವಂತ ವ್ಯಕ್ತಿಯಿಂದ ಈಗಾಗಲೇ ಅವರು ಹೇಳಿದ್ದು ಸತ್ಯ ಅಂತ ನನಗೆ ಭಾವಿಸ್ತಾ ಇದ್ದೇನೆ. ಇನ್ನೊಂದಂತ ಹೇಳಿದ್ರೆ, ಅವರು ಅವತ್ತು ಅವರ ಮಾತಿನಲ್ಲಿ ಇದು ಬಹುಶಃ 2014-15 ಇಸ್ವಿ ಅಂತ ಭಾವಿಸ್ತೇನೆ ನಾನು, 14-15 ಇಸ್ವಿ. ಆವಾಗ ಸ್ಟೂಡೆಂಟ್ಸ್ ಅವರಿಗೆ ಕೇಳಿದ್ರು, ನಾವು IPS ಮಾಡಬೇಕು, IAS ಮಾಡಬೇಕಾದ್ರೆ ಏನು ಮಾಡಬೇಕು ಅಂತ ಕೇಳಿದಾಗ ಅವರು ಡಿಸ್ಕರೇಜ್ ಮಾಡಿದ್ದನ್ನು ನಾನು ಗಮನಿಸಿದ್ದೇನೆ. ನನ್ನ ಮಗಳು ಆ ಕಾಲೇಜಿನ ವಿದ್ಯಾರ್ಥಿ ಆಗಿದ್ಲು, ಹಾಗಾಗಿ ನಾನು ಹೋಗಿದ್ದು. ಅವರು ಅದನ್ನು ಡಿಸ್ಕರೇಜ್ ಮಾಡಿದ್ರು. ಡಿಸ್ಕರೇಜ್ ಅಂದರೆ ಮಾಡಬೇಡಿ ಅಂತ ಹೇಳಿಲ್ಲ, ನಿಮಗೆ ಸೇವೆ ಮಾಡೋದಕ್ಕೆ ಬೇರೆ ಸಾಕಷ್ಟು ವಿಚಾರಗಳಿವೆ, ಬೇರೆ ಸಾಕಷ್ಟು ಕ್ಷೇತ್ರಗಳಿವೆ, ಮತ್ತು ಬೇರೆ ಕಡೆಗಳ ಯಾವುದೋ ಒಂದು ಕಂಟ್ರಿದನ್ನು ಅವರು ಹೋಲಿಸಿಬಿಟ್ಟು ದೇಶದಲ್ಲಿ ಹೋಲಿಕೆ ಮಾಡಿಬಿಟ್ಟು ಅಲ್ಲಿ ಯಾರು IAS IPS ಆದವರು ಯಾವುದೇ ರೀತಿಯಲ್ಲಿ ಉನ್ನತ ಅಧಿಕಾರದಲ್ಲಿಲ್ಲ, ಅದರ ಬದಲು ರಾಜಕೀಯವಾಗಿ ಧುರೀಣರಿರ್ತಾರೆ, ಪ್ರೊಫೆಸರ್ಸ್ ಇರ್ಬೋದು, ಅಥವಾ ಬೇರೆ ಇಂಥವರನ್ನು ಆರಿಸಿಬಿಟ್ಟು ಅವರಿಂದ ಆಡಳಿತವನ್ನು ನಡೆಸಲಾಗ್ತಿದೆ. ಹಾಗಾದರೆ ಭಾರತದಲ್ಲಿ ಈ ಪದ್ಧತಿ ಇದೆ, ಬಟ್ ಇದು ಹೆಚ್ಚು ಸಮಯ ನಿಲ್ಲುವಂಥದ್ದಲ್ಲ, ಇನ್ನು ಹೆಚ್ಚು ಸಮಯ ಹೋಗದೇನೆ ಈ IAS ಇಂಥ ಒಂದು ಕೆಲಸಗಳು ನೇಪಥ್ಯಕ್ಕೆ ಸರಿಬಹುದು ಇತ್ಯಾದಿಗಳೆಲ್ಲ ಅವರು ಅವತ್ತು ಹೇಳಿದ್ದು ನನಗೆ ನೆನಪಿಗೆ ಬರ್ತಾ ಇದೆ. ಆಮೇಲೆ ಇನ್ನೊಂದು ವಿಚಾರ, ನಾನು ಅವರ ಜೊತೆಗೆ ಕಾಂಟ್ಯಾಕ್ಟ್ಲಿದ್ದೇನೆ, ಅಪರೂಪಕ್ಕೆ ನಾನು ಒಂದು ಯಾವುದೋ ಒಂದು ಘಟನೆ ಉಡುಪಿಯ ಇಶ್ಯೂ ಬಗ್ಗೆ ನಾನು ಅವರಿಗೆ ಒಂದು ವಾಟ್ಸಪ್ಪಲ್ಲಿ ಮೆಸೇಜ್ ಹಾಕಿದ್ದೆ. ಸುಮಾರು ಒಂದು ಅರ್ಧ ಗಂಟೆ ನಂತರ ನನಗೆ ರಿಪ್ಲೈ ಕೊಟ್ಟರು. ಅದನ್ನು ಓದಿಬಿಟ್ಟು, ನಾನೀಗ ಚಾರ್ಜಲ್ಲಿ ಇಲ್ಲ, ಈ ವಿಚಾರವನ್ನು ನೇರವಾಗಿ ಉಡುಪಿ SP ಅವರ ಗಮನಕ್ಕೆ ತಂದು ಈ ಸಮಸ್ಯೆಯನ್ನು ಪರಿಹರಿಸಲಿಕ್ಕೆ ನಾನು ಪ್ರಯತ್ನ ಮಾಡ್ತೇನೆ ಅಂತೇಳಿ ಅವರು ಉಡುಪಿ SP ಅಲ್ಲದಿದ್ದರು ಚಿಕ್ಕಮಗಳೂರಲ್ಲಿ ಚಾರ್ಜಲ್ಲಿ ಇದ್ದರೆ ಕೂಡ ಮುತುವರ್ಜಿಯನ್ನು ವಹಿಸಿದ್ದನ್ನು ಕೂಡ ನಾನು ನೆನಪಿಗೆ ತರಲಿಕ್ಕೆ ಇಷ್ಟಪಡ್ತೇನೆ. ಒಂದು ಕರೆ ಇದೆ ಸರ್. ಹಲೋ ನಮಸ್ಕಾರ ಸರ್, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಿ? ನಿಮ್ಮ ಹೆಸರು? ರಾಜೇಶ್ ಅಂತ ಮಾತಾಡೋದು. ಎಸ್, ಗೊತ್ತಾಯ್ತು, ಹೇಳಿ. ಎಲ್ಲಿಂದ, ಯಾವ ವಿಚಾರ? ಅಣ್ಣಾಮಲೈ ಅವರ ಬಗ್ಗೆ ಮಾತಾಡ್ತಾ ಇದ್ವಿ, ನಿಮ್ಮ ಒಂದು ಅಭಿಪ್ರಾಯ? ನಿಷ್ಠಾವಂತ ಅಧಿಕಾರಿಗಳು ಅವರಿಗೆ ಅದು ಕಾಕಿ ಹಾಕಿದವರಾಗಿ, ಅದು ಯಾವುದೇ ಡಿಪಾರ್ಟ್ಮೆಂಟ್ ಇರಲಿ, ಫಾರೆಸ್ಟ್ ಆಗಿರ್ಲಿ, ಪೊಲೀಸ್ ಆಗಿರ್ಲಿ, ಎಕ್ಸೈಸ್ ಆಗಿರ್ಲಿ, ಇಲ್ಲದಿದ್ರೆ ಇತರ ಕೆಲವು ಇನ್ವೆಸ್ಟಿಗೇಷನ್ ಮಾಡುವಂತ ಡಿಪಾರ್ಟ್ಮೆಂಟ್ಗಳ ಖಂಡಿತ ಮಾಡ್ಲಿಕ್ಕೆ ಆಗುದೇ ಇಲ್ಲ. ಯಾಕಂತಂದ್ರೆ ಅವನಿಗೆ ಹೋಗೊಂದು ವೇ ಇದೆ, ಅವನಿಗೆ ಸರಿ ಅಲ್ಲ. ಅದು IAS ಆಗಲಿ, IPS ICS ಆಗಲಿ, ಯಾರಾಗಲಿ ಅವರಿಗೆ ಅವರೇ ಹೋಗೊಂದು ವೇ ಇದೆ. ಆ ವೇಯಲ್ಲಿ ಅವ್ರಿಗೆ ಕೆಲಸ ಮಾಡ್ಲಿಕ್ಕೆ ಆಗುದಿಲ್ಲ. ಒತ್ತಡದಲ್ಲಿ ಅವರಿಗೆ ಇನ್ನೂ ಕೆಲಸ ಮಾಡ್ಲಿಕ್ಕೆ ಆಗುದಿಲ್ಲ. ಒತ್ತಡದಲ್ಲಿ ಅವರು ಕೈ ಕಟ್ಟಿದಾಗೆ ಆಗ್ತದೆ. ಹಾಗೆ ಅವರಿಗೆ ಯಾವುದೇ ಇಲಾಖೆ ಅವರಿಗೆ ಉನ್ನತ ಕಾನ್ಸ್ಟೇಬಲ್ ಹಿಡಿದು IAS ಆಫೀಸರ್ವರೆಗೆ, ICS ಆಫೀಸರ್ವರೆಗೆ, IPS ಆಫೀಸರ್ವರೆಗೆ ಕೆಲಸ ಮಾಡ್ಲಿಕ್ಕೆ ಆಗುವುದೇ ಇಲ್ಲ. ಕೈ ಕಟ್ಟಿದಾಗೆ ಆಗುವಾಗ ಅವನಿಗೆ ಅದು ಉಸಿರುಗಟ್ಟಲೆ ಆಗ್ತದೆ. ಉದ್ಯೋಗನೇ ಬೇಡ ಎಂಬ ಉದ್ಯೋಗ ಬರ್ತದೆ. ಅನುಕೂಲತೆಗಳಿರಲಿ, ಎಷ್ಟೇ ಸಾಲರಿ ಇರಲಿ, ಈ ಉದ್ಯೋಗ ಬೇಡಪ್ಪ ಅಂತ ಹೇಳಿ ನಮ್ಮ ಮನೋಭಾವನೆ ಅದು ಕ್ರಿಯೇಟ್ ಆಗ್ತದೆ. ಖಂಡಿತ. ಹಾಗೆ ಇರುವಾಗ ಅವನು ಉದ್ಯೋಗವನ್ನು ಬಿಟ್ಟು ಅವನಿಗೆ ಉಪಾಯ ಇಲ್ಲದಿದ್ರೆ, ಜೀವನ ನಿರ್ವಹಣೆ ಉಪಾಯ ಇಲ್ಲದಿದ್ರೆ ಅದನ್ನು ಒದ್ದಾಡಿ ಅವನು ಜೀವನ ಮಾಡ್ತಾನೆ, ಉದ್ಯೋಗ ಮಾಡ್ತಾನೆ.
ಜೀವನ ನಿರ್ವಹಣೆಗೆ ಅವನಿಗೆ ಏನಾದ್ರು ಬೇರೆ ಸಾಧ್ಯತೆ ಇದ್ರೆ ಅವನನ್ನು ಯಾವುದೇ ವ್ಯಕ್ತಿಗಳು ಡಿಪೆಂಡ್ ಆಗದಿದ್ರೆ ಅವ್ರ ಹೆಂಡತಿ ಮಕ್ಕಳು ಸಂಸಾರ ಡಿಪೆಂಡ್ ಆಗದಿದ್ರೆ ಈ ಉದ್ಯೋಗ ಬೇಡ ಅಂತ ರಾಜೀನಾಮೆ ಕೊಟ್ಟು ಹೋಗ್ತಾರೆ. ಒಂದು ಇನ್ನೊಂದು ವಿಚಾರ ರಾಜಕೀಯ ವಿಚಾರಗಳಲ್ಲಿ ರಾಜಕೀಯ ಸ್ವಲ್ಪ ಒಳವಿದ್ರೆ ಅದರ ಬಗ್ಗೆ ಸ್ವಲ್ಪ ಚಿಂತೆ ಹೋಗ್ಬೇಕೆಂಬ ಭಾವನೆ ಇದ್ರೆ ಅವ್ರು ಬಿಟ್ಟೇ ಹೋಗ್ತಾರೆ. ಇದರಲ್ಲಿ ವಿಶೇಷ ಹೇಳುವಂತದ್ದೇನಿಲ್ಲ. ಓಕೆ ಸರ್, ಥ್ಯಾಂಕ್ ಯು. ಓಕೆ ಸರ್, ಧನ್ಯವಾದಗಳು. ಈಗಾಗಲೇ ಮಾತಾಡ್ತಾ ಅವರು ಕೂಡ ಸಾಕಷ್ಟು ವಿಚಾರಗಳನ್ನು ಹೇಳಿದ್ರು. ಒತ್ತಡಕ್ಕೆ ಮಣಿದು ಅವರು ರಾಜೀನಾಮೆಯನ್ನು ಕೊಟ್ಟಿರ್ಬೋದು. ಯಾವುದೋ ಒಂದು ರೀತಿಯಾದಂಥ ಒಂದು ಒತ್ತಡದಿಂದ ಅವರಿಗೆ ಕೆಲಸಗಳನ್ನು ಸರಿಯಾಗಿ ಮಾಡೋದಕ್ಕೆ ಆಗ್ತಾ ಇಲ್ಲ. ಒಂದು ರೀತಿಯಾದಂಥ ಒಂದು ಕೈಕಟ್ಟಿದ ವಾತಾವರಣ ಅವರಿಗೆ ಇರ್ಬೋದು, ರಾಜಕೀಯ ಒತ್ತಡಗಳಿರ್ಬೋದು ಅನ್ನುವಂಥ ಒಂದು ವಿಚಾರಗಳು. ಅದ್ರ ಬಗ್ಗೆ ಮಾತಾಡ್ತಾ ಒಂದು ವಿಷಯ ಬರ್ತಾ ಹೋಗುತ್ತೆ. ಯಾಕೆಂತಂದರೆ ಒಬ್ಬ ಗೌರ್ಮೆಂಟ್ ಅಧಿಕಾರಿ, ಅದರಲ್ಲೂ ಕೂಡ IPS ಅಧಿಕಾರಿ ಆಗಿರ್ತಕ್ಕಂಥವರಿಗೆ 58ರಿಂದ 60 ವರ್ಷಗಳ ಒಂದು ಅಧಿಕಾರಾವಧಿ ಇರುತ್ತೆ. ಅಂತಂದರೆ ಒಂದು ರೀತಿಯಾದಂಥ ಒಂದು ಆಡಳಿತವನ್ನು ನಡೆಸ್ಬೋದು. ಅವರು ಉತ್ತಮವಾದಂಥ ಒಂದು ಪೊಲೀಸ್ ಇಲಾಖೆಯಲ್ಲಿ ಬೇರೆ ಬೇರೆ ಕಡೆ ಟ್ರಾನ್ಸ್ಫರ್ ಆಗಿಯೋ ಅಥವಾ ಬೇರೆ ಬೇರೆ ಒಂದು ಕ್ಷೇತ್ರಗಳಲ್ಲಿ ಅಭಿವೃದ್ಧಿಗಳನ್ನು ಮಾಡುವಂಥ ಒಂದು ಸಾಧ್ಯತೆಗಳಿರುತ್ತೆ. ಎಸ್ ಸುರೇಂದ್ರನಾಥ್ ಶೆಟ್ರೆ, ಇದ್ರ ಬಗ್ಗೆ ಎಲ್ಲ ಮಾತಾಡ್ತಾ ಹೋದರೆ ರಾಜಕಾರಣದಲ್ಲಿ ಕೇವಲ ಒಂದು 5 ವರ್ಷ, ಅದು ಕೂಡ ಗೆದ್ರೆ 5 ವರ್ಷ ಅಧಿಕಾರಾವಧಿ ಇರುತ್ತೆ. ಇದೆಲ್ಲ ಒಂದು ಸುದೀರ್ಘವಾದಂಥ ಒಂದು ಆಡಳಿತ ವ್ಯವಸ್ಥೆ ಪೊಲೀಸ್ ಇಲಾಖೆಯಲ್ಲಿದ್ದರೂ ಕೂಡ ಅದನ್ನೆಲ್ಲ ಬಿಟ್ಟು ಯಾಕೆ ಅವರು ಬೇರೆ ಕ್ಷೇತ್ರಗಳಿಗೆ ಹೊರಳುವಂಥ ಒಂದು ಯೋಚನೆಗಳನ್ನು ಮಾಡಿದ್ರು ಅಂತ. ಅವರ ಒಂದು ಮುಖ್ಯ ಉದ್ದೇಶ ಕೂಡ ಒಂದು ರೀತಿಯಾದಂಥ ಒಂದು ಸಾಮಾಜಿಕ ನ್ಯಾಯವನ್ನು ಕಲ್ಪಿಸಬೇಕು, ಜನಸಾಮಾನ್ಯರಿಗೆ ಉತ್ತಮವಾದಂಥ ಒಂದು ವ್ಯವಸ್ಥೆಯನ್ನು ಕಲ್ಪಿಸಬೇಕು ಅನ್ನುವಂಥ ಒಂದು ಮನಸ್ಥಿತಿಯಲ್ಲೇ ಅವರು ಅಧಿಕಾರಕ್ಕೆ ಬಂದಂಥವ್ರು. ಆದರೂ ಇಂಥ ಒಂದು ನಿರ್ಧಾರವನ್ನು ತೆಗೆದುಕೊಳ್ಳೋದ್ರಿಂದ ಏನಾದರೂ ಕಾರಣಗಳಿರ್ಬೋದಾ ಅಂತ? ಅಂದರೆ ಮುಖ್ಯವಾಗಿ ನೀವು ಹೇಳಿದಾಗೆ ಒಬ್ಬ ಸರ್ಕಾರಿ ನೌಕರನಿಗೆ 60 ವರ್ಷದವರಿಗೆ, ಇವತ್ತಿನ ಒಂದು ಸ್ಥಿತಿಯಲ್ಲಿ 60 ವರ್ಷದವರಿಗೆ ಸೇವೆ ಸಲ್ಲಿಸಲಿಕ್ಕೆ ಅವಕಾಶ ಇದೆ. ಅಂದರೆ ಎಲ್ಲೂ ಎಟ್ ದ ಟೈಮ್ ಆಫ್ ಅವರು 25, 26, 27 ವರ್ಷಕ್ಕೆ IPS ಆಗಿ ಬಂದಿರ್ತಾರೆ. ಸುದೀರ್ಘವಾದ ಒಂದು 30-35 ವರ್ಷಗಳ ಸೇವೆ ಸಿಗುತ್ತೆ. ಅದೇ ನೀವು ಹೇಳಿದಾಗೆ ಒಬ್ಬ ರಾಜಕಾರಣಿ ಇದ್ರೆ ಗ್ಯಾರಂಟಿ 5 ವರ್ಷ ಕೂಡ ಕೊಡ್ಲಿಕ್ಕೆ ಆಗೋಲ್ಲ. ಗೆದ್ರೆ ಅಲ್ವಾ, ಅದು ಮರ್ಯಾದೆ. ಇಲ್ಲದೆ ಇದ್ರೆ ಇದೇ IPS ಆಫೀಸರ್ ಇದ್ರೆ ಸೋತವ ಎದ್ದು ಕೈ ಕಟ್ಟಿ ನಿಲ್ಲಬೇಕಾಗತ್ತೆ. ನಾನು ಹೇಳೋದು ಯಾಕೆ ಕೇಳಿದ್ರೆ ಇದು ಅಜಗಜಾಂತರ ಒಂದು ವ್ಯತ್ಯಾಸ ಇದೆ. ಬರೇ ಪಕ್ಕ ಒಂದು ರಾಜಕಾರಣಿ ಆಗಬೇಕು ಅನ್ನೋ ಉದ್ದೇಶ ಅಲ್ಲ. ನಾನು ಹೇಳ್ತೇನೆ, ಇದಾಗಲೇ ಅವರು 9 ವರ್ಷ ಸೇವೆಯಲ್ಲಿ ಸಾಕಷ್ಟು ನೇಮ್ ಆ್ಯಂಡ್ ಫೇಮ್ ಗಳಿಸಿದ್ದಾರೆ. ಇವತ್ತು ಅಣ್ಣಾಮಲೈ ಗುರುತಿಸಿದ್ದು ಯಾರು ಕೇಳಿದ್ರೆ ಅವರು ಕೂತ ಹುದ್ದೆ, ಅದನ್ನು ಅವ್ರು ನೆನಪು ಬಿಡ್ಲಿಕ್ಕೆ ಆಗೋದೇ ಇಲ್ಲ. ಯಾಕೆ ಕೇಳಿದ್ರೆ ಇವತ್ತು ಇಲ್ಲದ್ರೆ ಅಣ್ಣಾಮಲೈ ಯಾರಿಗೆ ಗೊತ್ತಾಗಿತ್ತು? ಖಂಡಿತ ಒಬ್ಬ IPS ಆಗಿ ಒಂದು ಒಳ್ಳೆ ಹುದ್ದೆ ಆಗಿ. ಮಾತ್ರ ಇನ್ನೊಂದು ನಾವು ಇಲ್ಲಿ ಗಮನಿಸಲೇಬೇಕಾಗತ್ತೆ, ಎಷ್ಟು ಮಟ್ಟಿಗೆ ಅವರು ರಾಜಕಾರಣಿಗಳಿಗೆ ಮುಜುಗರ ಆಗ್ತಾ ಇದ್ರು ಅಂತ ಹೇಳಿದ್ರೆ, ಈ ಕುಂದಾಪುರದ ಹತ್ತಿರ ಮರವಂತೆ ಹತ್ತಿರ ಒಂದು ದೊಡ್ಡ ಒಂದು ಆಕ್ಸಿಡೆಂಟ್ ಆಯಿತು, ನಿಮ್ಗೆ ಗೊತ್ತಿದೆ. ಆಕ್ಸಿಡೆಂಟ್ ಆದಾಗ ಅದೆಷ್ಟೋ ವಿದ್ಯಾರ್ಥಿಗಳು ಸತ್ತೋಗ್ಬಿಟ್ರು. ತಕ್ಷಣ ಅಲ್ಲಿ ದೊಡ್ಡ ಮಟ್ಟದ ಒಂದು ಹೋರಾಟ ನಡೀತು. ಹೆತ್ತವರು, ವಿದ್ಯಾರ್ಥಿಗಳು, ಸಾರ್ವಜನಿಕರು ಇವರು ಏನ್ ಮಾಡಿದ್ರೆ, ಯಾವುದೇ ಒಂದು ಇನ್ಸಿಡೆಂಟ್ ಆದ ತಕ್ಷಣ ಅವರೇ ಹೋಗ್ತಾರೆ. ಒಬ್ಬ SI ಹೇಳೋಲ್ಲ, ಸರ್ಕಲ್ ಇನ್ಸ್ಪೆಕ್ಟರ್ ಹೋಗಲ್ಲ, ಕಾನ್ಸ್ಟೇಬಲ್ ಹೇಳೋಲ್ಲ, ಇವರೇ ಮಧ್ಯದಲ್ಲಿ ನಿಲ್ತಾರೆ. ಇವರು ವ್ಯಾನ್ ಹತ್ತಿ ಸಾರ್ವಜನಿಕವಾಗಿ ಆ ವಿದ್ಯಾರ್ಥಿಗಳಿಗೆ ಅವರು ಕೊಟ್ಟಂತ ಒಂದು ಮಾತು ಉಂಟಲ್ಲ, ಅದು ಇಡೀ ಒಂದು ರೀತಿಯಲ್ಲಿ ಇಡೀ ಸಮಸ್ಯೆಗಳಿಗೆ ಇತ್ಯರ್ಥ ಆಗುವಾಗ ಮಾಡಿದ್ರು. ಯಾಕೆ ಕೇಳಿದ್ರೆ ಇಂಥ ಸನ್ನಿವೇಶಗಳು ಹಲವಾರು ಅವರು ಎದುರಿಸಿದ್ದಾರೆ. ಚಿಕ್ಕಮಗಳೂರಿನಲ್ಲಿ ಕೂಡ ಹಲವಾರು ಇಂಥ ಘಟನೆಗಳು ನಡೆದಿದ್ದಾವೆ. ನಕ್ಸಲೈಟ್ ಸಮಸ್ಯೆಗಳು ಬಂದಾಗ ಇದೆಲ್ಲ ಏನಾಗ್ತಿದೆ ಕೇಳಿದ್ರೆ, ಸೋ ಕಾಲ್ಡ್ ನಮ್ಮ ಜನಪ್ರತಿನಿಧಿಗಳಿಗೆ ಇವರು ಮುಜುಗರ. ಸೊ ನಾವು ಸಾಲ್ವ್ ಮಾಡಬೇಕಾದಂಥ ಹೆಸರುಗಳನ್ನು, ನಾವು ಗಳಿಸ್ಕೊಳ್ಬೇಕಾದ ಕ್ಷೇತ್ರವನ್ನು ಇವರು ಗಳಿಸ್ಕೊಳ್ತಾ ಇದ್ದಾರಲ್ಲ ಅಂತ. ಹಾಗಂತ ಇವರನ್ನು ವಿರೋಧಿಸಲಿಕ್ಕೆ ಧೈರ್ಯ ಇಲ್ಲ ಇವರಿಗೆ. ಯಾಕೆ? ಇವರು ಸಾರ್ವಜನಿಕರ ಮಧ್ಯದಲ್ಲಿ ಉದ್ಭವಿಸಿ ಬಂದ ಒಬ್ಬ ಅಧಿಕಾರಿ ಇವರು. ಯಾಕೆ ಬಂದ ತಕ್ಷಣ ನಾವು ಹೇಳ್ತೇನೆ, ಮಾಧ್ಯಮದವರು ಕೂಡ ಸಾಕಷ್ಟು ಇವರಿಗೆ ಬೆಂಬಲ ಕೊಟ್ಟಿದ್ದಾರೆ. ಸಾರ್ವಜನಿಕವಾಗಿ ಶಾಲೆ ಕಾಲೇಜುಗಳಿಗೆ ಹೋದ್ರು, ವಿದ್ಯಾರ್ಥಿಗಳ ಸಮಸ್ಯೆಗಳಿದ್ದಾಗ ಮುಂದೆ ನಿಂತ್ಕೊಳ್ಳೋದು ಇವರೇ. ಯಾವ ಪ್ರಿನ್ಸಿಪಾಲ್ ಕೇಳಿದ ಮಾತುಗಳನ್ನು ಇವ್ರು ಹೇಳಿದ್ರು ಮಕ್ಕಳು ಕೇಳ್ತಾ ಇದ್ರು. ಅಂದ್ರೆ ಅಷ್ಟರ ಮಟ್ಟಿಗೆ ವಿದ್ಯಾರ್ಥಿಗಳ ಮನಸ್ಸನ್ನು ಗೆದ್ದ ಒಬ್ಬ ನಾಯಕನಾಗಿ, ಒಬ್ಬ ಅಧಿಕಾರಿಯಾಗಿ ಅವರು ಮಿಂಚಿಕೊಂಡವರು. ಇದ್ದಕ್ಕಿದ್ದ ಹಾಗೆ ನಾವು ರಾಜಕೀಯ ಬರ್ತಾನೆ, ಅದ್ರ ಬಗ್ಗೆ ನನಗೆ ಏನಿಲ್ಲ. ಆದ್ರೆ ಒಂದು ಅವ್ರು ಹೇಳುವ ಪ್ರಕಾರ ನನಗೆ ಅನುಕೂಲವಾದ ವಾತಾವರಣ ಕರ್ನಾಟಕ ಸಿಕ್ಕಿದೆ ಅಂತ ಹೇಳ್ತಾರೆ. ಇನ್ನೊಂದು ಮಾತಾಡ್ತಾರೆ ಅವರು, ಮಧುಕರ್ ಶೆಟ್ಟಿ ಅವರಿಗೆ ಒಂದು ಹೇಳ್ತಾ ಇದ್ರಂತೆ ಹಿಂದೆ. ಮಧುಕರ್ ಶೆಟ್ಟಿ ಅವರು ಹೋಗ್ಬೇಕಿದ್ರೆ ಮೊದಲು ಮಧುಕರ್ ಶೆಟ್ಟಿ ಅವರಿಗೆ ಒಂದು ಕಿವಿ ಮಾತು ಹೇಳಿದ್ರು, ಸಾಧಿಸುವುದಿದ್ರೆ ಬೇಗ ಸಾಧಿಸಬೇಕು, ಯಾಕೆ ನಮ್ಮ ಲೈಫ್ ಸ್ಪ್ಯಾನ್ ದೊಡ್ಡದಲ್ಲ ಅಂತ. ಅಂದ್ರೆ ಹೆಚ್ಚು ಕಾಲ ಬದುಕಲಿಕ್ಕೆ ಆಗೋಲ್ಲ, ಆಗೋದ್ರೊಳಗೆ ಏನಾದ್ರೂ ಸಾಧಿಸ್ಬೇಕಂತ ಆ ಛಲಗಾರ ಅವರು. ಯಾಕೆ ಕೇಳಿದ್ರೆ ಬರೇ ಒಬ್ಬ SP ಆಗಿ ಅಲ್ಲ, ಇನ್ನೇನೋ ಒಂದು ಮಹತ್ವವಾದ ಆಕಾಂಕ್ಷೆ ಅವ್ರ ಹತ್ರ ಇದೆ. ಖಂಡಿತವಾಗಿ ಹೇಳ್ತಾನೆ. ಇನ್ನೊಂದು ಅಣ್ಣಾಮಲೈ ಯಾವಾಗಲೂ ಮೋದಿ ಅವರ ಹೆಸರನ್ನು ಪ್ರಸ್ತಾವ ಮಾಡಿದ್ದು ನಾನು ಕೇಳಿದ್ದೇನೆ. ಯಾಕೆ ಕೇಳಿದ್ರೆ ಇದು ಕೂಡ ಮುಜುಗರ ಆಗುತ್ತೆ. ಫಾರ್ ಎಕ್ಸಾಂಪಲ್ ಒಬ್ಬ ಆಫೀಸರ್, ವೆರಿ ವೆಲ್ ನೋನ್ ಆಫೀಸರ್, ಕರ್ನಾಟಕದ ಒಬ್ಬ ಆಫೀಸರ್ ಮೋದಿ ಹೆಸರು ಹೇಳುದಂತ ಹೇಳಿದ್ರೆ ಮೋದಿ ಅಲ್ಲದ ವ್ಯಕ್ತಿಗಳಿಗೆ ಅದು ನೋವಾಗುತ್ತೆ. ಇವ್ರು ಯಾವ ಅಧಿಕಾರಿ, ಮೋದಿ ಅಣ್ಣಾಮಲೈ ಬಾಯಿಯಲ್ಲಿ ಮೋದಿ ಹೆಸರು ಬರುವುದು ಅಂತ ಹೇಳಿದ್ರೆ ಮೋದಿ ಅವರಿಗೆ ಇನ್ನೊಂದು ಪ್ಲಸ್ ಪಾಯಿಂಟ್ ಅಲ್ವಾ. ಅಂದ್ರೆ ಈ ತರದ ಒಂದು ರಾಜಕೀಯ ವ್ಯವಸ್ಥೆ ಕೂಡ ಅವರನ್ನು ಮುಜುಗರ ತಂದಿದ್ದು ಇದೆ. ನಾನು ಯಾಕೆ ಕೇಳಿದ್ರೆ ಈ ಒಂದು ರಾಜಕೀಯ ವ್ಯವಸ್ಥೆಯಲ್ಲಿ ಅವರು ಬೆಳೆದು ಬಂದವರು ಏನೇ ಇರಲಿ, ಕೊನೆಗಂತೂ ಒಳ್ಳೆ ಮನಸ್ಸಿನಿಂದ ಹೋಗ್ತಾ ಇದ್ದಾರೆ. ಖಂಡಿತವಾಗಿ ಅವ್ರು ಯಾವ ಕ್ಷೇತ್ರ ಆಯ್ಕೆ ಮಾಡಿಕೊಂಡು ಯಶಸ್ವಿ ಆಗ್ತಾರೆ ಅನ್ನೋದು ಎಲ್ಲರ ಅಭಿಪ್ರಾಯ ಕೂಡ.
ಎಸ್, ಈ ವಿಚಾರವಾಗಿ ಮತ್ತೆ ಮಾತಾಡ್ತಾ ಹೋಗ್ತೇನೆ. ಎಸ್, ಈಗಾಗಲೇ ನೋಡ್ತಾ ಇರುವ ಹಾಗೆ ಅಣ್ಣಾಮಲೈ ಅವರು ಅದ್ಭುತವಾದಂಥ ಒಂದು ಸಾಧಕರು. ತಮ್ಮದೇ ಆದ ರೀತಿಯಲ್ಲಿ ವ್ಯವಸ್ಥೆಗಳಲ್ಲಿ ಈ ಒಂದು ಪೊಲೀಸ್ ಇಲಾಖೆಯಲ್ಲಿ ಉತ್ತಮವಾದಂಥ ಒಂದು ಹೆಸರನ್ನು ಮಾಡಿದರು. ಅದು ಹೇಗೆ ಅಂತಂದರೆ, ಯಾವುದೇ ಸಮಸ್ಯೆಗಳಿರಲಿ ಅವರೇ ಮುಂದಾಗಿ ಆ ಒಂದು ಸಮಸ್ಯೆಗಳನ್ನು ಬಗೆಹರಿಸುವಂಥ ಒಂದು ನಿಟ್ಟಿನಲ್ಲಿ ಪ್ರಯತ್ನವನ್ನು ಮಾಡ್ತಾಯಿದ್ರು. ಸಾಕಷ್ಟು ಸಮಸ್ಯೆಗಳಲ್ಲಿ ಆ ಒಂದು ಸಮಸ್ಯೆಯನ್ನು ಬಗೆಹರಿಸುವಲ್ಲಿ ಯಶಸ್ವಿ ಆಗಿದ್ರು ಅಂತ. ಇದೇ ಕುರಿತಾಗಿ ಮತ್ತೆ ಮಾತಾಡ್ತಾ ಹೋಗ್ತೇನೆ. ಅದಕ್ಕೂ ಮುನ್ನ ಚಿಕ್ಕದೊಂದು ವಿರಾಮ. ವಿರಾಮದ ನಂತರ ಸಿಂಗಂ ರಾಜೀನಾಮೆ ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೆ ಸ್ವಾಗತ. ನಾವು ಮಾತಾಡ್ತಾ ಇದ್ವಿ ಯಾಕೆ ಅಣ್ಣಾಮಲೈ ಅವರು ರಾಜೀನಾಮೆಯನ್ನು ಕೊಟ್ಟಿರ್ಬೋದು ಅಥವಾ ರಾಜೀನಾಮೆಯನ್ನು ಕೊಟ್ಟ ನಂತರ ರಾಜಕೀಯವನ್ನು ಪ್ರವೇಶಿಸಬಹುದಾ ಅನ್ನುವಂಥ ಒಂದು ವಿಚಾರ. ಅದೇ ರೀತಿಯಲ್ಲಿ ಏನೇನೆಲ್ಲ ಅವರಿಗೆ ಸಮಸ್ಯೆಗಳು ಉಂಟಾಗಿತ್ತು ಅವರ ಒಂದು ಅಧಿಕಾರಾವಧಿಯಲ್ಲಿ, ಅದನ್ನು ಅವರು ಯಾವ ರೀತಿ ಯಶಸ್ವಿಯಾಗಿ ಆ ಒಂದು ಸಮಸ್ಯೆಗಳನ್ನು ಬಗೆಹರಿಸಿದ್ರು, ಅದೆಲ್ಲದರ ಕಾರಣಕ್ಕೋಸ್ಕರ ಅವರು ದಕ್ಷ ಆಡಳಿತ ವ್ಯವಸ್ಥೆಯನ್ನು ಕೊಟ್ಟಿರ್ತಕ್ಕಂಥ ದಕ್ಷ ಅಧಿಕಾರಿ ಅನ್ನುವಂಥ ಒಂದು ನಿಟ್ಟಿನಲ್ಲಿ ಹೆಸರನ್ನು ಗಳಿಸಿದ್ರು ಅನ್ನುವಂಥ ವಿಚಾರವಾಗಿ ಮಾತಾಡ್ತಾ ಇದ್ವಿ. ಒಟ್ಟಿನಲ್ಲಿ ಅವರ ಒಂದು ವಿಚಾರವಾಗಿ ನಾವು ಮಾತಾಡ್ತಾ ಇದ್ವಿ. ಎಷ್ಟು ಮುಂದಿನ ಒಂದು ಹಂತದಲ್ಲಿ ನೋಡ್ತಾ ಹೋದ್ರೆ ಈ ಒಂದು ಕರ್ನಾಟಕದ ಬಗ್ಗೆ ಮಾತಾಡಬೇಕಾಗತ್ತೆ. ಏನು ಅಂತಂದ್ರೆ, ಇಂಥ ಒಂದು IPS ಅಧಿಕಾರಿಗಳು ಈ ತರ ಒಂದು ಹೆಸರು ಮಾಡಿದಂಥವ್ರು, ಈ ತರ ಪ್ರಾಮಾಣಿಕವಾದಂಥ ಒಂದು ಪ್ರಯತ್ನವನ್ನ ತಮ್ಮ ಒಂದು ಕೆಲಸದಲ್ಲಿ ಹಾಕಿರ್ತಕ್ಕಂಥವ್ರು ಸಾಕಷ್ಟು ಜನರು ಕಾಣೋದಿಲ್ಲ. ಕೇವಲ ಅಣ್ಣಾಮಲೈ ಅವರ ಒಂದು ಹೆಸರು ಕಾಣ್ತಾ ಇರ್ತಕ್ಕಂಥದ್ದನ್ನು ನೋಡ್ತಾ ಹೋದ್ರೆ ಮುಂದಿನ ಬರುವಂಥ ಒಂದು ಯುವಕರಿಗೆ ಯಾವ ರೀತಿಯಾದಂಥ ಒಂದು ಮಾರ್ಗದರ್ಶನವನ್ನು ಕೊಡ್ಬೋದು ಇಂಥ ಇವರ ಒಂದು ಆಡಳಿತ ವ್ಯವಸ್ಥೆ ಅಂತಕ್ಕಂಥದ್ದು? ಸರ್ ಏನು ಹೇಳ್ತೀರಿ ಸರ್? ಅಂದರೆ ಮುಖ್ಯವಾಗಿ ಅಣ್ಣಾಮಲೈಯವರು ತೆಗೆದುಕೊಂಡ ಒಂದು ಹೆಜ್ಜೆ, ಇನ್ನೊಂದು ಅರ್ಥದಲ್ಲಿ ಅಣ್ಣಾಮಲೈ ಯಂಗ್ಸ್ಟರ್ಸಿಗೆ ಒಂದು ಐಕಾನ್ ಆಗಿದ್ರು. ನಾನು ಸಣ್ಣ ಉದಾಹರಣೆ ಕೊಡ್ತೇನೆ. ಅದೆಷ್ಟೋ ಸಣ್ಣ ಪುಟ್ಟ ವಿದ್ಯಾರ್ಥಿಗಳು ಕೂಡ IPS, ನಾನು ಕಡಿಯಾಳಿಯಲ್ಲಿ ಅವರು ಒಂದು ಮಾತಾಡೋದು ಕೇಳಿದ್ದೇನೆ. ಕಡಿಯಾಳಿ ಶಾಲೆ ಅಂದರೆ ಅದು ಕನ್ನಡ ಮಾಧ್ಯಮ ಶಾಲೆ, ನಿಮ್ಗೆ ಗೊತ್ತಿದೆ. ಅಲ್ಲಿ ಪಾಪ ಒಂದು ಕಾರ್ಮಿಕ ಕುಟುಂಬದಿಂದ ಬಂದ ವಿದ್ಯಾರ್ಥಿನಿ ಅಂತ ಕೇಳ್ತಾರೆ, ನೀನೇನಾಗಬೇಕು ಅಂತ. ಅವಾಗ ಅಣ್ಣಾಮಲೈ ಇರಲಿಲ್ಲ. ಇನ್ನೊಬ್ಬರು ಮೇಸ್ಟ್ರು ಕೇಳ್ತಾರೆ, ನೀನೇನಾಗ್ತೀಯ ಅಂತ. ನಾನು IPS ಆಗ್ಬೇಕಂತ ಹೇಳಿದ್ರು. ಯಾಕೆ ಕೇಳಿದ್ರು, ನನಗೆ ಅಣ್ಣಾಮಲೈ ಇನ್ಸ್ಪಿರೇಷನ್ ಅಂತ, ಸ್ಫೂರ್ತಿ. ನಾನು ಯಾಕೆ ಕೇಳಿದ್ರೆ, ಇಂಥ ಒಂದು ಇನ್ಸ್ಪೈರ್ಡ್ ಆದಂಥ ಐಕಾನ್ ಆದಂಥ ಸ್ಫೂರ್ತಿ ಆದೊಬ್ಬ ವ್ಯಕ್ತಿ ಇಂಥವರು ಅಧಿಕಾರದಲ್ಲಿ ಮುಂದುವರಿಬೇಕು. ಖಂಡಿತ. ಯಾಕೆ ಗೊತ್ತುಂಟಾ, ಆಡಳಿತ ಸುಧಾರಣೆ ಆಗಬೇಕಾದ್ರೆ ಇವರು 9 ವರ್ಷ ಸರ್ವಿಸ್ ಮಾಡಿ ಹೋದಾಗ ಏನಾಗುತ್ತೆ, ಇಟ್ ಕ್ಯಾರಿ ಸಮ್ ಬ್ಯಾಡ್ ಮೆಸೇಜ್ ಅಲ್ವಾ. ಅಂದ್ರೆ ಒಳ್ಳೊಳ್ಳೆ ಆಫೀಸರ್ಸ್ ನಮ್ಗೆ ಬೇಕಾಗಿದೆ ಇವತ್ತು. IAS ಇರ್ಬೋದು, IRS, IPS ಎಲ್ಲ ಕ್ಷೇತ್ರದಲ್ಲಿ ಒಳ್ಳೊಳ್ಳೆ ಅಧಿಕಾರಿಗಳ ಒಂದು ಅಗತ್ಯತೆ ಇದೆ. ಅದನ್ನು ತುಂಬಿಸಿಕೊಡುವ ಕೆಲಸ ಇವರು ಮಾಡಬೇಕಾಗತ್ತೆ. ಇಲ್ಲದ್ರೆ ಏನಾಗುತ್ತೆ ಕೇಳಿದ್ರೆ, ಕೆಲವೊಮ್ಮೆ ಇಂಥ ಅಧಿಕಾರಿಗಳು ಬರ್ತಾರೆ, 8-10 ವರ್ಷ ಒಳ್ಳೆ ಸೇವೆ ಮಾಡ್ತಾರೆ, ಹೆಸರು ಗಳಿಸ್ತಾರೆ, ಮತ್ತೆ ಅವರು ಸಿನಿಮಾ ಕ್ಷೇತ್ರ ಹುಡುಕ್ತಾರೆ, ರಾಜಕೀಯ ಕ್ಷೇತ್ರ ಹುಡುಕ್ತಾರೆ, ಬೇರೆ ಕ್ಷೇತ್ರ ಹುಡುಕುವಂತ ಸಾಧ್ಯತೆ ಇದೆ. ನಾನು ಯಾರು ಹೆಸರಿಸಿಲ್ಲ. ಮುಂದೆ ಇದು ಬ್ಯಾಡ್ ಎಕ್ಸಾಂಪಲ್ ಆಗಬಾರ್ದು. ನಾನು ಹೇಳುದು, ಇಂಥ ಅಧಿಕಾರಿಗಳು ಲೈಫ್ ಟೈಮ್ ಅಂದ್ರೆ 30 ಇಯರ್ಸ್ ಏನಿದೆ, 35 ಇಯರ್ಸ್ ಸರ್ವಿಸ್ ಇಲ್ಲಿ ಕೊಡ್ಬೇಕು. ಅವರು ಅದಕ್ಕೆ ಇವರು ಒಂದು ಬುನಾದಿ ಹಾಕಬೇಕು. ಅದು ಬಿಟ್ಟು ನಾನು ಹೆಸರು ಗಳಿಸಿದ್ದೇನೆ, ಹಣ ಅಂತ ಹೇಳ್ತಿಲ್ಲ, ನೇಮ್ ಅಂಡ್ ಫೇಮ್ ಗಳಿಸಿದ್ದೇನೆ, ನಾನು ರಾಜಕೀಯಕ್ಕೆ ಹೋಗ್ತೇನೆ, ನಾನು ಸಿನಿಮಾಕ್ಕೆ ಹೋಗ್ತೇನೆ ಅಂತ ಹೇಳಿದ್ರೆ ಅದು ಆಡಳಿತ ಕ್ಷೇತ್ರಕ್ಕೆ ಒಂದು ಕೆಟ್ಟ ಒಂದು ಸಂಪ್ರದಾಯ ಹಾಕಿ ಕೊಟ್ಟಾಗ ಆಗತ್ತೆ ಅಂತ ನನಗನ್ಸುತ್ತೆ. ಎಸ್, ಹಾಗೆ ನೋಡ್ತಾ ಹೋದ್ರೆ ನಾನು ನಿಮ್ಮ ಹತ್ರ ಇನ್ನೊಂದು ಪ್ರಶ್ನೆಯನ್ನು ಕೂಡ ಕೇಳಬೇಕಾಗತ್ತೆ. ಏನು ಅಂತಂದ್ರೆ, ನೀವು ಈಗಾಗಲೇ ಹೇಳಿದ್ರಿ ಸಿನಿಮಾ ಕ್ಷೇತ್ರವನ್ನು ಆರಿಸ್ಕೊಳ್ತಾರೆ, ಇಲ್ಲ ರಾಜಕೀಯ ಕ್ಷೇತ್ರವನ್ನು ಆರಿಸ್ಕೊಳ್ತಾರೆ, ಮತ್ತೆ ಇನ್ಯಾವುದೋ ಒಂದು ಕ್ಷೇತ್ರವನ್ನ ಮನೋರಂಜನ ಆಗಿರ್ತಕ್ಕಂಥ ಬೇರೆ ಇನ್ಯಾವುದೋ ಒಂದು ಕ್ಷೇತ್ರವನ್ನು ಆರಿಸ್ಕೊಳ್ಬಹುದು. ಹಾಗೆ ನೋಡ್ತಾ ಹೋದ್ರೆ ಇದು ಯಾವ ರೀತಿಯಾದಂಥ ಒಂದು ಟ್ರೆಂಡ್ ಅನ್ನು ಸೃಷ್ಟಿಸಬಹುದು ಅಂತ? ಅದೇ ಟ್ರೆಂಡ್ ಅಂತ ಯಾಕಂದ್ರೆ ನಾವು ನಿರೀಕ್ಷೆ ಮಾಡೋದೇನು, ಈ ದೇಶ ಅಭಿವೃದ್ಧಿ ಆಗಬೇಕಾದ್ರೆ ಅಥವಾ ಯಾವುದೇ ಒಂದು ನಿರೀಕ್ಷೆ ಮಾಡುವುದು ಒಳ್ಳೆ ಅಡ್ಮಿನಿಸ್ಟ್ರೇಟರ್ ಬೇಕು ನಮಗೆ ಅಲ್ವಾ. ಅದು ಸಿವಿಲ್ ಇರ್ಬೋದು, ಪೊಲೀಸ್ ಇರ್ಬೋದು, ರೆವಿನ್ಯೂ ಇರ್ಬೋದು, ಯಾವುದೇ ಇರ್ಬೋದು. ಅಂತ ದಕ್ಷ ಪ್ರಾಮಾಣಿಕ ಅಧಿಕಾರಿಗಳು ನಾವು ಕಳ್ಕೊಳ್ತೇವಲ್ಲ ಅಲ್ವಾ. ಅಂದ್ರೆ ಅವ್ರ ಆಸ್ಪಿರೇಷನ್ ಇರ್ಬೋದು. ನಿಮ್ಗೆ ಸಣ್ಣ ಉದಾಹರಣೆ ಕೊಡ್ತೇನೆ. ನಾನೊಬ್ಬ IAS ಟ್ರೈನರ್ ಆಗಿ ಹೇಳ್ತೇನೆ. ಪ್ರತಿಯೊಬ್ಬ IAS, IPS, ಒಬ್ಬ UPSC ಒಂದು ಇಂಟರ್ವ್ಯೂನಲ್ಲಿ ಅವರು ಒಂದು ಪ್ರಶ್ನೆ ಕೇಳ್ತಾರೆ. ಏನ್ ಕೇಳಿದ್ರೆ, ನೀನು ಯಾಕೆ ಈ ಕ್ಷೇತ್ರ ಆಯ್ಕೆ ಮಾಡ್ಕೊಂಡೆ? ನೀನೊಬ್ಬ ಪ್ರೊಫೆಸರ್ ಆಗಿರ್ಬೋದಿತ್ತಲ್ಲ, ನೀನೊಬ್ಬ ಮೆಕ್ಯಾನಿಕಲ್ ಇಂಜಿನಿಯರ್ ಆಗಿ ಲಕ್ಷಗಟ್ಟಲೆ ಸಂಪಾದನೆ ಮಾಡ್ಬೋದಿತ್ತಲ್ಲ, ಅದು ಬಿಟ್ಟು ಇಲ್ಲಿ ಯಾಕೆ ಬಂದ? ತಕ್ಷಣ ಅವರು ಕೊಡೋ ಉತ್ತರ ಏನು ಗೊತ್ತುಂಟ, ನಾನು ಸಮಾಜ ಸೇವೆ ಮಾಡಬೇಕು, ಬಡವರನ್ನು ಉದ್ಧಾರ ಮಾಡಬೇಕು, ಜಿಲ್ಲಾಭಿವೃದ್ಧಿ ಆಗಬೇಕು, ಈ ಕಲ್ಪನೆಯನ್ನು ಕಟ್ಕೊಂಡಲ್ಲಿ ಉತ್ತರಿಸ್ತಾರೆ. ಇದಕ್ಕೆ ನೋಡಿ ಅವರು ಮಾರ್ಕ್ ಹಾಕ್ತಾರೆ. ನಾನು ಯಾಕೆ ಕೇಳಿದ್ರೆ,
ಅಂತ ಅಧಿಕಾರಿಗಳು ಅಲ್ಲಿ ಹೇಳಿ ಬಂದವರು ಇಲ್ಲಿ ಲಾಂಗ್ ಟರ್ಮ್ ಇರಬೇಕೋ ಬೇಡವಾ? ಖಂಡಿತ ಅಂತ ಒಂದು ಕಲ್ಪನೆಗಳೆಲ್ಲವೂ ಕೂಡ ನಂತರ ಅಧಿಕಾರಕ್ಕೆ ಬಂದ ನಂತರ ಎಷ್ಟೋ ಕಡೆಗಳಲ್ಲಿ ಅಂದ್ರೆ ಕೆಲವೊಬ್ಬರು ಸಾಧನೆಗಳನ್ನ ಮಾಡ್ತಾರೆ, ಇನ್ನು ಕೆಲವರಿಗೆ ಅದು ಕಪೋಲ ಕಲ್ಪಿತ ಆಗ್ತದ ಅಂತ. ಖಂಡಿತ ಎಲ್ರಿಗೂ ಒಗ್ಗುತ್ತೆ ಅಂತ ಹೇಳಕ್ಕಾಗಲ್ಲ. ಆಗ್ಲಿ ನಾವು ಮಾತಾಡಿದಾಗೆ ರಾಜಕೀಯ ಕ್ಷೇತ್ರ ಇರ್ಬೋದು ಅಥವಾ ಯಾವುದೇ ಕ್ಷೇತ್ರ ಇರ್ಬೋದು, ಎಲ್ರಿಗೂ ಒಗ್ಗುತ್ತೆ ಅಂತ ಹೇಳಕ್ಕಾಗಲ್ಲ. ಇವರೇನು ಈಗ ಈ 33 ವರ್ಷ ವಯಸ್ಸಿಗೆ ನಿರ್ಧಾರವನ್ನು ತಗೊಂಡು, ನಾವು ಮಿಲಿಟರಿ ಆಫೀಸರ್ಸ್ ನೋಡಿದ್ರೆ ಮಿಲಿಟರಿಯಲ್ಲಿ ಈಗ ಸೇರುವಾಗಲೇ 18 ವಯಸ್ಸಿಗೆ 16ನೇ 17ನೇ ವಯಸ್ಸಿಗೆಲ್ಲ ಸೇರಿಬಿಡ್ತಾರೆ. ಆನಂತರ 18ನೇ ವಯಸ್ಸಿಗೆ ರಿಟೈರ್ಮೆಂಟ್ ತಗೊಂಡ್ಬಿಡ್ತಾರೆ. ಯಾಕಂದ್ರೆ ಬಿಸಿ ರಕ್ತ ಇರುವಾಗಲೇ ಅವರ ಸೇವೆ ದೇಶಕ್ಕೆ ಕೊಟ್ಟು ಬಿಟ್ಟು ನಂತರ ರಿಟೈರ್ಮೆಂಟ್, ಅಂದರೆ ಅಲ್ಲಿಂದ ರಿಟೈರ್ಮೆಂಟ್ ಆದರೂ ಬೇರೆ ಬೇರೆ ಯಾವುದೇ ಸೇವೆಯನ್ನು, ಸರ್ಕಾರಿ ಹುದ್ದೆಯನ್ನು ಅಥವಾ ಇನ್ನು ಯಾವುದರ ಕೆಲಸವನ್ನು ಮಾಡಿಕೊಂಡು ಮುಂದುವರಿಸ್ಬೋದು. ಬಹುಶಃ ಅದನ್ನೊಂದು ಆದರ್ಶವಾಗಿಯೂ ತಗೊಂಡಿರ್ಬೋದು. ಯಾಕಂದ್ರೆ ನಂದೊಂದು ಸಾಮಾನ್ಯ ನನ್ನ ಕರ್ತವ್ಯ 9 ರಿಂದ 10 ವರ್ಷ ಮಾಡಿದೆ, ಸಾಕು, ಇನ್ನೂ ಏಜು ನನಗೆ ಬೇಕಾದಂದ್ರೆ ಆವಾಗಲೇ ಅವರಿಗೆ ಏನು ಬೇರೆ ಕಡೆಯಿಂದ ಬಂದ ಇನ್ಸ್ಪಿರೇಷನ್ ಪ್ರಕಾರ ನಾನಿನ್ನು ಏನಾದರೂ ಸಾಧಿಸುವುದಿದ್ರೆ ಪ್ರಾಯ ವಯಸ್ಸಿರುವಾಗಲೇ ಸಾಧಿಸಬೇಕು, ಪ್ರಾಯ ವಯಸ್ಸಾದ್ಮೇಲೆ ಸಾಧಿಸೋಕ್ಕಾಗಲ್ಲ ಅಂತ ಒಂದು ಭಾವನೆಯೂ ಬಂದಿರಬಹುದು ಅವರಿಗೆ. ಹೇಳಕ್ಕಾಗಲ್ಲ ಅವರ ಮನಸ್ಸಲ್ಲಿ ಏನಿದೆ, ತುಮುಲಗಳಿವೆ ಗೊತ್ತಿಲ್ಲ. ನಾನಿನ್ನು ಅವರ DP ಅನ್ನು ಮೊಬೈಲಲ್ಲಿ ವಾಟ್ಸಪ್ಪಲ್ಲಿ ಅವರ DP ಅನ್ನು ಅಬ್ಸರ್ವ್ ಮಾಡಿದಾಗ ಅದರಲ್ಲಿ ಕಂಡು ಬಂದದ್ದು ಮಕ್ಕಳು ಉಪಯೋಗಿಸುವ ಪುಸ್ತಕಗಳ ಚಿತ್ರಗಳು. ಅಂದ್ರೆ ಸಣ್ಣ ಮಕ್ಕಳಿಗೆ ನಾವು ಪಾಠ ಮಾಡುವಂಥ ಪುಸ್ತಕಗಳು, ವೆಜಿಟೇಬಲ್ಸ್ ಇರುವಂಥದ್ದು, ಬರ್ಡ್ಸ್ ಇರ್ಬೋದು, ಆನಿಮಲ್ಸ್ ಇರ್ಬೋದು, ಇದರ ಪುಸ್ತಕಗಳದ್ದೇ ಫೋಟೋವನ್ನು ಅವರ DP ಆಗಿ ಹಾಕಿದ್ದಾರೆ. ಅರ್ಥಾತ್ ಅವರಲ್ಲಿ ಇನ್ನೊಂದು ಯೋಚನೆ ಬರ್ತಾ ಇದೆ ನಮಗೆ, ಅವರು ಬಹುಶಃ ಅವರ ಮಗನ ಎಜುಕೇಶನ್ ಅನ್ನ ತುಂಬಾ ಮಿಸ್ ಮಾಡ್ತಿದ್ದಾರೆ ಏನೋ ಬರುತ್ತೆ. ಈಗ ಅವರು ಈಗಾಗಲೇ ಹೇಳಿದಾಗೆ, ಅವರು ಆಗಾಗಲೇ ತಮ್ಮ ವಿದಾಯ ಭಾಷಣದಲ್ಲಿ ಹೇಳಿದಾಗೆ ಅದು ನಮಗೆ ಅನಿಸ್ತಾ ಇದೆ. ಅದು ಇರ್ಬೋದು, ಗೊತ್ತಿಲ್ಲ. ಮನಸ್ಸಿನೊಳಗಿನ ತುಮುಲುಗಳೇನು ಅಂತ ನಮಗೆ ಅರ್ಥ ಆಗ್ತಾ ಇಲ್ಲ. ಯಾರ ಮನಸ್ಸನ್ನು ಕೂಡ ಯಾರಿಗೂ ಗೊತ್ತಾಗ್ತಾ ಇಲ್ಲ. ಏನೇ ಇರಲಿ, ಈಗ ಅವರು ತಗೊಂಡಿರೋ ನಿರ್ಧಾರದ ಬಗ್ಗೆ ನಾವಂತೂ ಬೇಸರದಲ್ಲಿದ್ದೇವೆ, ಕರ್ನಾಟಕದ ಜನತೆ ಬೇಸರದಲ್ಲಿದ್ದೇವೆ. ಈಗಾಗಲೇ ನಮ್ಮ ಮಿತ್ರರು ಫೋನ್ ಮೂಲಕ ತಿಳಿಸಿದ ಹಾಗೆ ಅವರ ಒಂದು ನಿರ್ಧಾರವನ್ನು, ಅವರ ವೈಯಕ್ತಿಕ ಒಂದು ನಿರ್ಧಾರವನ್ನು ಪ್ರಶ್ನೆ ಮಾಡಲಿಕ್ಕೆ ನಮಗೆ ಯಾರಿಗೂ ಅರ್ಹತೆ ಇಲ್ಲ, ನಮಗೆ ಯಾರಿಗೂ ಹಕ್ಕಿಲ್ಲ. ಆದರೆ ನಾವು ಅವರನ್ನು ಬೇಕಿತ್ತು, ನಾವು ಕಳ್ಕೊಳ್ತಾ ಇದ್ದೇವೆ, ಒಂದು ದಕ್ಷ ಅಧಿಕಾರಿಯನ್ನು ನಾವು ಕಳ್ಕೊಳ್ತಾ ಇದ್ದೇವೆ ಅಂತ ನಾವು ಹೇಳ್ಬೋದು. ಇಂಥ ಅಧಿಕಾರಿಗಳು 1000 ಹುಟ್ಟಿ ಬರಲಿ. ಕರ್ನಾಟಕದಲ್ಲಿ ಮಾತ್ರ ಅಲ್ಲ, ಭಾರತದಲ್ಲಿರುವಂಥ ದಕ್ಷ ಅಧಿಕಾರಿಗಳು, ಇಂಥ ಎಷ್ಟೋ ಪೊಲೀಸ್ ಅಧಿಕಾರಿಗಳಿದ್ದಾರೆ. ನೀವೆಲ್ಲ ಯಾಕೆ ಅಣ್ಣಾಮಲೆಯವರಾಗಿ ಆಗಬಾರ್ದು? ನೀವೆಲ್ಲ ಯಾಕೆ ಏನು ಖೈರ್ನಾರಾಗಿ ಆಗಬಾರ್ದು? ನೀವೆಲ್ಲ ಯಾಕೆ ಕಿರಣ್ ಬೇಡಿತರ ಆಗಬಾರ್ದು? ಒಂದು ಡಿಸಿಷನ್ ತಗೊಂಡ್ಬಿಟ್ರೆ, ಒಬ್ರು ಅಣ್ಣಾಮಲೆಯವರನ್ನು ನಾವು ಕಳ್ಕೊಂಡ್ರೆ 100 ಜನ ಅಣ್ಣಾಮಲೆಯವರು ನಮಗೆ ಸಿಗ್ತಾರೆ. ಅದನ್ನು ಚಾಲೆಂಜ್ ಆಗಿ ತಗೊಂಡು ಉಡುಪಿಯಲ್ಲಿರುವಂಥ ಅಧಿಕಾರಿಗಳಿರ್ಬೋದು, ದಕ್ಷಿಣ ಕನ್ನಡದಲ್ಲಿರುವ ಅಧಿಕಾರಿಗಳಿರ್ಬೋದು, ಭಾರತ ಯಾವುದೇ ರೀತಿಯ ಅಧಿಕಾರಿಗಳು ಇರ್ಬೋದು, ಯಾವುದೇ ಸ್ತರದ ಅಧಿಕಾರಿಗಳಿರ್ಬೋದು, ನಿಮಗೆ ಕೊಟ್ಟಿರುವಂಥ ಚೌಕಟ್ಟಿನಲ್ಲಿ ನಿಮ್ಮ ಕೆಲಸವನ್ನು ಒಳ್ಳೆಯ ರೀತಿಯಿಂದ ಮಾಡಿ ಜನಮನ್ನಣೆಯನ್ನು ಪಡ್ಕೊಂಡು ಯಾಕೆ ಇನ್ನು ಅಣ್ಣಾಮಲೆಯವರಿಗಿಂತ ಜಾಸ್ತಿ ಹೆಸರನ್ನು ಪಡ್ಕೊಳ್ಬಾರ್ದು ಅಂತ ಕೂಡ ನಮಗೊಂದು ಸಾರ್ವಜನಿಕ ಒಂದು ಕಳಕಳಿಯಿಂದ ಕೇಳ್ತಾ ಇದ್ದೇನೆ ನಾನು. ಎಸ್, ಖಂಡಿತ. ಕೊನೆಯದಾಗಿ ನೋಡ್ತಾ ಹೋದ್ರೆ ಸುಪ್ತ ಸಾಗರದ ಆಚೆಯಲ್ಲೋ ಸಪ್ತ ಸಾಗರ ಕಾದಿದೆ ಅಂತ ಹೇಳ್ತಾರೆ. ಅಂತಂದ್ರೆ ಬಹುಶಃ ಬೇರೆ ಏನೋ ಒಂದು ತುಡಿತಾ ಇತ್ತು ಅವರಿಗೆ, ಈ ಒಂದು ಅಧಿಕಾರವನ್ನು ಬಿಟ್ಟು ಏನೋ ಒಂದು ಮನಸ್ಸು ತಮ್ಮ ಒಂದು ವೈಯಕ್ತಿಕ ಜೀವನದ ಕಡೆ ತುಡಿತಾ ಇತ್ತು ಅಂತಕ್ಕಂಥ ಒಂದು ವಿಚಾರವಾಗಿ ಕೂಡ ಮಾತುಗಳು ಕೇಳಿ ಬರ್ತಾ ಇದೆ. ಒಟ್ಟಿನಲ್ಲಿ ನೋಡ್ತಾ ಹೋದ್ರೆ ಅವರ ಒಂದು ಜೀವನದ ಬಗ್ಗೆ, ಅವರ ಒಂದು ರಾಜೀನಾಮೆಯ ಬಗ್ಗೆ ಕೊನೆಯದಾಗಿ 2 ಮಾತುಗಳೇನು? ಅಂದರೆ ಅದು ವೈಯಕ್ತಿಕವಾದ ನಿರ್ಧಾರ. ಯಾಕೆ ಕೇಳಿದರೆ, ಇವತ್ತು ನಾನು ಅಧಿಕಾರಿ ಆಗಿರ್ತೇನೆ, ನಾಳೆ ಬಿಡ್ತೇನೆ ಅಥವಾ ಮುಂದಿನ ಬೇರೆ ದಿಕ್ಕನ್ನು ಹುಡುಕ್ಕೊಳ್ತೇನೆ ಅನ್ನೋದು ಅವ್ರ ವೈಯಕ್ತಿಕ ನಿರ್ಧಾರ. ಅದನ್ನು ಯಾರೂ ಪ್ರಶ್ನೆ ಮಾಡುವಾಗಿಲ್ಲ. ಆದ್ರೆ ನಮಗೆ ಒಂದೇ ಅಂತ ಹೇಳಿದ್ರೆ, ಒಬ್ಬ ದಕ್ಷ ಅಧಿಕಾರಿಯನ್ನು ಕಳ್ಕೊಳ್ತಾ ಇದ್ದಲ್ಲ ಅನ್ನೋದೇ ಒಂದು ದುಃಖ ಅಲ್ವಾ? ಆ ದೃಷ್ಟಿಯಿಂದ ಖಂಡಿತವಾಗಿ ಅವ್ರು ಯಾವುದೇ ಕ್ಷೇತ್ರಕ್ಕೆ ಹೋಗ್ಲಿ, ಅದ ತೆರೆದ ಮನಸ್ಸಿನಿಂದ ಸೇವೆ ನೀಡಲಿ. ಖಂಡಿತವಾಗಿ ಈ ಉಡುಪಿ, ಚಿಕ್ಕಮಗಳೂರು, ಇಡೀ ಕರ್ನಾಟಕ ರಾಜ್ಯ ಅವ್ರು ನೆನಪಿಸ್ಕೊಳ್ತದೆ. ಮಾತ್ರ ಅಲ್ಲ, ನಮ್ಮ ಯಂಗ್ಸ್ಟರ್ಸ್ಗೆ ಅವರು ಒಂದು ಐಕಾನ್ ಆಗಿ, ಮಾಡೆಲ್ ಆಗಿ ಬರ್ತಾರೆ ಅಂತ ನಾನು ಖಂಡಿತವಾಗಿ ಹೇಳ್ತೇನೆ. ಖಂಡಿತವಾಗಿ. ಎಸ್, ಈಗಾಗಲೇ ಇಷ್ಟೊತ್ತು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಮಾತಾಡಿದ್ದಕ್ಕಾಗಿ ಧನ್ಯವಾದಗಳು ಇಬ್ಬರಿಗೂ. ನಮಸ್ಕಾರ ಸರ್. ಎಸ್, ಈಗಾಗಲೇ ಮಾತಾಡ್ತಾ ಹೋದ ಹಾಗೆ ಅಣ್ಣಾಮಲೈ ಅವರ ಒಂದು ವ್ಯಕ್ತಿತ್ವ ಏನಿದೆ, ಅವರ ಒಂದು ಆಡಳಿತ ವ್ಯವಸ್ಥೆಗಳಾಗಿರ್ಬೋದು, ಆಡಳಿತ ವೈಖರಿಗಳು, ಕಾರ್ಯವೈಖರಿಗಳು ಎಲ್ಲವೂ ಕೂಡ ಇತ್ತೀಚಿನ ಒಂದು ಯಂಗ್ಸ್ಟರ್ಸ್ಗಳಿಗೆ, ಯುವಕರಿಗೆ ಒಂದು ರೀತಿಯಾದಂಥ ಒಂದು ಮಾದರಿ ಆಗಬೇಕು. ಅವರಿವತ್ತು ರಾಜೀನಾಮೆಯನ್ನು ಕೊಟ್ಟಿರ್ಬೋದು, ಆದರೆ ಅವರ ತರನಾದಂಥ ಒಂದು ಅಧಿಕಾರವನ್ನು ನಡೆಸಬಲ್ಲಂಥ, ಅವರ ತರನಾದಂಥ ಒಂದು ಪೊಲೀಸ್ ಇಲಾಖೆಯಲ್ಲಿ ವ್ಯವಸ್ಥಿತವಾದಂಥ ಒಂದು ಕಾರ್ಯವೈಖರಿಯನ್ನು ಮಾಡಬಲ್ಲಂಥ ಸಾಕಷ್ಟು ಯುವಕರು ಈ ಒಂದು ಕರ್ನಾಟಕದಲ್ಲಿದ್ದಾರೆ, ಈ ಒಂದು ದೇಶದಲ್ಲಿದ್ದಾರೆ. ಅವರೆಲ್ಲರೂ ಕೂಡ ಮನಸ್ಸನ್ನು ಮಾಡಬೇಕು. IPS, IRS ಆಗಿರ್ಬೋದು, ಹೀಗೆ ಒಂದು ಕಾಂಪಿಟೇಟಿವ್ ಎಕ್ಸಾಮ್ಸ್ಗಳನ್ನು ಬರೆದು ಅದೇ ರೀತಿಯಲ್ಲಿ ಒಂದು ಪೊಲೀಸ್ ಇಲಾಖೆಗೆ ಬಂದು ಅದ್ಭುತವಾದಂಥ ಒಂದು ಕಾರ್ಯವನ್ನು ಮಾಡಿ ಸಾಮಾಜಿಕ ನ್ಯಾಯವನ್ನು ಒದಗಿಸಿ, ಅದೇ ರೀತಿಯಲ್ಲಿ ಎಷ್ಟೋ ಜನ ಕಷ್ಟದಲ್ಲಿದ್ದಾರೆ ಜನರು, ಅವರಿಗೆ ಒಂದು ನ್ಯಾಯವನ್ನು ಒದಗಿಸುವಂಥ ಒಂದು ಕೆಲಸಗಳು ಮುಂದೆ ಈ ಒಂದು ಕರ್ನಾಟಕದಲ್ಲಿ, ಅದೇ ರೀತಿಯಲ್ಲಿ ಭಾರತದಲ್ಲಿ ಆಗಲಿ ಅಂತ ಹೇಳ್ತಾ ಈ ಒಂದು ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೇನೆ. ಇದೇ ಹೊತ್ತಿನ ವಿಶೇಷ. ಇನ್ನಷ್ಟು ಸುದ್ದಿ ಮತ್ತು ಮನೋರಂಜನೆಗಳಿಗಾಗಿ ನೋಡ್ತಾ ಇರಿ ಸ್ಪಂದನ.